ಅಧ್ಯಾಯ 9 ರಾಜವಿದ್ಯಾ ರಾಜಗುಹ್ಯ ಯೋಗ ಪರಮಗುಹ್ಯ ಜ್ಞಾನ. ನೋಡಿ, ಇದು ಕಾನ್ಫಿಡೆನ್ಷಿಯಲ್ ಅಂದ್ರೆ ಗುಹ್ಯ ಅಂದ್ರೆ ಕಾನ್ಫಿಡೆನ್ಷಿಯಲ್. ಈಗ ಕಾನ್ಫಿಡೆನ್ಷಿಯಲ್ ವಿಷಯವನ್ನು ಕೃಷ್ಣ ಅರ್ಜುನನಿಗೆ ತಿಳಿಸ್ತಾ ಇದ್ದಾನೆ. ಪರಮಗುಹ್ಯ ಜ್ಞಾನ, ಮೋಸ್ಟ್ ಕಾನ್ಫಿಡೆನ್ಷಿಯಲ್ ನಾಲೆಜ್. ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು, ಪ್ರಿಯ ಅರ್ಜುನನೇ, ನಿನಗೆ ನನ್ನ ವಿಷಯದಲ್ಲಿ ಎಂದೂ ಅಸೂಯೆ ಇಲ್ಲವಾದುದರಿಂದ ನಿನಗೆ ಈ ಗುಹ್ಯತಮ ಜ್ಞಾನವನ್ನು ಸಾಕ್ಷಾತ್ಕಾರವನ್ನು ತಿಳಿಸಿಕೊಡ್ತೇನೆ. ಇದನ್ನು ತಿಳಿದು ನೀನು ಐಹಿಕ ಬದುಕಿನ ಸಂಕಟಗಳಿಂದ ಪಾರಾಗುತ್ತೀಯ. ನೋಡಿ, ಈ ಅಸೂಯೆ ತುಂಬಾ ಮುಖ್ಯ ಪಾಯಿಂಟ್. ಕೃಷ್ಣ ಅಂತ ಹೇಳುದು, ಅರ್ಜುನ ನಿನಗೆ ನನ್ನ ಮೇಲೆ ಅಸೂಯೆ ಇಲ್ಲ, ಎಂದೂ ಅಸೂಯೆ ಇಲ್ಲ. ಪ್ರಭುಪಾದಲ್ಲಿ ಹೇಳ್ತಾರೆ, ಈ ಕುರುಕ್ಷೇತ್ರ ಯುದ್ಧ ಇದು ಯುದ್ಧ ಆಗ್ಲಿಕ್ಕೆ ಕಾರಣ ಧೃತರಾಷ್ಟ್ರನ ಅಸೂಯೆ. ಕೌರವರು ಮಾತ್ರ ನನ್ನ ಮಕ್ಕಳು, ಅಂದ್ರೆ ನನ್ನ ಮಕ್ಕಳು ಮಾತ್ರ ಕೌರವರು, ಪಾಂಡವರು ನನ್ನ ಕೌರವರಿಗೆ ಸೇರಿದಲ್ಲ. ಇದು ಹೇಗೆ ಆಯ್ತು? ಇದು ಅಸೂಯೆ. ಮತ್ತೆ ಅವನಿಗೆ ಕೃಷ್ಣನ ಮೇಲೆ ಕೂಡ ಅಸೂಯೆ ಇತ್ತು. ಪ್ರಭುಪಾದ ಹೇಳ್ತಾರೆ, ದ್ವಾಪರ ಯುಗದಲ್ಲಿ ಒಂದು ಧೃತರಾಷ್ಟ್ರ ಇದ್ದ, ಈಗ ಎಲ್ಲ ಮನೆಯಲ್ಲಿ ಒಂದೊಂದು ಧೃತರಾಷ್ಟ್ರ ಇದ್ದಾರೆ. ಅಂದ್ರೆ ಎಲ್ಲರಿಗೂ ಅಸೂಯೆ ಕೃಷ್ಣನ ಮೇಲೆ. ಕೃಷ್ಣ ಅಂದ್ರೆ ಈಗ ನಾವು ಜನ್ಮಾಷ್ಟಮಿಗೆಲ್ಲ ನಾವು ತುಂಬ ಗ್ರ್ಯಾಂಡ್ ಮಾಡ್ತೇವೆ. ಆಗ ನಾವು ಈಗ ಡೊನೇಷನ್ ಹೋಗುವಾಗ ಕೆಲವರು ಕೊಡ್ತಾರೆ ಡೊನೇಷನ್, ಆದರೆ ಡೊನೇಷನ್ ಕೊಡುವಾಗ ಹೇಳುವಂಥದ್ದು, ಯಾಕೆಂದರೆ ಒಂದು 6-7 ಸಾವಿರ ಜನಕ್ಕೆ ನಾವು ದೊಡ್ಡದಾಗಿ ಫಂಕ್ಷನ್ ಮಾಡುವಂಥದ್ದು, ಎಲ್ಲರಿಗೂ ಊಟ ಮತ್ತು ಫ್ಲವರ್ಸ್ ಎಲ್ಲ. ಯಾಕೆಂದರೆ ಕೃಷ್ಣನ ಪ್ರಭುಪಾದ ಹೇಳಿದ್ದಾರೆ, ಕೃಷ್ಣನ ಜನ್ಮಾಷ್ಟಮಿ ಗ್ರ್ಯಾಂಡ್ ಮಾಡಬೇಕಂತ. ಹಾಗಾಗಿ ನಾವು ಮಾಡುವಂಥದ್ದು, ಯಾಕೆಂದ್ರೆ ಕೃಷ್ಣನ ಕೊಡ್ತಾನೆ ನಮಗೆ, ಅದು ಬೇರೆ ವಿಷಯ. ಆದರೆ ಕೆಲವರು ಹಣ ಕೊಡುವಾಗ ಹೇಳುವಂಥದ್ದು, ನೀವು ಅದನ್ನು ಸಿಂಪಲ್ ಆಗಿ ಮಾಡಿ, ಇಷ್ಟು ಗ್ರ್ಯಾಂಡ್ ಬೇಡ, ಯಾಕೆ ನೀವು ಸುಮ್ಮನೆ ಆ ಹೂವೆಲ್ಲ ವೇಸ್ಟ್ ಅಲ್ಲ, ಮತ್ತೆ ಅದು ನೆಕ್ಸ್ಟ್ ಡೇ ಬಿಸಾಡುವುದಲ್ಲ, ಈ ರೀತಿ ಎಲ್ಲ ಇದೆ. ಆದರೆ ಅವರ ಮನೆಯ ಫಂಕ್ಷನ್ಗೆ, ಯಾವ್ದು ಮದುವೆ, ಅದಕ್ಕೆ ಅವರು ಹೂವು ಹಾಕ್ತಾರೆ, ಅದಕ್ಕೆ ಹೂವು ವೇಸ್ಟ್ ಆಗೋದಿಲ್ಲ. ಅದು ಕೂಡ ಎಷ್ಟು ನಾವು ಖರ್ಚು ಮಾಡೋದು, ಒಂದು 5 ಲಕ್ಷ ಜನ್ಮಾಷ್ಟಮಿಗೆ, 5ರಿಂದ 6 ಲಕ್ಷ ಖರ್ಚು ಮಾಡ್ತೇವೆ. ಅಂದರೆ ಎಲ್ಲರಿಗೂ ಊಟ ಹಾಕ್ತೇವೆ ಒಂದು 6-7 ಸಾವಿರ ಜನರಿಗೆ, ಮತ್ತೆ ಫ್ಲವರ್ಸ್ ಇದಕ್ಕೆಲ್ಲ ಖರ್ಚು ಮಾಡ್ತೇವೆ. ಆದರೆ ಅವರು 25-30 ಲಕ್ಷ ಕೆಲವರೆಲ್ಲ ಖರ್ಚು ಮಾಡ್ತಾರೆ ಮದುವೆಗೆ, ಅದು ವೇಸ್ಟ್ ಅಲ್ಲ. ಆದರೆ ಯಾಕೆ ಇದು? ಯಾಕೆಂದ್ರೆ ಇದು ಅಸೂಯೆ, ಕೃಷ್ಣನ ಮೇಲೆ ಅಸೂಯೆ. ಆದ್ರೆ ಪ್ರಭುಪಾದ ಹೇಳ್ತಾರೆ, ನಮಗೆ ಕೃಷ್ಣನ ಮೇಲೆ ಅಸೂಯೆ ಹೋಗ್ಬೇಕು. ಎಲ್ಲಿ ತನಕ ನಮಗೆ ಅಸೂಯೆ ಉಂಟು, ಕೃಷ್ಣ ನಮಗೆ ತಿಳಿಲಿಕ್ಕೆ ಆಗುದಿಲ್ಲ, ಕೃಷ್ಣ ನಮಗೆ ಅರ್ಥ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ಪ್ರಭುಪಾದ ಹೇಳ್ತಾರೆ, ಅರ್ಜುನನಿಗೆ ಅಸೂಯೆ ಇರಲಿಲ್ಲ, ಹಾಗಾಗಿ ಕೃಷ್ಣ ಅವನಿಗೆ ಈ ಗುಹ್ಯತಮ ಜ್ಞಾನವನ್ನು ಹೇಳಿ ಕೊಟ್ಟ. ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಂ ಇದಂ ಉತ್ತಮಂ ಪ್ರತ್ಯಕ್ಷ ಅವಗಮಂ ಧರ್ಮ್ಯಂ ಸುಸುಖಂ ಕರ್ತುಂ ಅವ್ಯಯಂ. ಇದು ರಾಜವಿದ್ಯೆ, ಎಲ್ಲಾ ರಹಸ್ಯಗಳಲ್ಲಿ ಅತ್ಯಂತ ರಹಸ್ಯವಾದದ್ದು. ಇದು ಅತ್ಯಂತ ಪರಿಶುದ್ಧ ಜ್ಞಾನ ಸಾಕ್ಷಾತ್ಕಾರದಿಂದ ಆತ್ಮದ ನೇರ ತಿಳುವಳಿಕೆಯನ್ನು ಕೊಡುವುದರಿಂದ ಇದು ಧರ್ಮದ ಪರಿಪೂರ್ಣತೆ. ರಾಜವಿದ್ಯೆ ಅಂದ್ರೆ ಡೈರೆಕ್ಟ್ ಆತ್ಮದ ನೇರ ತಿಳುವಳಿಕೆ ಕೊಡುವಂಥದ್ದು. ಅದು ನಮ್ಗೆ ಶಾಲೆಯಲ್ಲಿ ಎಲ್ಲಿಯಾದ್ರೂ ಕಲಿಸ್ತಾರ? ಎಲ್ಲ ನಮ್ದು ಗ್ರಾಜುಯೇಷನ್ ಆಗಿ ನಾವು ಹೊರಗೆ ಬರುವಾಗ ನಮ್ಗೆ ಏನು ಆತ್ಮದ ಬಗ್ಗೆ ಏನು ಗೊತ್ತಿಲ್ಲ, ಮತ್ತೆ ಎಂತ ಎಜುಕೇಶನ್, ಜ್ಞಾನವೇ ಇಲ್ಲ ಆತ್ಮ ಎಂತ ಅಂತ. ಯಾಕೆ ನನಗೆ ಕೂಡ ನನ್ನ ಕಲ್ತಿಲ್ಲ ಆದ್ಮೇಲೆ ನನಗೆ ಆತ್ಮ ಎಂತ ಗೊತ್ತಿಲ್ಲ. ಮತ್ತೆ ನಾನು ಕೃಷ್ಣನ ಕೃಪೆಯಿಂದ ಇಮಿಡಿಯೇಟ್ ಕಲ್ತಾದ ಕೂಡಲೇ ಇಮಿಡಿಯೇಟ್ ನಾನು ಕೃಷ್ಣ ಪ್ರಜ್ಞೆಗೆ ಬಂದೆ. ಅದೊಂದು ದೇವರ ಕೃಪೆ, ಇಲ್ಲಿ ನನಗೆ ಗೊತ್ತಾಯ್ತು. ಹಾಗಾಗಿ ನಾವು ಎಂತ ಇದನ್ನು ನಾವು ಸೃಷ್ಟಿ ಮಾಡುವಂಥದ್ದು. ಪ್ರಭುಪಾದ ಹೇಳ್ತಾರೆ, ಪಾಲಿಶ್ಡ್ ಎನಿಮಲ್ ಅಂದ್ರೆ ನಮ್ದೆಲ್ಲ ಶಾಲಾ ಕಾಲೇಜ್ ಆದ್ಮೇಲೆ ನಾವು ಒಂದು ಒಳ್ಳೆ ರೀತಿಯ ಅಂದ್ರೆ ಪಾಲಿಶ್ ಮಾಡಿದ ಒಂದು ಪ್ರಾಣಿಯನ್ನು ಕ್ರಿಯೇಟ್ ಮಾಡುವಂಥದ್ದು. ಯಾಕೆಂದ್ರೆ ಆತ್ಮದ ಜ್ಞಾನ ಇಲ್ಲ. ಇದು ನನಗೆ ಕೂಡ ಆಗಿದೆ, ನಾನು ಕೂಡ ಅದರಲ್ಲಿ ಬರ್ತೇನೆ. ಹಾಗಾಗಿ ನಾನು ಕೂಡ ಹಾಗೆ ಬಂದದ್ದು, ಪಾಲಿಶ್ ಎನಿಮಲ್. ಆದ್ರೆ ಕೃಷ್ಣ ಕೃಪೆಯಿಂದ ಇಲ್ಲಿ ಬಂದೆ, ಇಲ್ಲಿ ಭಗವದ್ ಓದುವಾಗ ನನಗೆ ಗೊತ್ತಾಯ್ತು ಯಾವುದು ಆತ್ಮ, ದೇಹ ಯಾವುದು, ಇದು ಗೊತ್ತೇ ಇರಲಿಲ್ಲ. ಹಾಗಾಗಿ ನಿಜವಾದ ವಿದ್ಯಾನಲ್ಲಿ ಕೃಷ್ಣ ಅರ್ಜುನಗೆ ಹೇಳ್ತಾ ಇದ್ದಾನೆ. ಪ್ರಭುಪಾದ ಹೇಳ್ತಾರೆ, ಈ ರಾಜವಿದ್ಯೆ ಎಲ್ಲ ಶಾಲಾ ಕಾಲೇಜಲ್ಲಿ ಇರ್ಬೇಕಂತೆ, ಎಲ್ಲ ಶಾಲಾ ಕಾಲೇಜಲ್ಲಿ. ಆಗ ನಿಜವಾಗಿ ಅವರು ಮನುಷ್ಯರಾಗ್ತಾರೆ. ಈಗ ನೋಡಿ, ಒಬ್ಬ ಇದು ಇದಕ್ಕೆ ರಿಲೇಟೆಡ್ ಒಬ್ಬ ಪ್ರಭುಪಾದ ಹತ್ರ ಹೋಗ್ತಾನೆ. ಪ್ರಭುಪಾದ್,
ನಾನು 5 ವರ್ಷ ಜಪ ಮಾಡ್ತಿದ್ದೆ, ನಾನು ಭಕ್ತನಾದೆ ಅಂತ ಪ್ರಭುಪಾದ ಅವನಿಗೆ ಹೇಳ್ತಾರೆ. 5 ವರ್ಷ ಮುಂಚೆ ನೀನು ಎಂತ ಇದ್ದೀಯಾ? 5 ವರ್ಷದ ಮುಂಚೆ ನಾನು ಕುಡಿತಾ ಇದ್ದೆ, ಗಾಂಜಾ ಹೇಳ್ತಾ ಇದ್ದೆ, ಎಲ್ಲ ಮಾಡ್ತಿದ್ದೆ, ಅನೈತಿಕ ಶ್ರೀ ಮಾಂಸಾಹಾರಿ ತಿಂತಾ ಇದ್ದೆ, ಎಲ್ಲ ಮಾಡ್ತಿದ್ದೆ. ಪ್ರಭುಪಾದ ಹೇಳ್ತಾರೆ, ನೀನು ಭಕ್ತ ಆಗ್ಲಿಲ್ಲ, ನೀನು ಈಗ ಒಂದು ಮನುಷ್ಯ ಆಗಿದ್ಯಾ. ಭಕ್ತ ಆಗುವುದು ದೂರದ ವಿಷಯ, ನೀನೀಗ ಒಂದು ಮನುಷ್ಯ ಆಗಿದೆ. ಆದ್ರೆ ನಿಂಗೆ ಈಗ ಭಕ್ತರು ಎಂತಂದ ಗೊತ್ತಾಗಿದೆ. ಅದೇ ರೀತಿ ಎಲ್ಲ ಅಂದ್ರೆ ನಮ್ಮ ಕಲಿಯುಗದಲ್ಲಿ ನೋಡಿ ಈ ರೀತಿ ಎಲ್ಲ ಚಟುವಟಿಕೆ ಆಗ್ತಾ ಉಂಟು. ಹಾಗಾಗಿ ಈ ಕೃಷ್ಣ ಪ್ರಜ್ಞೆಗೆ ಬರುವಾಗ ನಾವು ಮನುಷ್ಯರಾಗುವುದು. ಭಕ್ತಿ ಮತ್ತೆ ಅದಂದ್ರೆ ಅದಕ್ಕೆ ತುಂಬಾ ಪ್ರೊಸೆಸ್ ಉಂಟು. ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಮುಂದೆ ಮುಂದೆ ಹೋದಾಗ ನಮಗೆ ಭಕ್ತಿ ಅಂತ ಗೊತ್ತಾಗ್ತದೆ. ಈಗ ನಾವು ಜಸ್ಟ್ ಒಂದು ಮನುಷ್ಯ. ಪ್ರಭು ಹೇಳ್ತಾರೆ, ಈ ರಾಜವಿದ್ಯೆ ಎಂತ ಮಾಡ್ತದೆ ಅಂದ್ರೆ ಜನರನ್ನು ಮನುಷ್ಯರಾಗಿ ಮಾಡ್ತದೆ. ಅಂದ್ರೆ ಇಲ್ಲದ್ರೆ ಅವರು ಪಾಲಿಶ್ ಅನಿಮಲ್, ಒಂದು ಮನುಷ್ಯರ ಲೆವೆಲ್ಗೆ ತರ್ತದೆ. ಹಾಗಾಗಿ ಇದು ಪ್ರಭುಪಾದ ಹೇಳ್ತಾರೆ, ಇದು ನನ್ನ ಇಚ್ಛೆ. ಪ್ರಭುಪಾದ ಒಂದು ಪುಸ್ತಕ ಕೂಡ ಬರ್ತಿದ್ದಾರೆ, ರಾಜವಿದ್ಯೆ ಅಂತ, ಈ ಅಧ್ಯಾಯದು. ಪ್ರಭುಪಾದ ಹೇಳ್ತಾರೆ, ಎಲ್ಲರೂ ಈ ರಾಜವಿದ್ಯೆಯನ್ನು ಕಲಿಬೇಕು. ಮತ್ತೆ ನೋಡಿ, ಇದು ಶಾಶ್ವತವಾದದ್ದು. ಯಾಕಂದ್ರೆ ಈ ಲೈಫ್ ಇಂದ ನೆಕ್ಸ್ಟ್ ಲೈಫ್ ಕೂಡ ಸಿಗ್ತದೆ. ಆದ್ರೆ ನಾವು ಕಲ್ತದ್ದು ಏನಿಲ್ಲ. ಈ ಲೈಫಲ್ಲಿ ಒಬ್ಬ ಡಾಕ್ಟರ್ ಆಗಿರ್ಬೋದು, ಪ್ರಭುಪಾದ ಹೇಳ್ತಾರೆ, ನೆಕ್ಸ್ಟ್ ಲೈಫಲ್ಲಿ ಒಬ್ಬ ಇರುವೆ ಆಗ್ಬೋದು. ಈ ಲೈಫಲ್ಲಿ ಉನ್ನತ ಮಟ್ಟ ಕಲ್ತಿದ್ದಾನೆ, ನೆಕ್ಸ್ಟ್ ಲೈಫಲ್ಲಿ ಇರುವೆ. ಏನ್ ಪ್ರಯೋಜನ? ಕರ್ಮಾನುಸಾರ ಇರುವೆ ಆಗ್ಬೋದು, ಬೇರೆ ಎಂತಾದ್ರೂ ಆಗ್ಬೋದು, ಪ್ರಾಣಿ ಆಗ್ಬೋದು, ಎಂಥದ್ದು ಆಗ್ಬೋದು. ಹಾಗಾಗಿ ಅದು ಶಾಶ್ವತವಾದಲ್ಲ. ಅದು ನಾವು ಹೇಳೋದು, ನಾವು ಶಾಲೆಯಲ್ಲಿ ಕಲ್ತದ್ದು ಶಾಶ್ವತ ಇಲ್ಲ ಸರ್. ಈ ಲೈಫಲ್ಲಿ ನಿಮ್ಗೆ ಪ್ರಾಯ ಆಗುವಾಗ, ಅದೇ ನೀವು ಡಾಕ್ಟರ್ ಕಲಿಯುವಾಗ, ನೀವು ಡಾಕ್ಟರ್ ಕಲಿತೀರಿ ತುಂಬಾ, ನಿಮ್ಗೆ 85 ವರ್ಷ ಆಗ್ತದೆ. ಆಗ ಒಂದು ರೋಗ ಬರ್ತದೆ. ಯಾವ್ದು ರೋಗ? ಎಲ್ಲ ಮರೆಯುವಂಥದ್ದು. ಆಗ ನೀವು ಡಾಕ್ಟರ್ ಕಲ್ತದ್ದು ಎಲ್ಲ ನಿಮ್ಗೆ ಮರೀತಾರೆ. ಎಷ್ಟೋ ಡಾಕ್ಟರ್ ಇದ್ದಾರೆ, ಪ್ರಾಯ ಆಗುವ 85 ಆಗುವಾಗ ಅವರಿಗೆ ಎಂತ ಗೊತ್ತಿಲ್ಲ, ಮಗುವಾಗಿ ಆಗ್ತಾರೆ. ನಾನು ಎಲ್ಲಿದ್ದೇನೆ. ಹಾಗಾಗಿ ದಯವಿಟ್ಟು ಇದು ತಪ್ಪು ಕಲ್ಪನೆ, ಅದು ಶಾಶ್ವತದಲ್ಲ. ಆದ್ರೆ ಈ ವಿದ್ಯೆ ಶಾಶ್ವತ. ಯಾಕೆಂದ್ರೆ ಪ್ರಭುಪಾದ ಹೇಳ್ತಾರೆ, ಈ ರಾಜವಿದ್ಯೆ ಕಲಿತ ಮೇಲೆ ನೆಕ್ಸ್ಟ್ ಲೈಫಲ್ಲಿ ಅದು ಕಂಟಿನ್ಯೂ ಆಗ್ತದೆ, ಇಲ್ಲಿ ಹೋಗುದಿಲ್ಲ. ಶಾಶ್ವತವಾದದ್ದು ಮತ್ತೆ ಸಂತೋಷದಿಂದ ಅನುಷ್ಠಾನ ಮಾಡುವಂಥದ್ದು. ಸುಸುಖಂ ಅಂದ್ರೆ ಸಂತೋಷದಿಂದ ಅನುಷ್ಠಾನ ಮಾಡುವಂಥದ್ದು, ಫೋರ್ಸ್ ಅಲ್ಲ. ಶತ್ರು ಸಂಹಾರಕನಾದ ಅರ್ಜುನನೇ, ಈ ಭಕ್ತಿ ಸೇವೆಯಲ್ಲಿ ಶ್ರದ್ಧಾವಂತರಲ್ಲದವರು ನನ್ನನ್ನು ಪಡೆಯಲಾರರು. ಆದ್ರಿಂದ ಅವರು ಈ ಐಕ್ಯ ಜಗತ್ತಿನಲ್ಲಿ ಜನರ ಮರಣದ ಮಾರ್ಗಕ್ಕೆ ಹಿಂದಿರುವರು. ಪ್ರಭುಪಾದ ಹೇಳ್ತಾರೆ, ನಮ್ಗೆ ಎಲ್ಲಾ ಕಡೆ ಶ್ರದ್ಧೆ ಉಂಟಂತೆ. ಎಲ್ಲಿ ಎಲ್ಲ ಕಡೆ? ಒಂದು ಫಸ್ಟಿಗೆ ನಾವೀಗ ಮಾರ್ಕೆಟಿಂದ ವೆಜಿಟೇಬಲ್ಸ್ ಎಲ್ಲ ತರ್ತೇವೆ, ಅಲ್ಲಿ ನಾವು ಶ್ರದ್ಧೆ ಆಗ್ತೇವೆ. ಅದಕ್ಕೆ ಹೇಳುವಂಥದ್ದು ಕೋಮಲ ಶ್ರದ್ಧೆ, ಇನಿಷಿಯಲ್ ಶ್ರದ್ಧೆ. ಮತ್ತೆ ಈಗ ಗಂಡಸರು ಸೆಲೂನ್ಗೆ ಹೋಗ್ತಾರೆ. ಸೆಲೂನ್ಗೆ ಹೋಗುವಾಗ ಸೆಲೂನಲ್ಲಿ ಹೀಗೆ ತಲೆ ಹೀಗೆ ಕೊಡ್ತಾರೆ ಕಟ್ಟಿಂಗ್ ಮಾಡಲಿಕ್ಕೆ. ಆಗ ಅವನ ಹತ್ರ, ಯಾರು ಕಟ್ಟಿಂಗ್ ಮಾಡುವವನ ಹತ್ರ ಈ ಬಾಲ್ ಅನ್ನೋದು ಇರ್ತದೆ. ಬಾಲ್ ಅಂದ್ರೆ ಅದು ತುಂಬಾ ಶಾರ್ಪ್ ಇರ್ತದೆ, ಬ್ಲೇಡ್ ಹಾಕಿ. ಆಗ ಈಗ ತಲೆ ಕೊಡ್ತಾನೆ, ಎಂತ ನಂಬಿಕೆಯಲ್ಲಿ ಇವ ಎಂತ ಮಾಡುದಿಲ್ಲ ಅಂತ. ಅವನಿಗೆ ನಮ್ಮ ಕುತ್ತಿಗೆ ಕುಯ್ಬೋದಂತೆ, ಆದ್ರೂ ಕೂಡ ನಾವು ತಲೆ ಕೊಡ್ತೇವೆ. ಯಾಕೆಂದ್ರೆ ನಮ್ಗೆ ಶ್ರದ್ಧೆ ಉಂಟು. ಆದ್ರೆ ಕೃಷ್ಣನಲ್ಲಿ ಶ್ರದ್ಧೆ ಇಲ್ಲ. ಪ್ರಭುದಲ್ಲಿ ಎಲ್ಲಾ ಕಡೆ ಶ್ರದ್ಧೆ ಆಗ್ತಾರೆ. ಎಲ್ಲ ಕಡೆ, ರೇಷನ್ ಅಂಗಡಿಯಲ್ಲಿ, ತರಕಾರಿ ಅಂಗಡಿಯಲ್ಲಿ, ಬೇರೆ ಬೇರೆ ರೀತಿಯಲ್ಲಿ ಎಲ್ಲ ಕಡೆ ಶ್ರದ್ಧೆ ಆಗ್ತಾರೆ. ಆದ್ರೆ ಇಲ್ಲಿ ಇಲ್ಲ ಶ್ರದ್ಧೆ. ಕೃಷ್ಣ ಎಂತ ಹೇಳೋದು, ಈ ಭಕ್ತಿ ಸೇವೆಯಲ್ಲಿ ಶ್ರದ್ಧಾವಂತರಲ್ಲದವರು ನನ್ನನ್ನು ಪಡೆಯಲಾರರು. ಯಾರಿಗೆ ಶ್ರದ್ಧೆ ಉಂಟು ಅವರಿಗೆ ಮಾತ್ರ ಕೃಷ್ಣ ಸಿಗ್ತಾನೆ, ಉಳಿದವರಿಗೆ ಕೃಷ್ಣ ಸಿಗುವುದಿಲ್ಲ. ಆದ್ದರಿಂದ ಅವರು ಐಕ್ಯ ಜಗತ್ತಿನಲ್ಲಿ ಜನನ ಮರಣ ಮಾರ್ಗ ಹಿಂದಿರುಗರು. ಮತ್ತೆ ಹುಟ್ಟು, ಮತ್ತೆ ಸಾವು, ಪುನರಪಿ ಜನನ ಪುನರಪಿ ಮರಣ, ಹುಟ್ಟು ಸಾವು. ಹಾಗಾಗಿ ಇದನ್ನು ನಾವು ತಿಳಿಬೇಕು. ನೋಡಿ, ನಿಜವಾಗಿ ಹೇಳ್ತೇನೆ, ಕೃಷ್ಣ ಭಗವದ್ಗೀತೆಯಲ್ಲಿ ಎಲ್ಲ ಕರೆಕ್ಟ್ ಹೇಳಿದಾನೆ. ಆದ್ರೆ ಎಂತಾಗಿದೆ ಅಂದ್ರೆ, ಈಗ ನಮ್ದು ಪ್ರಜ್ಞೆ ಸರಿ ಇಲ್ಲ. ನಮ್ದು ಯಾವಾಗ ಕೃಷ್ಣ ಪ್ರಜ್ಞೆ ಆಗ್ತದೆ, ಮತ್ತೆ ನಾವೀಗ ಓದುವಾಗ ಎಲ್ಲ ನಮಗೆ ಆಸ್ ಇಟ್ ಈಸ್ ಗೊತ್ತಾಗ್ತದೆ. ಹಾಗಾಗಿ ಪ್ರಭುಪಾದ ಹೇಳ್ತಾರೆ, ಒಂದೇ ಒಂದು ಕೊರತೆ ಅಂತ. ಎಂತ ಕೊರತೆ? ಕೃಷ್ಣ ಪ್ರಜ್ಞೆ. ಉಳಿದದೆಲ್ಲ ಉಂಟು, ಕೃಷ್ಣ ಪ್ರಜ್ಞೆ ಬಂದ್ರೆ ಎಲ್ಲ ಸರಿ ಆಗ್ತದೆ. ಪ್ರಭುಪಾದ ಹೇಳ್ತಾರೆ, ನನ್ನ ಅವ್ಯಕ್ತ ಸ್ವರೂಪದಲ್ಲಿ ನಾನು ಇಡೀ ವಿಶ್ವವನ್ನು ವ್ಯಾಪಿಸಿದ್ದೇನೆ, ಎಲ್ಲ ಜೀವಿಗಳು ನನ್ನಲ್ಲಿ ಇದ್ದಾರೆ, ನಾನು ಅವರಲ್ಲಿಲ್ಲ. ಇದಕ್ಕೆ ಪ್ರಭುಪಾದ ಹೇಳ್ತಾರೆ, ಚೈತನ್ಯ ಮಹಾಪ್ರಭು ಹೇಳುವಂಥದ್ದು ಅಚಿಂತ್ಯ ಭೇದ ಅಭೇದ ತತ್ವ, ಸೈಮಲ್ಟೇನಿಯಸ್ಲಿ ಒನ್ ಆ್ಯಂಡ್ ಡಿಫ್ರೆಂಟ್. ಅದು ಹೇಗೆ? ಟೋಟಲಿ ಇನ್ಕನ್ಸೀವಬಲ್. ಇದಕ್ಕೆ ನಾನು ಉದಾಹರಣೆ ಕೊಡ್ತೇನೆ.
ಈಗ ಹಿರಣ್ಯಕಶಿಪು ಸಿಟ್ಟಲ್ಲಿ ಪ್ರಹ್ಲಾದನಿಗೆ ಹೇಳ್ತಾರೆ, ಪ್ರಹ್ಲಾದ, ನಿನ್ನ ನರಸಿಂಹ ಈ ಕಂಬದಲ್ಲಿ ಇದ್ದಾನ? ಪ್ರಹ್ಲಾದ ಮಹಾರಾಜ ಹೇಳ್ತಾರೆ, ಇದ್ದಾನೆ. ಆಗ ಹಿರಣ್ಯಕಶಿಪು ಹೊಡಿತಾನೆ, ಅಲ್ಲಿ ನರಸಿಂಹದೇವರು ಬರ್ತಾರೆ. ಈಗ ಅದೇ ನಾವು ಹೇಳಿದ್ರೆ ನರಸಿಂಹ ಬರುವುದ ಈ ಗೋಡೆಯಿಂದ? ಇಲ್ಲ, ಯಾಕೆಂದ್ರೆ ನಾವು ಶುದ್ಧ ಭಕ್ತರಲ್ಲ. ಆದ್ರೆ ಇಲ್ಲಿದ್ದಾರೆ ಕೃಷ್ಣ, ಗೋಲೋಕದಲ್ಲಿ ಕೂಡ ಇದ್ದಾನೆ, ಇಲ್ಲಿ ಕೂಡ ಇದ್ದಾನೆ, ಅದು ನಮ್ಗೆ ಕಾಣುವುದಿಲ್ಲ. ಇದಕ್ಕೆ ಹೇಳುವುದು ಅಚಿಂತ್ಯ ಭೇದ ಅಭೇದ ತತ್ವ. ಕೃಷ್ಣ ಅಲ್ಲಿ ಕೂಡ ಇದ್ದಾನೆ, ಇಲ್ಲಿ ಕೂಡ ಇದ್ದಾನೆ, ಆದ್ರೆ ಇದು ಟೋಟಲ್ ಇನ್ಕನ್ಸಿಬಲ್, ನಮ್ಗೆ ಅರ್ಥ ಆಗುದಿಲ್ಲ. ಯಾಕಂದ್ರೆ ಪ್ರಭುಪಾದ ಹೇಳ್ತಾರೆ, ಈ ನಿನ್ನ ಸಣ್ಣ ಮೆದುಳಲ್ಲಿ ನಿನ್ಗೆ ಎಷ್ಟು ಅರ್ಥ ಆಗ್ಬೋದು? ನಿನ್ಗೆ ಅರ್ಥ ಆಗ್ಲಿಕ್ಕಿಲ್ಲ. ಕೃಷ್ಣನ ಕೃಪೆ ಸಿಕ್ಕಿದ್ರೆ ಮತ್ತೆ ನಿಂಗೆ ಅರ್ಥ ಆಗ್ಬೋದು. ನೀನ್ ಭಕ್ತಿಯಲ್ಲಿ ಸೇವೆಯಲ್ಲಿ ತೊಡಗಿದ್ರೆ ಮತ್ತೆ ನಿಂಗೆ ಅರ್ಥ ಆಗ್ಬೋದು. ಇಲ್ಲದ್ರೆ ನೀನು ಎಂತಂದ್ರೆ ಈ ತಲೆಯನ್ನು ಹೀಗೆ ಮಾಡ್ತಾ ಇರ್ಬೇಕು ಅಷ್ಟೇ, ಇದು ಅರ್ಥ ಆಗುದಿಲ್ಲ. ಎಲ್ಲ ಕಡೆಯೂ ಬೀಸುವ ಬಲಶಾಲಿಯಾದ ಗಾಳಿಯು ಸದಾ ಆಕಾಶದಲ್ಲಿ ಹೇಗೆ ನೆಲೆಸಿರುವುದೋ ಹಾಗೆ ಸೃಷ್ಟಿಯಾದದೆಲ್ಲವೂ ನನ್ನಲ್ಲಿ ನೆಲೆಸಿರುತ್ತದೆ. ಎಲ್ಲವೂ ಕೃಷ್ಣನಲ್ಲಿ ಉಂಟು, ಸೃಷ್ಟಿಯಾದದ್ದು. ಇಡೀ ವಿಶ್ವ ವ್ಯವಸ್ಥೆಯು ನನ್ನ ಅಧೀನವಾಗಿದೆ. ನನ್ನ ಸಂಕಲ್ಪದಿಂದ ಅದು ಮತ್ತೆ ಮತ್ತೆ ರೂಪ ತಾಳುತ್ತದೆ ಮತ್ತು ನನ್ನ ಸಂಕಲ್ಪದಿಂದ ಕೊನೆಗೆ ಅದು ನಾಶವಾಗುತ್ತದೆ. ಎಲ್ಲವೂ ಆಗುವುದು ಕೃಷ್ಣನಿಂದ. ಇದಕ್ಕೆ ಪ್ರಭುಪಾದ್ 1977ರಲ್ಲಿ ನವೆಂಬರ್ ತಿಂಗಳಲ್ಲಿ ಅವರ ದೇಹ ತ್ಯಾಗ ಮಾಡುವಾಗ ಎಲ್ಲ ಶಿಷ್ಯರು ಸುತ್ತ ಇದ್ರು. ಎಲ್ಲ ಶಿಷ್ಯರು ಕೂಗ್ಲಿಕ್ಕೆ ಶುರು ಮಾಡಿದ್ರು. ಪ್ರಭುಪಾದ್ ಲಾಸ್ಟಿಗೆ ಸೆಂಟೆನ್ಸ್ ಹೇಳಿದ್ರು, ಎಲ್ಲವೂ ನಡೆಯುವುದು ಕೃಷ್ಣನ ಇಚ್ಛೆಯಿಂದ. ಎವ್ರಿಥಿಂಗ್ ಇಸ್ ಮೂವಿಂಗ್ ಅಂಡರ್ ದ ವಿಲ್ ಆಫ್ ಕೃಷ್ಣ. ಪ್ರಭುಪಾದ ಹೀಗೆ ಹೇಳಿ ಅವರ ದೇಹವನ್ನು ತ್ಯಾಗ ಮಾಡಿದ್ರು. ಹಾಗಾಗಿ ಇಲ್ಲಿ ಕೂಡ ಹೇಳುವಂಥದ್ದೇ, ಇಡೀ ವಿಶ್ವ ವ್ಯವಸ್ಥೆಯು ನನ್ನ ಅಧೀನವಾಗಿದೆ. ನನ್ನ ಸಂಕಲ್ಪದಿಂದ ಅದು ಮತ್ತೆ ಮತ್ತೆ ರೂಪ ತಾಳುತ್ತದೆ ಮತ್ತು ನನ್ನ ಸಂಕಲ್ಪದಿಂದ ಕೊನೆಗೆ ಅದು ನಾಶವಾಗ್ತದೆ. ಶುದ್ಧ ಭಕ್ತರಿಗೆ ಗೊತ್ತುಂಟದು, ಅದು ನಮಗೆ ಗೊತ್ತಿಲ್ಲ. ನಾವೆಂತ ಎಣಿಸೋದು, ನಾನು ಮಾಡಿದೆ, ನಾನು ಕಷ್ಟಪಟ್ಟು ಕೆಲಸ ಮಾಡಿದ್ದು, ನಾನು ಹಣ ಸಂಗ್ರಹ ಮಾಡಿದ್ದು, ನಾನು ಆ ಜಾಗವನ್ನು ತೆಗೆದದ್ದು, ನಾನು ಮನೆ ಕಟ್ಟಿದ್ದು, ನಾನು ಇದನ್ನು ಮಾಡಿದ್ದು, ನಾನು ಎಂಬುವನಿಲ್ಲಿ ನಾದವಾಗಿರುವಾಗ, ಅಂದ್ರೆ ಇಲ್ಲಿ ಇರುವಂಥದ್ದು ನಾನು ಹೋಗ್ಬೇಕು. ನಾನು ಹೋದರೆ ಮತ್ತೆ ಅವನು ಅಲ್ಲಿಗೆ ಹೋಗುವನು. ಎಲ್ಲಿಗೆ? ಗೋಲೋಕಕ್ಕೆ. ಈ ನಾನು ನಮ್ಗೆ ಅಡ್ಡ ಬರುವುದು ನಾನು ಅಂತೆ. ನಾನು ಅಹಂ ಮಮೇತಿ, ನಾನು ಬೇಡ, ಕೃಷ್ಣ ಬೇಕು ಅಲ್ಲಿಗೆ. ಕೃಷ್ಣನನ್ನು ಮಾಡಿದ್ರೆ ಎಲ್ಲ ಸರಿ ಆಗ್ತದೆ. ಆದ್ರೆ ನಮ್ಗೆ ಅದು ಈಗ ಅಂದ್ರೆ ಒಳಗೆ ತುಂಬಾ ಅಹಂಕಾರ ಉಂಟು. ಅಹಂಕಾರ ನಮ್ಗೆ ಬದಿಡ್ಲಿಕ್ಕೆ ಆಗುದಿಲ್ಲ. ಯಾಕೆಂದ್ರೆ ಅದಕ್ಕೆ ಬದಿಡ್ಲಿಕ್ಕೆ ಪ್ರೊಸೆಸ್ ಉಂಟು. ಜಪ ಮಾಡ್ಬೇಕು. ಜಪ ಮಾಡಿದ್ರೆ ನಮ್ಮ ಅಹಂಕಾರ ಎಲ್ಲ ಪ್ರಭುಪಾದ ಹೇಳ್ತಾರೆ. ಹೇಗೆ ಅಂದ್ರೆ ಈಗ ಒಂದು ಐಸ್ ಉಂಟು, ಐಸನ್ನು ಹೊರಗಟ್ರೆ ಅದು ಮೆಲ್ಟ್ ಆಗಿ ನೀರಾಗ್ತದೆ. ಅದೇ ರೀತಿ ಈ ಜಪ ಎಂತ ಮಾಡ್ತದೆ ಅಂದ್ರೆ ಆ ಅಹಂಕಾರ ಎನ್ನುವ ಐಸನ್ನು ನೀರು ಮಾಡ್ತದೆ. ಧನಂಜಯನೇ, ಎಲ್ಲಾ ಕಾರ್ಯವು ನನ್ನನ್ನು ಬಂಧಿಸುವುದಿಲ್ಲ. ನಾನು ತಟಸ್ಥನಂತೆ ಕುಳಿತು ಎಲ್ಲ ಐಹಿಕ ಚಟುವಟಿಕೆಗಳ ಬಗ್ಗೆ ನಿರ್ಲಿಪ್ತನಾಗಿರುತ್ತೇನೆ. ಕೃಷ್ಣನನ್ನು ಯಾವುದೇ ಬಂಧಿಸುವುದು. ಎಲ್ಲರೂ ಹೇಳ್ತಾರೆ ಕೃಷ್ಣನಿಗೆ ಅದು ಬಂಧನ ಇಲ್ಲ. ಯಾಕೆ ಕೃಷ್ಣನಿಗೆ ಬಂಧನ? ಕೃಷ್ಣ ದೇವತಾ ಮಾರ್ಗ, ಅವನಿಗೆ ಯಾಕೆ? ನಿನ್ನೆ ಕೂಡ ಅಂದ್ರೆ ಕೃಷ್ಣ ದೇವತಾ ಪರಮಪುರುಷ, ಅವನಿಗೆ ಯಾಕೆ ಬಂಧನ? ಅವನಿಗೆ ಬಂಧನ ಇಲ್ಲ. ಮತ್ತೆ ನೋಡಿ, ಹೆಚ್ಚಿನವರು ಹೇಳುವಂಥದ್ದು ಕೃಷ್ಣ ಶಕ್ತಿ ಅಂತೆ, ಮತ್ತೆ ಕೃಷ್ಣ ಹುಟ್ಟಿ ಸತ್ತ. ಟೋಟಲಿ ಇದು ತಪ್ಪು. ಕೃಷ್ಣ ಈ ಮಹಾವಿಷ್ಣು ಕಾರಣದಕ್ಷ ವಿಷ್ಣು, ಅವನ ರೋಮದಿಂದ ಅನ್ಲಿಮಿಟೆಡ್ ಬ್ರಹ್ಮಾಂಡ ಸೃಷ್ಟಿ ಮಾಡ್ತಾನೆ. ಇದನ್ನು ಒಂದು ಸರಿಯಾಗಿ ನೀವು ತಿಳ್ಕೊಳ್ಳಿ. ಒಬ್ಬ ವ್ಯಕ್ತಿ ಅವನ ರೋಮದಿಂದ ಅನ್ಲಿಮಿಟೆಡ್ ಬ್ರಹ್ಮಾಂಡ ಸೃಷ್ಟಿ ಮಾಡ್ಬೇಕಿದ್ರೆ ನೀವೆಣಿಸಿ ಅವನಿಗೆ ಸಾವು ಉಂಟಾ? ದಯವಿಟ್ಟು ನೋಡಿ, ಇದಕ್ಕೆ ನೀವು ಸ್ವಲ್ಪ ಅಂದ್ರೆ ಶಾಂತ ಮನಸ್ಸಿನಲ್ಲಿ ಸ್ವಲ್ಪ ಕಲಿಬೇಕು ಶಾಸ್ತ್ರವನ್ನು ಕಲಿಯೋದು ಈ ರೀತಿ ಆಗ್ತದೆ. ಹೂವ ಕೃಷ್ಣನಿಗೆ ರೂಪವಿಲ್ಲ, ಕೃಷ್ಣ ಶಕ್ತಿ, ಕೃಷ್ಣ ಸತ್ತಿದ್ದಾನೆ, ಇದೆಲ್ಲ ಬೋಗಸ್. ಎಸ್, ಮಯಾ ದಕ್ಷೇನ ಪ್ರಕೃತಿ ಸೂಯತೆ ಸಾಚರಾಚರಂ ಹೇತು ನಾನೇನ ಕೌಂತೆಯ ಜಗದ್ ವಿಪರಿವರ್ತತೆ. ಕುಂತಿಯ ಮಗನಾದ ಅರ್ಜುನನೇ,
ನನ್ನ ಶಕ್ತಿಗಳ ಒಂದಾದ ಈ ಐಹಿಕ ಪ್ರಕೃತಿಯು ಎಲ್ಲ ಆಚರಿಸ ವಸ್ತುಗಳನ್ನು ನನ್ನ ಅಪ್ಪಣೆಯಂತೆ ಸೃಷ್ಟಿಸಿ ಕೆಲಸ ಮಾಡುತ್ತದೆ. ಈ ಅಭಿವ್ಯಕ್ತಿಯು ಅದರ ನಿಯಮಕ್ಕೆ ಅನುಗುಣವಾಗಿ ಮತ್ತೆ ಮತ್ತೆ ಸೃಷ್ಟಿಯಾಗುತ್ತದೆ ಮತ್ತೆ ನಾಶವಾಗ್ತದೆ. ನನ್ನ ಈ ಈ ಬ್ಯಾಚ್ ಅಲ್ಲಿ ಯಾರೊಂದು ಮಾತಾಡಿ ಹೇಳಿದ್ರು, ದೇವಿ ಮೇನ್ ಅಂತ. ನೋಡಿ, ಈ ಶ್ಲೋಕ ನಿಮ್ಮನ್ನು ಆ ದೇವಿ ಮೇನ್ ಯಾರು ಹೇಳ್ತಾರೆ, ಈ ಶ್ಲೋಕ ನೀವು ಸರಿಯಾಗಿ 10 ಸತಿ ಕಲೀರಿ. ಇಲ್ಲಿ ಅಂತ ಹೇಳುದು, ಮಯಾದಕ್ಷೇನ ಪ್ರಕೃತಿ ಅಂದ್ರೆ ದೇವಿ. ಸೂಯತೆ ಸಾಚರಾಚರಂ ಹೇತು ನಾನೇ ಕೌಂತೆ ಜಗದಿ ಪರ್ವ. ನನ್ನ ಐಹಿಕ ಶಕ್ತಿಯಾದ, ನನ್ನ ಒಂದು ಶಕ್ತಿಗಳಲ್ಲಿ ಒಂದಾದ ಐಹಿಕ ಪ್ರಕೃತಿ ದೇವಿ ಎಲ್ಲಾ ಆಚಾರದ ವಸ್ತುಗಳನ್ನು ನನ್ನ ಅಪ್ಪಣೆಯನ್ನು ಸೃಷ್ಟಿಸಿ. ಯಾರ ಅಪ್ಪಣೆ? ಕೃಷ್ಣ ಕೆಲಸ ಮಾಡುತ್ತದೆ. ದೇವಿ ಕೆಲಸ ಮಾಡುವುದು ಕೃಷ್ಣನ ಅಪ್ಪಣೆಯಲ್ಲಿ. ಈ ಅಭಿವ್ಯಕ್ತಿಯು ಅದರ ನಿಯಮಕ್ಕೆ ಅನುಗುಣವಾಗಿ ಮತ್ತೆ ಮತ್ತೆ ಸೃಷ್ಟಿಯಾಗ್ತದೆ ಮತ್ತೆ ನಾಶವಾಗ್ತದೆ. ಹಾಗಾಗಿ ಈ ದೇವಿ ಕೂಡ ಕೆಲಸ ಮಾಡುವಂಥದ್ದು ಕೃಷ್ಣನ ಅಪ್ಪಣೆಯಲ್ಲಿ. ದಯವಿಟ್ಟು ತಿಳ್ಕೊಳ್ಳಿ. ಪ್ರಭುಪಾದ ಹೇಳ್ತಾರೆ, ಭಗವದ್ಗೀತೆಯಲ್ಲಿ ಎಲ್ಲ ನಿಮ್ಮ ಇದಕ್ಕೆ ಪ್ರಶ್ನೆಗೆ ಉತ್ತರ ಉಂಟು. ಆದ್ರೆ ನಾವು ಸರಿಯಾಗಿ ಒಂದು ಶಾಂತ ಮನಸ್ಸಿನಲ್ಲಿ ಕೂತ್ಕೊಂಡು ಓದ್ಬೇಕು. ಹಾಗೆಲ್ಲ ಇದರಲ್ಲಿ ಉತ್ತರ ಉಂಟು. ಅವಜಾನಾತಿ ಮಾಮೂಢ ಮಾನುಷಿಂ ತನುಂ ಆಶ್ರಿತಾಂ ಪರಂ ಭಾವಂ ಅಜಾನಾತೋ ಮಮ ಭೂತ್ವಾ ಮಹೇಶ್ವರಂ. ನಾನು ಮನುಷ್ಯ ರೂಪದಲ್ಲಿ ಇಳಿದು ಬಂದಾಗ ಮೂಢರು ನನ್ನನ್ನು ಅಪಹಾಸ ಮಾಡ್ತಾರೆ. ನೋಡಿ, ಇದು ಆದಂತಲ್ಲ, ಈಗ ಕೂಡ ಇದ್ದಾರೆ ಎಲ್ಲರೂ ಮೂಢರು. ಎಂತ ಹೇಳುದು, ಕೃಷ್ಣ ನನಗೆ ಒಬ್ಬರು ಹೇಳಿದ್ರು, ಆದ್ರೆ ನಾನು ನಿಮ್ಗೆ ಹೇಳಿದ ಟೈಲರ್, ನೀವು ಯಾಕೆ ಕೃಷ್ಣನ ಪೂಜೆ ಮಾಡಿ, ನಿಮ್ಗೆ ಹುಚ್ಚು, ಕೃಷ್ಣ ನಮಗೆ ಮನುಷ್ಯ. ಕೃಷ್ಣ ಇಲ್ಲಿ ಅಂತ ಹೇಳುದು, ಕೃಷ್ಣನಿಗೆ ಗೊತ್ತುಂಟು ಯಾರೆಲ್ಲ ಎಂತ ಹೇಳ್ತಾರೆ ಅಂತ. ಕೃಷ್ಣ ಅದಕ್ಕೆ ಹೇಳಿದು, ಅವಜಾನಂತಿ ಮಾಮೂಢ. ಮೂಢ ಅಂದ್ರೆ ಪ್ರಭುಪಾದ ಹೇಳುದು, ಮೂಢ ಅಂದ್ರೆ ಈ ಕತ್ತೆ. ಮೂಢ ಕತ್ತೆಗೆ ಅಂದ್ರೆ ಕೆಲಸ ಮಾಡುದು ಅಂದ್ರೆ ಆಚೆ ಈಚೆ ನೋಡಿದ್ರೆ ಹುಲ್ಲುಂಟು, ಆದ್ರೆ ಅದು ಕೆಲಸ ಮಾಡುದು. ಅದೇ ರೀತಿ ಜನರೆಲ್ಲ ಮೂಢರು. ಅವರಿಗೆ ಕೃಷ್ಣನ ಬಗ್ಗೆ ಅಪಹಾಸ ಮಾಡ್ತಾರೆ. ಕೃಷ್ಣ ಕೂಡ ಮನುಷ್ಯ ಅಂತ ಇರುವುದೆಲ್ಲ ಪ್ರಭು ನಾನು, ನನ್ನ ಇದೆಯೋ ಪ್ರಭು ಅವರಿಗೆ ತಿಳಿಯೋದು. ಅದು ಕರ್ಟೆನ್ ಉಂಟಂತೆ. ಕರ್ಟೆನ್ ಅಂದ್ರೆ ಈ ಯೋಗಮಾಯ, ಎರಡು ಕರ್ಟೆನ್ ಉಂಟು, ಒಂದು ಮಹಾಮಾಯ ಮತ್ತೆ ಯೋಗಮಾಯ. ಮಹಾಮಾಯ ಕರ್ಟನ್ ಅಲ್ಲಿ ಇರ್ತಾರೆ ಎಲ್ಲರೂ. ಮಹಾಮಾಯ ದೇವಿ ಶಕ್ತಿ, ಯೋಗಮಾಯ ಅಂದ್ರೆ ರಾಧಾರಾಣಿ. ನೀವು ಭಕ್ತಿಯಲ್ಲಿ ಯಾವಾಗ ಬರ್ತೀರಿ ಆಗ ಯೋಗಮಾಯ ಕರ್ಟೆನ್ ಅಲ್ಲಿ ಓಪನ್ ಆಗ್ತದೆ. ಆಗ ನಿಮ್ಗೆ ಕೃಷ್ಣ ಅರ್ಥ ಆಗ್ತದೆ, ಇಲ್ಲದ ಅರ್ಥ ಆಗುದಿಲ್ಲ. ಇಲ್ಲ ನೀವು ಮಹಾಮಾಯ ಕರ್ಟನ್ ಅಲ್ಲಿ ಇರ್ತೀರಿ. ಮೋಘಶ ಮೋಘ ಕರ್ಮಣೋ ಮೋಘ ಜ್ಞಾನ ವಿಚೇತಸ ರಾಕ್ಷಸಿಂ ಆಸುರಿಂ ಚೈವ ಪ್ರಕೃತಿ ಮೋಹಿನಂ ಶ್ರಿತ. ಹೀಗೆ ದಿಗ್ಭ್ರಮೆಯಾದವರನ್ನು ರಾಕ್ಷಸಿ ಮತ್ತು ನಾಸ್ತಿಕ ಅಭಿಪ್ರಾಯಗಳು ಆಕರ್ಷಿಸದು. ಅವರಿಗೆಂತ ಮತ್ತೆ ಕೃಷ್ಣನನ್ನು ಎಂತ ಹೇಳ್ತಾರೆ, ಅವ ನಮಗೆ ಮನುಷ್ಯ, ಯಾಕೆ ಪೂಜೆ ಮಾಡೋದೆಲ್ಲ ಹೇಳ್ತಾರೆ. ಮತ್ತೆ ಅವರಿಗೆ ಅಂತವರಿಗೆ ಈ ರಾಕ್ಷಸಿ ಮತ್ತೆ ನಾಸ್ತಿಕ ಅಭಿಪ್ರಾಯಗಳು ಆಕರ್ಷಣೆ ಮಾಡ್ತದೆ. ಈ ಭ್ರಾಂತಿಯ ಸ್ಥಿತಿಯಲ್ಲಿ ಅವರು ಮುಕ್ತಿಯ ಭರವಸೆಗಳು ಮತ್ತು ಫಲಾಪೇಕ್ಷ ಕರ್ಮಗಳು ಅವರ ಜ್ಞಾನ ಸಂಸ್ಕಾರ ಎಲ್ಲ ಸೋತು ಹೋಗ್ತದೆ. ಮಾತ್ಮಾನಸೋ ಮಾಂ ಪಾರ್ಥ ದೈವೀಂ ಪ್ರಕೃತಿಂ ಆಶ್ರಿತ ಭಜಂತಿ ಅನನ್ಯ ಮನಸೋ ಜ್ಞಾತ್ವ ಭೂತಾದಿಂ ಅವ್ಯಯಂ. ಪಾರ್ಥನೆ, ಭ್ರಾಂತಿಗೆ ಸಿಲುಕದ ಮಹಾತ್ಮರು ದೈವಿ ಪ್ರಕೃತಿಯ ರಕ್ಷಣೆ ಇರುತ್ತಾರೆ. ದೈವಿ ಪ್ರಕೃತಿ ಅಂದ್ರೆ ಯೋಗಮಾಯ. ಈ ಮೂಢರು ಮಹಾಮಾಯ ಕಟ್ಟನಲ್ಲಿ ಇರ್ತಾರೆ. ಈ ಮಹಾತ್ಮರು ಕೃಷ್ಣನ ಭಕ್ತರು ಅವರು ದೈವಿ ಪ್ರಕೃತಿ ಅಂದ್ರೆ ಯೋಗಮಾಯ, ರಾಧಾರಾಣಿಯ ಇದರಲ್ಲಿ ಇರ್ತಾರೆ. ದೈವಿ ಪ್ರಕೃತಿ ರಕ್ಷಣೆ ಇರ್ತಾರೆ. ಅವರಿಗೆ ನಾನು ಮೂಲನು ಅವ್ಯನು ಆದ ದೇವೋತ್ತಮ ಪರಮಪುರುಷನೆಂದು ಗೊತ್ತು. ಅವರಿಗೆ ಗೊತ್ತುಂಟು ಕೃಷ್ಣ ಮೂಲ ಅಂತ. ಗೋವಿಂದ ಆದಿ ಪುರುಷ ತಮಹಾಂ ಭಜಾಮಿ. ಗೋವಿಂದ ಆದಿ ಪುರುಷ ತಮಹಾಂ ಭಜಾಮಿ ಅಂದ್ರೆ ಶುದ್ಧ ಭಕ್ತರಿಗೆ ಗೊತ್ತುಂಟು ಗೋವಿಂದ ಆದಿ ಪುರುಷ ಅಂತ. ಹಾಗಾಗಿ ಅವರು ಕೃಷ್ಣನಿಗೆ ಭಜನೆ ಮಾಡ್ತಾರೆ. ಆದ ದೇವೋತ್ತಮ ಪರಮಪುರುಷನೆಂದು ಗೊತ್ತು. ಆದ್ರೆ ಅವರು ಭಕ್ತಿ ಸೇವೆಯಲ್ಲಿ ಸಂಪೂರ್ಣವಾಗಿ ನಿರತರಾಗುತ್ತಾರೆ. ಫುಲ್ ಭಕ್ತಿ ಸೇವೆಯಲ್ಲಿ ಇರ್ತಾರೆ. ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢಾವೃತ ನಮಸ್ಯಂತ್ಯ ಚ ಮಾಂ ಭಕ್ತ್ಯ ನಿತ್ಯಯುಕ್ತ ಉಪಾಸತೆ. ಸದಾ ನನ್ನ ಕೀರ್ತನೆ ಮಾಡುತ್ತಾ, ದೃಢ ಸಂಕಲ್ಪದಿಂದ ಪ್ರಯತ್ನ ಮಾಡುತ್ತಾ, ನನಗೆ ನಮಸ್ಕಾರ ಮಾಡುತ್ತಾ ಈ ಮಹಾತ್ಮರು ಸತತವಾಗಿ ಭಕ್ತಿಯಿಂದ ನನ್ನನ್ನು ಪೂಜಿಸುತ್ತಾರೆ. ಎಂತ ಮಾಡ್ತಾರೆ ಆ ಮಹಾತ್ಮರು? ಯಾವಾಗಲೂ ಸತತ ಕೀರ್ತನೆ, ಯಾವಾಗಲೂ ಕೃಷ್ಣನ ಭಜನೆ, ದೃಢ ಸಂಕಲ್ಪ, ದ್ವಂದ್ವ ಅಲ್ಲ, ದೃಢ ಸಂಕಲ್ಪದಿಂದ ಪ್ರಯತ್ನ ಮಾಡ್ತಾರೆ ಕೃಷ್ಣನನ್ನು ಪ್ಲೀಸ್ ಮಾಡ್ಲಿಕ್ಕೆ. ಕೃಷ್ಣನಿಗೆ ನಮಸ್ಕಾರ ಮಾಡ್ತಾರೆ ಮತ್ತೆ ಕೃಷ್ಣನನ್ನು ಪೂಜೆ ಮಾಡ್ತಾರೆ.
story of the Hare Krishna people. Yes, ಅದು ಪ್ರಭುಪಾದ ಕೀರ್ತನೆ ಮಾಡುವಾಗ ಪಿತಾಹಂ ಅಸ್ಯ ಜಗತೋ ಮಾತಾ ದಾತಾ ಪಿತಾಮಹ ವೇದ್ಯಂ ಪವಿತ್ರಂ ಓಂಕಾರ ಋಕ್ಸಮಾಯಜುರೇವ ಚ. ನಾನು ವಿಶ್ವದ ತಂದೆ, ಇಡೀ ವಿಶ್ವದ ತಂದೆ ನಾನು. ಆಧಾರ ಕೃಷ್ಣನೇ ಆಧಾರ ಎಲ್ಲದಕ್ಕೂ. ಮತ್ತು ಪಿತಾಮಹ, ಈಗ ಬ್ರಹ್ಮ ಪಿತಾಮಹ, ಅದೇ ಪರಪಿತಾಮಹ ಪರಮ ಪಿತಾಮಹ ಕೃಷ್ಣ. ಯಾಕಂದ್ರೆ ಬ್ರಹ್ಮನ ಸೃಷ್ಟಿ ಮಾಡೋದು ಕೃಷ್ಣ. ನಾನು ಜ್ಞಾನದ ಗುರಿ. ಈ ಭಗವದ್ಗೀತೆ ಪೂರ್ತಿ ಪುಸ್ತಕ ಜ್ಞಾನದ ಬಗ್ಗೆ, ಹಾಗೆ ಜ್ಞಾನದ ಗುರಿ ಕೃಷ್ಣ. ಪವಿತ್ರಗೊಳಿಸುವವನು ನಾನು, ಎಲ್ಲರನ್ನು ಶುದ್ಧ ಮಾಡುವವನು ಕೃಷ್ಣ. ಓಂಕಾರ ನಾನು, ಮತ್ತೆ ನಾನು ಋಗ್. ಈ ಎಲ್ಲ ಅಂದ್ರೆ ಒಂದು ಪಂಥದವರಿದ್ದಾರೆ, ಅವ್ರು ಹೇಳುವಂಥದ್ದು ಈ ಭಗವದ್ಗೀತೆ ಎಲ್ಲ ಪ್ರಯೋಜನ ಇಲ್ಲ ಅಂತೆ. ವೇದಗಳು, ನಾವು ವೇದಗಳು ಕಲಿಬೇಕು. ಕೃಷ್ಣ ಎಂತ ಹೇಳಿದ್ದಾನೆ? ಈ ಋಗ್ ಸಮ ಮತ್ತು ಯಜುರ್ವೇದಗಳು ನಾನು. ಹಾಗಾಗಿ ಈ ಭಗವದ್ಗೀತೆ ಮುಖ್ಯ. ನಾನೇ ಗುರಿಯು, ನಾನೇ ಪೋಷಿಸುವನು, ನಾನೇ ಯಜಮಾನನು, ನಾನೇ ಸಾಕ್ಷಿ, ನಾನೇ ನಿವಾಸ, ನಾನೇ ಆಶಯ, ನಾನೇ ಅತ್ಯಂತ ಆಪ್ತ ಗೆಳೆಯ, ನಾನೇ ಸೃಷ್ಟಿ, ನಾನೇ ಪ್ರಳಯ, ನಾನೇ ಎಲ್ಲಕ್ಕೂ ಆಧಾರ, ನಾನೇ ವಿಶ್ರಾಂತಿ ತಾಣ, ನಾನೇ ಶಾಶ್ವತವಾದ ಬೀಜ. ಅರ್ಜುನನೇ, ನಾನೇ ಶಾಖವನ್ನು ಕೊಡುತ್ತೇನೆ, ನಾನೇ ಮಳೆಯನ್ನು ತಡೆಹಿಡಿಯುತ್ತೇನೆ ಮತ್ತು ಕಳುಹಿಸುತ್ತೇನೆ, ನಾನೇ ಅಮೃತ, ನಾನೇ ಮೃತ್ಯು, ಚೇತನ ಮತ್ತು ಜಡವಸ್ತು ಎರಡು ನನ್ನಲ್ಲಿವೆ. ನೋಡಿ, ಎಲ್ಲವೂ ಕೃಷ್ಣ. ಆದರೆ ಇದಕ್ಕೆ ನಾವು ಭಕ್ತಿಯಲ್ಲಿ ಪ್ರೋಗ್ರೆಸ್ ಆಗಬಾರ್ದು, ನಮಗೆ ಇದೆಲ್ಲ ತಿಳಿತದೆ. ವೇದಗಳನ್ನು ಅಭ್ಯಾಸ ಮಾಡಿ ಸೋಮರಸವನ್ನು ಪಾನ ಮಾಡಿ ಸ್ವರ್ಗಲೋಕವನ್ನು ಅರಸುವರು ಪರೋಕ್ಷವಾಗಿ ನನ್ನನ್ನು ಪೂಜಿಸುತ್ತಾರೆ. ಪಾಪ ಪತ್ರಿಕೆಗಳಿಂದ ಬಿಡುಗಡೆಯಾಗಿ ಪರಿಶುದ್ಧರಾಗಿ ಅವರು ಪುಣ್ಯ ಸ್ವರ್ಗಲೋಕದಲ್ಲಿ ಹುಟ್ಟುತ್ತಾರೆ, ಅಲ್ಲಿ ಸ್ವರ್ಗ ಸುಖಗಳನ್ನು ಸವಿಯುತ್ತಾರೆ. ಅಂದ್ರೆ ವೇದಗಳು ಎಂತಂದ್ರೆ, ನೀವು ಇದು ಮಾಡಿದ್ರೆ ನಿಮಗೆ ಅಲ್ಲಿ ಇರುವಂಥದ್ದು ಎಲ್ಲ, ಈ ಬ್ರಹ್ಮಲೋಕಕ್ಕೆ ಹೇಗೆ ಹೋಗುವುದು, ಸ್ವರ್ಗಲೋಕಕ್ಕೆ ಹೇಗೆ ಹೋಗುವುದು, ಅದು ಇರುವಂಥದ್ದು. ಪ್ರಭುಪಾದ ಹೇಳ್ತಾರೆ, ವೇದದಿಂದ ನಿಮ್ಗೆ ಎಂತ ಆಗ್ತದೆ ನೋಡಿ, ವೇದಗಳು ಎಂತ ಹೇಳುದಂದ್ರೆ, ಈ ಸಪೋಸ್ ನೀವು ಡಿ ಕ್ಲಾಸ್ ಜೈಲಲ್ಲಿ ಇದ್ದೀರಿ, ಡಿ ಕ್ಲಾಸ್ ಜೈಲಿಂದ ಹೇಗೆ ಸಿ ಕ್ಲಾಸ್ ಜೈಲಿಗೆ ಹೋಗುವಂಥದ್ದು, ಸಿ ಕ್ಲಾಸ್ ಜೈಲಿಂದ ಹೇಗೆ ಬಿ ಕ್ಲಾಸ್ ಜೈಲಿಗೆ ಹೋಗುವಂಥದ್ದು, ಬಿ ಕ್ಲಾಸ್ ಜೈಲಿಂದ ಹೇಗೆ ಎ ಕ್ಲಾಸ್ ಜೈಲಿಗೆ ಹೋಗುವಂಥದ್ದು. ಆದರೆ ನೋಡಿ, ಇದಕ್ಕೆ ಉದಾಹರಣೆ ಅಂತ ಅಂದ್ರೆ, ಈ ನಮ್ಮ ಭೂಲೋಕ ಸಿ ಕ್ಲಾಸ್ ಜೈಲ್, ಸ್ವರ್ಗಲೋಕ ಬಿ ಕ್ಲಾಸ್ ಜೈಲ್, ಬ್ರಹ್ಮಲೋಕ ಎ ಕ್ಲಾಸ್ ಜೈಲ್. ಆದ್ರೆ ನಿಮ್ಮನ್ನು ಆ ಜೈಲಿಂದ ಬಿಡುಗಡೆ ಮಾಡುವುದು ಅಂದ್ರೆ ಗೋಲೋಕಕ್ಕೆ ಹೋಗುವುದು, ಅದು ಈ ವೇದಗಳು ಹೇಳ್ತಾ ಇಲ್ಲ. ಹೀಗೆ ಅವರು ಸ್ವರ್ಗಲೋಕದ ಅಪಾರವಾದ ಇಂದ್ರಿಯ ಭೋಗವನ್ನು ಸವಿತು. ಅಂದ್ರೆ ಪ್ರಭುಪಾದ ಹೇಳ್ತಾರೆ, ಇಲ್ಲಿ ನಾವು 2 ಮಾವಿನ ಹಣ್ಣು ತಿಂದ್ರೆ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತದೆ. ಸ್ವರ್ಗಲೋಕದಲ್ಲಿ ನೀವು ಅಂತ 1000 ತಿಂದ್ರು ಕೂಡ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುದಿಲ್ಲ. ಅಂದ್ರೆ ಅಲ್ಲಿ ಅಷ್ಟು ನಿಮ್ಮ ಇಂದ್ರಿಯ ಸುಖ ಪ್ರಬಲ. ಹಾಗಾಗಿ ಅಲ್ಲಿ ಇಂದ್ರಿಯ ಭೋಗ ಜಾಸ್ತಿ ಮಾಡುವಂಥದ್ದು. ಹೀಗೆ ಅವರು ಸ್ವರ್ಗಲೋಕದ ಅಪಾರವಾದ ಇಂದ್ರಿಯ ಭೋಗವನ್ನು ಸವಿದು ತಮ್ಮ ಪುಣ್ಯ ಕಾರ್ಯಗಳು ಫಲಗಳನ್ನು ಗ್ರಹಿಸಿದ ನಂತರ ಈ ಮರ್ತ್ಯ ಲೋಕಕ್ಕೆ ಹಿಂದಿರುತ್ತಾರೆ. ನೋಡಿ, ನಿಮ್ಮ ಅಲ್ಲಿ ಪುಣ್ಯ ಮುಗಿದ ಕೂಡಲೇ ಮತ್ತೆ ನೀವು ಮತ್ತೆ ಇಲ್ಲಿ ಬರಬೇಕು. ಹೀಗೆ 3 ವೇದಗಳ ತತ್ವಗಳು ಅನುಸರಣೆಯಿಂದ ಇಂದ್ರಿಯ ಸುಖವನ್ನಷ್ಟೇ ಅರಸುವವರು ಮತ್ತೆ ಮತ್ತೆ ಒಟ್ಟಿ ಸಾಯುವುದನ್ನಷ್ಟೇ ಸಾಧಿಸ್ತಾರೆ. ಈ 3 ವೇದಗಳು ಎಂತ ಹೇಳುವಂತದ್ದು, ನಿಮ್ಮನ್ನು ಸ್ವರ್ಗಲೋಕ ಬ್ರಹ್ಮಲೋಕ ಅಲ್ಲಿ ಕೊಂಡೋಗೋದು. ಆದ್ರೆ ಉನ್ನತವಾದ ಗೋಲೋಕಕ್ಕೆ ಅದರ ಅಲ್ಲಿ ಮೆಸೇಜ್ ಇಲ್ಲ. ಅನನ್ಯ ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಅನ್ಯ ಚಿಂತೆ ಇಲ್ಲದೆ ಒಂದೇ ಮನಸ್ಸಿನಿಂದ ನನ್ನನ್ನು ಪೂಜಿಸುತ್ತಾ ನನ್ನ ದಿವ್ಯ ರೂಪವನ್ನು ಧ್ಯಾನಿಸುವವರು ಯಾರೋ ಅವರಿಗೆ ನಾನು ಇಲ್ಲದನ್ನು ಕೊಡುತ್ತೇನೆ ಮತ್ತು ಇರುವುದನ್ನು ಕಾಪಾಡ್ತೇನೆ. ನೋಡಿ, ಈ ದೇವತೆಗಳು ನಿಮಗೆ ಇಲ್ಲದನ್ನು ಕೊಡ್ತಾರೆ, ಆದರೆ ಇರುವುದನ್ನು ಕಾಪಾಡುವುದಿಲ್ಲ. ಆದರೆ ಕೃಷ್ಣ ನಿಮಗೆ ಇರುವುದನ್ನು ಕೂಡ ಕಾಪಾಡ್ತಾನೆ. ನಾವು ಯಾವುದೇ ಚಿಂತೆ ಇರಬಾರ್ದು, ಟೋಟಲ್ ಕೃಷ್ಣನಿಗೆ ನಾವು ಪೂಜೆ ಮಾಡಬೇಕು ಒಂದೇ ಮನಸ್ಸಿನಿಂದ. ಅದು ಕೂಡ ದಿವ್ಯ ರೂಪ. ನೋಡಿ, ನನ್ನ ದಿವ್ಯ ಕೃಷ್ಣನಿಗೆ ರೂಪ ಉಂಟು. ಏ ಅಪಿ ಅನ್ಯ ದೇವತಾ ಭಕ್ತ ಯಜಂತೆ ಶ್ರದ್ಧಯಾನ್ವಿತ ತೇ ಅಪಿ ಮಾಮೇವ ಕೌಂತೇಯ ಯಜಂತಿ ಅವಿಧಿ ಪೂರ್ವಕಂ. ಕುಂತಿಯ ಮಗನಾದ ಅರ್ಜುನನೇ, ಇತರ ದೇವತೆಗಳ ಭಕ್ತರಾಗಿ ಶ್ರದ್ಧೆಯಿಂದ ಅವರನ್ನು ಪೂಜಿಸುವವರು ನನ್ನನ್ನೇ ಪೂಜಿಸ್ತಾರೆ, ಆದರೆ ಅದನ್ನು ತಪ್ಪು ರೀತಿಯಲ್ಲಿ ಮಾಡುತ್ತಾರೆ. ಅಂದ್ರೆ ಅದು ಇಂಡೈರೆಕ್ಟ್ ಆಗಿ ಕೃಷ್ಣನಿಗೆ ಹೋಗ್ತದಂತೆ. ಯಾಕೆಂದ್ರೆ ಅವರು ಕೂಡ ನೋಡಿ, ಈಗ ಶಿವ ಆಗ್ಲಿ, ಗಣಪತಿ ಆಗ್ಲಿ, ದೇವಿ ಆಗ್ಲಿ, ಅವರಿಗೆ ಎಲ್ಲವನ್ನು ತೆಗೊಳ್ಳುವ ರೈಟ್ಸ್ ಇಲ್ಲ.
ಅಂದ್ರೆ ಅವರು ಹೀಗೆ ಟ್ರಾನ್ಸ್ಫರ್ ಮಾಡುವಂಥದ್ದು ಕೃಷ್ಣನಿಗೆ. ಈಗ ಹೇಗಂದ್ರೆ ಕಂಪನಿಯಲ್ಲಿ ಹೆಡ್ ಇರ್ತಾರೆ, ಅದೇ ಮತ್ತೆ ಮ್ಯಾನೇಜರ್ ಇರ್ತಾರೆ. ಮ್ಯಾನೇಜರ್ದು ಯಾವುದು ಡಿಸಿಷನ್ ಇರುವುದಿಲ್ಲ, ಅಂದ್ರೆ ಅವರು ಡೈರೆಕ್ಟ್ ಅಲ್ಲಿ ಎಂತ ನೀವು ಮೇಲ್ ಹಾಕಿದ್ರೆ ಆ ಮೇಲನ್ನು ಅವರಿಗೆ ಹಾಕುವಂಥದ್ದು ಟಾಪ್ ಹೆಡ್ಗೆ. ಅದೇ ರೀತಿ ಈ ದೇವತೆಗಳು ಕೂಡ ಕೃಷ್ಣನ ಆಜ್ಞೆ ಕೆಲಸ ಮಾಡುವಂಥದ್ದು. ಹಾಗಾಗಿ ಎಂತ ಇದ್ರು ಡೈರೆಕ್ಟ್ ಅವರು ಅಲ್ಲಿ ಕಳಿಸುವಂಥದ್ದು. ಅದನ್ನು ತಪ್ಪು ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಯಾಂತಿ ದೇವಾ ವೃತ ದೇವ ಪಿತೃಯಾಂತಿ ಪಿತೃವೃತ ಭೂತಾನಿ ಯಾಂತಿ ಭೂತೇಜ ಯಾಂತಿ ಮಧ್ಯಾಜಿನೋ ಅಪಿಮಾಂ. ನೋಡಿ, ಇದು ತುಂಬಾ ಬ್ಯೂಟಿಫುಲ್ ಶ್ಲೋಕ, ಮತ್ತೆ ಇದರಲ್ಲಿ ತುಂಬಾ ಮೀನಿಂಗ್ ಉಂಟು. ಹೇಗಂದ್ರೆ ನಿಮ್ಗೆ ಈಗ ಈ ಆನ್ಲೈನ್ ಎಕ್ಸಾಮ್ ಎಲ್ಲ ಬರೀತೀರಿ, ಅಲ್ಲಿ ಎಕ್ಸಾಮ್ ಅಲ್ಲಿ ನಿಮಗೆ 4 ಆಪ್ಷನ್ ಇರ್ತದೆ, ABCD. ಮತ್ತೆ ಅದರಲ್ಲಿ ಒಂದು ಉತ್ತರ, ನೀವು ಯಾವುದು ಬೇಕು ನೀವು ಸೆಲೆಕ್ಟ್ ಮಾಡ್ಬೋದು. ಅದೇ ರೀತಿ ಇಲ್ಲಿ ಕೂಡ ಕೃಷ್ಣ ನಿಮಗೆ 4 ಆಪ್ಷನ್ ಕೊಟ್ಟಿದ್ದಾನೆ, ಇದು ನಿಮ್ಗೆ ಬಿಟ್ಟದ್ದು, ಯಾವ್ದು ಬೇಕು ನೀವು ಮಾಡಿ. ಆದ್ರೆ ಹೈಯೆಸ್ಟ್ ಕೃಷ್ಣನಿಗೆ ಮಾಡುದು ಹೈಯೆಸ್ಟ್, ಆದ್ರೆ ನಿಮ್ಗೆ ಬಿಟ್ಟದ್ದು. ದೇವತೆಗಳನ್ನು ಪೂಜಿಸುವವರು ದೇವತೆಗಳ ಮಧ್ಯೆ ಹುಟ್ಟುತ್ತಾರೆ. ನೋಡಿ, ಪಿತೃಗಳನ್ನು ಪೂಜಿಸುವವರು ಪಿತೃಗಳ ಮಧ್ಯೆ ಹುಟ್ಟುತ್ತಾರೆ, ಭೂತಗಳನ್ನು ಪೂಜಿಸುವವರು ಭೂತಗಳ ಮಧ್ಯೆ ಹುಟ್ಟುತ್ತಾರೆ, ನನ್ನನ್ನು ಪೂಜಿಸುವವರು ನನ್ನೊಡೆ ಇರುತ್ತಾರೆ. ಆದ್ರೆ ಕೃಷ್ಣನ ಪೂಜೆ ಮಾಡುವವರಿಗೆ ಮತ್ತೆ ನೆಕ್ಸ್ಟ್ ಜನ್ಮ ಮೃತ್ಯು ಜರವ್ಯಾಧಿ ಇಲ್ಲ, ಅದು ಉಳಿದ ಎಲ್ಲ ಕಡೆ ಉಂಟು. ಆದ್ರೆ ನಿಮ್ಗೆ ಯಾವುದು ಬೇಕು ಅದು ನೀವು ಮಾಡಿ. ದೇವತೆಗಳನ್ನು ಪೂಜೆ ಮಾಡಿದ್ರೆ ದೇವತೆಗೆ ಹೋಗಿ, ಪಿತೃಗಳನ್ನು ಪೂಜೆ ಮಾಡಿದ್ರೆ ಪಿತೃಲೋಕ ಹೋಗ್ತೀರಿ, ಮತ್ತೆ ಭೂತಗಳನ್ನು ಪೂಜೆ ಮಾಡಿದ್ರೆ ಭೂತಲೋಕಕ್ಕೆ ಹೋಗ್ತೀರಿ. ಆದ್ರೆ ಕೃಷ್ಣನ ಪೂಜೆ ಮಾಡಿದ್ರೆ ಕೃಷ್ಣಲೋಕಕ್ಕೆ ಬರ್ತೀರಿ. ಆದ್ರೆ ಇಲ್ಲಿ ಒಂದೆಂತ ಅಂದ್ರೆ ನಿಮ್ಗೆ ನೆಕ್ಸ್ಟ್ ಜನ್ಮ ಮೃತ್ಯು ಜರವ್ಯಾಧಿ ಇಲ್ಲ. ಹಾಗಾಗಿ ಬುದ್ಧಿವಂತರು ಕೃಷ್ಣನನ್ನು ಪೂಜೆ ಮಾಡ್ತಾರೆ, ಬುದ್ಧಿಹೀನರು ಅವರಿಗೆ ಬೇಕಾದನ್ನು ಮಾಡ್ತಾರೆ, ಅಷ್ಟೇ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ ಪ್ರಯಚ್ಛತಿ ತದಾಂ ಭಕ್ತಿ ಉಪಾರತಂ ಅಶ್ನಾಮಿ ಪ್ರಯತಾತ್ಮನ. ಯಾರಾದರೂ ನನಗೆ ಪ್ರೀತಿ ಮತ್ತು ಭಕ್ತಿಗಳಿಂದ ಒಂದು ಎಲೆ, ಒಂದು ಹೂ, ಒಂದು ಹಣ್ಣು ಅಥವಾ ಒಂದಿಷ್ಟು ನೀರನ್ನು ಅರ್ಪಿಸಿದರೆ ನಾನು ಅದನ್ನು ಸ್ವೀಕರಿಸ್ತೇನೆ. ನನಗೆ ಲಾಸ್ಟ್ ಟೈಮ್ ನಾನು ಪುಸ್ತಕ ವಿತರಣೆ ಮಾಡುವಾಗ 3 ವರ್ಷದ ಹಿಂದೆ ಒಬ್ಬರು ನನಗೆ ಇದು ಮಾಡಿದ್ರು, ನಾನು ಮಾಂಸಾಹಾರಿ. ನಾನು ಹೇಳಿದೆ ಅದಕ್ಕೇನು ಅಂತ ಹೇಳುದು, ಅದನ್ನು ಕೊಚ್ಚುವುದು ಬೇಡ ಅಂತ ಹೇಳಿದೆ, ಡೈರೆಕ್ಟ್ ಅವ್ರಿಗೆ ಹೇಳಿದೆ. ಅವ್ರಿಗೆ ಸಿಟ್ಟು ಬಂತು, ನೀವು ಯಾಕೆ ಹೀಗೆ ಹೇಳ್ತೀರಿ? ಮತ್ತೆ ಹೇಳಿದೆ, ಈ ಹುಲಿ ಕೂಡ ಮಾಂಸಾಹಾರಿ. ನಾನು ಹೇಳಿದೆ, ಈಗ ಎಷ್ಟೋ ಪ್ರಾಣಿಗಳು ಮಾಂಸಾಹಾರಿ, ಹಾಗಾಗಿ ನೀವು ಆಗ ನಾನು ಪ್ರಾಣಿ ಅಂತ ಎಣಿಸಿದ, ನಾನು ಎಣಿಸಲಿಲ್ಲ, ನೀವಾಗಿ ಎಣಿಸಿದಲ್ಲ, ಓಕೆ ಅಂತ ಹೇಳಿದೆ. ನಾನು ಹಾಗೆ ಅದೇ ರೀತಿ ಹೇಳಿಲ್ಲ, ಆದ್ರೆ ನೀವು ಜಂಬ ಬೇಡ ಅಂತ ಹೇಳಿದೆ. ಮತ್ತೆ ನೀವು ಸಸ್ಯಾಹಾರಿ ಅಂದ್ರೆ ಯಾಕೆ ನೀವು ಸಸ್ಯಾಹಾರಿ? ನಾ ಹೇಳಿದೆ, ನಾವು ಯಾಕೆ ಸಸ್ಯಾಹಾರಿ ಅಂದ್ರೆ ಇಲ್ಲಿ ಕೃಷ್ಣ ಹೇಳಿದ್ದಾನೆ 9ನೇ ಅಧ್ಯಾಯದ 24ನೇ ಶ್ಲೋಕ. ಕೃಷ್ಣ ಅಂತ ಹೇಳಿದ್ರು, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ ಪ್ರಯಚ ತದಂ ಭಕ್ತಿ ಉಪಾರತಂ ಅಷ್ಟಾಮಿ ಪ್ರಯತಾತ್ಮ. ಯಾವ್ದಾದ್ರು ನನಗೆ ಪ್ರೀತಿ ಮತ್ತು ಭಕ್ತಿಗಳಿಂದ ಒಂದು ಎಲೆ ಅಂದ್ರೆ ವೆಜಿಟೇಬಲ್, ಹೂ, ಒಂದು ಹಣ್ಣು ಅಥವಾ ಒಂದಿಷ್ಟು ನೀರನ್ನು ಅರ್ಪಿಸಿದ್ರೆ ನಾನು ಅದನ್ನು ಸ್ವೀಕರಿಸ್ತೇನೆ. ಕೃಷ್ಣ ಹೇಳಿದ, ನಾನು ಇದನ್ನು ಕೊಟ್ಟು ಸ್ವೀಕರಿಸ್ತೇನೆ ಅಂತ. ನಿಮ್ದು ಇದು ನಾನ್ ವೆಜ್ ಇಲ್ಲಿ ಇಲ್ಲ ಹೇಳಿಲ್ಲ, ಸ್ವೀಕರಿಸ್ತೇನೆ ಅಂತ ಹೇಳಿಲ್ಲ. ಇಲ್ಲ ನಾವು ಕೂಡ ನಾಳೆಯಿಂದ ಕೊಡ್ತೇವೆ. ಕೊಡಿ ಸರ್, ಕೃಷ್ಣನಿಗೆ ಕೊಡಿ, ನಮ್ಗೆ ಆದ್ರೆ ಕೃಷ್ಣ ಹೇಳಿಲ್ಲ ಅಂತ ಹೇಳಿ ನೀವು ಹೀಗೆ ಮಾತಾಡೋದು ಬೇಡ ಅಂದ್ರೆ ಅವ್ರಿಗೆ ತುಂಬಾ ಸಿಟ್ಟು ಬಂತು. ಈ ರೀತಿ ಜನರಿದ್ದಾರೆ, ಅಂದ್ರೆ ಅವ್ರು ಮಾಡಿದ್ರು ಸರಿ, ಶಾಸ್ತ್ರದಲ್ಲಿ ಇಲ್ಲ, ಆದ್ರೆ ಅದು ಮಾಡಿ ಸರಿ. ಆದ್ರೆ ನಾವು ಮಾಡುವಂಥದ್ದು ಶಾಸ್ತ್ರದಲ್ಲಿ ಉಂಟು. ಎಂತ ಮಾಡಿದ್ರು ಕೂಡ ಅಲ್ಲಿ ಕೃಷ್ಣ ಎಂತ ಹೇಳಿದ್ರೆ ಅದನ್ನು ಮಾಡುವಂಥದ್ದು. ನಮ್ಮ ಹೂವು ಅಲ್ಲ. ಕೃಷ್ಣ ಹೇಳಿದಾನೆ ಇದನ್ನು ಕೊಟ್ಟು ನನಗೆ. ಯಾಕಂದ್ರೆ ನೋಡಿ, ಇದಕ್ಕೆ ಇನ್ನೊಂದು, ನಾನು ಟ್ರೈನಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡುವಾಗ ಪುಸ್ತಕ, ಅದಕ್ಕೆ ಹೇಳುವಂಥ ಪುಸ್ತಕ ವಿತರಣೆಯಲ್ಲಿ ಪ್ರಭುಪಾದ ಹೇಳ್ತಾರೆ, ಅವನಿಗೆ ತುಂಬಾ ಸಾಕ್ಷಾತ್ಕಾರ ಸಿಗ್ತದೆ. ಪುಸ್ತಕ ವಿತರಣೆ ಮಾಡಿದ್ರೆ ಅವ ಕೃಷ್ಣ ಪ್ರಜ್ಞೆಯಲ್ಲಿ ತುಂಬಾ ಇದೆ. ಯಾಕಂದ್ರೆ ಬೇರೆ ಬೇರೆ ರೀತಿಯ ಜನರು ಮಾತಾಡ್ಲಿಕ್ಕೆ ಬರ್ತಾರೆ, ಹಾಗಾಗಿ ಅವರಿಗೆ ನಾವು ಕೃಷ್ಣ ಪ್ರಜ್ಞೆ ಇದು ಮಾಡುವಾಗ ನಮ್ದು ಕೂಡ ಪ್ರಜ್ಞೆ ಜಾಸ್ತಿ ಆಗ್ತದೆ. ಎಂತಾಗ್ತದೆ ಅಂದ್ರೆ ಒಬ್ಬ, ಯಾಕಂದ್ರೆ ನಮ್ಮ ಮಂಗಳೂರು ಕೇರಳಕ್ಕೆ ಬಾರ್ಡರ್, ಹಾಗಾಗಿ ಹೆಚ್ಚಿನವರು ಇಲ್ಲಿ ಎಂತ ಹೇಳುದು, ಕೇರಳಕ್ಕೆ ಹೋಗೋರು ಮುಸ್ಲಿಮ್ಸ್ ಜಾಸ್ತಿ ಇದ್ದಾರೆ ಅಲ್ಲಿ, ಹಾಗೆ ಟ್ರೈನಲ್ಲಿ ಇರ್ತಾರೆ. ನಾವು ಅವರಿಗೆ ಪ್ರಚಾರ ಮಾಡಿ ಹೆಚ್ಚಿನವರು ನನ್ನಿಂದ ಕೂಡ ತಗೊಂಡಿದ್ದಾರೆ ಮುಸ್ಲಿಮ್ಸ್ ಭಗವದ್ಗೀತೆ. ಆದ್ರೆ ಇನಿಷಿಯಲ್ ಅವರು ತಗೊಳ್ಳಿಲ್ಲ, ಆದ್ರೆ ನಾವು ಅವ್ರಿಗೆ ಪ್ರಚಾರ ಮಾಡ್ಬೇಕು, ಹೇಳ್ಬೇಕು, ಮತ್ತೆ ತಗೊಳ್ತಾರೆ. ಮತ್ತೆ ಅವ್ರು ಹೇಳುವಂಥದ್ದು, ನಾವು ಹಲಾಲ್ ಮಾಡ್ತೇವೆ, ನಮ್ಮ ಕುರಾನ್ ಅಲ್ಲಿ ಉಂಟು, ನೀವು ಮಾಡುವುದಿಲ್ಲ ಸರ್, ನೀವು ಭಗವದ್ಗೀತೆ ತಗೊಳ್ಳಿ. ಮತ್ತೆ ಅವರಿಗೆ ನಾನು ಓಪನ್ ಮಾಡಿ ಈ 9ನೇ ಅಧ್ಯಾಯದ 26ನೇ ಶ್ಲೋಕವನ್ನು ತೋರಿಸುವಂಥದ್ದು. ನಮ್ಗೆ ಕೃಷ್ಣ ಹೇಳಿದ್ದಾನೆ ಆಫರ್ ಮಾಡಿ ತಿನ್ಲಿಕ್ಕೆ. ಹೌದಾ, ನಮ್ಗೆ ಗೊತ್ತಿರ್ಲಿಲ್ಲ, ನಾವು ಎಣಿಸಿದ್ರು ನಾವು ಮಾತ್ರ ಮಾಡುದಂತ. ಹಾಗೆ ಮತ್ತೆ ಈ ರೀತಿ ನಾವು ಹೇಳುವಾಗ ಅವ್ರಿಗೆ ಗೊತ್ತಾಗ್ತದೆ, ಆದ್ರೆ ಅವ್ರು ಎಂತ ಎಣಿಸೋದು ಅವ್ರಿಗೆ ಗೊತ್ತಿರುವುದಿಲ್ಲ ಈ ವಿಷಯ. ಆದ್ರೆ ಆಕ್ಚುಲಿ ನಾವು ಕೃಷ್ಣನಿಗೆ ಕೊಟ್ಟು ತಿನ್ಬೇಕು, ಇಲ್ಲದ್ರೆ ನಾವು ಭೋಗವನ್ನು ತಿನ್ನುದು. ಕೃಷ್ಣನಿಗೆ ಕೊಟ್ಟು ತಿಂದ್ರೆ ಅದು ಪ್ರಸಾದ ಆಗ್ತದೆ. ಏನಿಲ್ಲ ನೋಡಿ, ನೀವು ಹೇಗೂ ಮನೆಯಲ್ಲಿ ಅಡಿಗೆ ಮಾಡ್ತೀರಿ,
ಅಡಿಗೆ ಮಾಡುವಾಗ ಶುಚಿತ್ವದಲ್ಲಿ ಅಡಿಗೆ ಮಾಡಿ, ಅಂದರೆ ಟಾಯ್ಲೆಟ್ಗೆಲ್ಲ ಹೋಗಿ ಸ್ನಾನ ಮಾಡಿ ಮತ್ತೆ ಅಡಿಗೆ ಮಾಡಿ. ಅಡಿಗೆ ಮಾಡಿದನ್ನು ಟೇಸ್ಟ್ ಮಾಡಬೇಡಿ, ಈರುಳ್ಳಿ ಬೆಳ್ಳುಳ್ಳಿ ಹಾಕಬೇಡಿ, ಒಂದು 5 ನಿಮಿಷ ತುಳಸಿ ಹಾಕಿ ಕೃಷ್ಣನಿಗೆ ಇಡಿ. ಹೇಗೂ ಈಗ 8 ಗಂಟೆಗೆ ಬೆಳಗ್ಗೆ ತಿನ್ನೋದಾದ್ರೆ ಒಂದು 5 ನಿಮಿಷ ಲೇಟ್ ಆಗ್ತದೆ ಅಷ್ಟೇ. ನಾವು 5 ನಿಮಿಷ ಒಂದು ಕೃಷ್ಣನಿಗೆ ಕಾಯ್ಲಿಕ್ಕೆ ಆಗ್ತದೆ, ಮತ್ತೆ ನಾವು ಏನು. ಹಾಗಾಗಿ ಈ ರೀತಿ ಕೊಟ್ಟು ತಿನ್ನಿ, ನಿಮ್ಮ ಪ್ರಜ್ಞೆ ಕೂಡ ಕೃಷ್ಣ ಪ್ರಜ್ಞೆ ಆಗ್ತದೆ. ಪ್ರಭುಪಾದ ಹೇಳ್ತಾರೆ, ಮೇನ್ ಪ್ರಜ್ಞೆ ಚೇಂಜ್ ಆಗುವುದು ನಮ್ಮ ಪ್ರಸಾದ ಫುಡ್ ಇಂದ. ಟೋಟಲ್ ನಮ್ಮ ಪ್ರಜ್ಞೆ ಚೇಂಜ್ ಮಾಡ್ತದೆ. ಹಾಗಾಗಿ ಆಹಾರ ಮೇನ್. ಪ್ರಸಾದೇ ಸರ್ವ ದುಃಖ, ಎಲ್ಲ ದುಃಖ ಹೋಗ್ತದಂತೆ. ಯತ್ ಕರೋಷಿ ಯತ್ ಅಶ್ನಸಿ ಯತ್ ಜೋಷಿ ದದಶಿ ಯತ್ ತಪಶಸಿ ಕೌಂತೆಯ ತತ್ಕುರುಷ್ವ ಮದರ್ಪಣಂ. ಕುಂತಿಯ ಮಗನಾದ ಅರ್ಜುನನೇ, ನೀನು ಏನನ್ನೇ ಮಾಡು, ಏನನ್ನೇ ಭುಂಜಿಸು, ಏನನ್ನೇ ಅರ್ಪಿಸು ಅಥವಾ ಕೊಟ್ಟು ಬಿಡು, ಮತ್ತು ಯಾವುದೇ ತಪಸ್ಸನ್ನು ಮಾಡು, ಅದನ್ನು ಕಾಣಿಕೆಯಾಗಿ ನನಗೆ ಅರ್ಪಿಸು. ನೀವು ಎಂಥದೇ ಮಾಡಿ, ಆದರೆ ಕಾಣಿಕೆಯಾಗಿ ಕೃಷ್ಣನಿಗೆ ಅಲ್ಲಿ ಮಾಡಿ. ಅದಕ್ಕೆ ಕೃಷ್ಣ ಭಜನೆ ಅಂತ ಹೇಳುವಂಥದ್ದು. ಸಮೋಹಂ ಸರ್ವಭೂತೇಷು ನಮೇ ದ್ವೇಷೋ ಅಸ್ತಿ ನಾ ಪ್ರಿಯ ಹೇ ಭಜಂತಿ ತು ಮಾಂ ಭಕ್ತ್ಯ ಮೈತೇ ತೇಷು ಚಾಪಿ ಅಹಂ. ನನಗೆ ಯಾರ ವಿಷಯದಲ್ಲೂ ಅಸೂಯೆ ಇಲ್ಲ, ನಾನು ಯಾರ ಪರವಾಗಿ ಪಕ್ಷಪಾತ ಮಾಡುವುದಿಲ್ಲ, ನಾನು ಎಲ್ಲರ ವಿಷಯದಲ್ಲೂ ಸಮನಾಗಿರುತ್ತೇನೆ. ಆದರೆ ಯಾವತ್ತ ನನ್ನ ಭಕ್ತಿ ಸೇವೆ ಮಾಡುವನೋ ಆತ ನನ್ನ ಸ್ನೇಹಿತನು, ನನ್ನಲ್ಲಿದ್ದಾನೆ ಮತ್ತು ನಾನು ಅವನಿಗೆ ಸ್ನೇಹಿತ. ನೋಡಿ, ಕೆಲವರೆಲ್ಲ ಹೇಳುವಂಥದ್ದು, ಯಾಕೆ ಕೃಷ್ಣ ಭಕ್ತರಿಗೆ ಮಾತ್ರ ಇದು ಮಾಡುವಂಥದ್ದು, ಇದು ಒಳ್ಳೇದು ಮಾಡುದು, ನಮಗೆಲ್ಲ ಒಳ್ಳೇದು ಮಾಡುವುದಿಲ್ಲ ಕೆಲವರೆಲ್ಲ ಹೇಳ್ತಾರೆ. ಆದರೆ ಕೃಷ್ಣನಿಗೆ ಯಾರ ಮೇಲೆ ಅಸೂಯೆ ಇಲ್ಲ. ನೋಡಿ, ಕೃಷ್ಣ ಸೇಮ್, ಈಗ ಇರುವ ಮೇಲೆ ಕೂಡ ಸೇಮ್, ಆ ಪಕ್ಷಿ ಮೇಲೆ ಕೂಡ ಸೇಮ್, ಆ ಪ್ರಾಣಿ ಮೇಲೆ ಕೂಡ ಸೇಮ್, ನಮ್ಮ ಮೇಲೆ ಕೂಡ ಸೇಮ್. ಯಾಕೆ ಎಲ್ಲರೂ ಕೃಷ್ಣ ಮಕ್ಕಳು. ಕೃಷ್ಣ ಪಾರ್ಶಾಲಿಟಿ ಮಾಡುವುದಿಲ್ಲ, ದಯವಿಟ್ಟು ತಿಳ್ಕೊಳ್ಳಿ. ಮತ್ತೆ ಪಕ್ಷಪಾತ ಕೂಡ ಮಾಡುವುದಿಲ್ಲ. ಒಬ್ಬನಿಗೆ ಈಗ ಹೇಳ್ತಾರೆ, ಒಬ್ಬನನ್ನು ಶ್ರೀಮಂತ ಮಾಡಿದ್ದಾನೆ, ಇನ್ನೊಬ್ಬನನ್ನು ತುಂಬಾ ಬಡವ ಮಾಡಿದ್ದಾನೆ, ಕೃಷ್ಣ ಯಾಕೆ ಹೀಗೆ ಮಾಡಿದ್ದು, ಹಾಗೆಲ್ಲ ಹೇಳ್ತಾರೆ. ನಿಮ್ಮ ಪ್ರೀವಿಯಸ್ ಕರ್ಮ, ನೀವು ಪ್ರೀವಿಯಸ್ ಲೈಫ್ ಅಲ್ಲಿ ಅಷ್ಟು ಕೆಟ್ಟದ್ದು ಮಾಡಿದಿರಿ, ಹಾಗಾಗಿ ಅದು ನೀವು ಅನುಭವಿಸ್ತಾ ಇದೆ. ಕೃಷ್ಣ ಪಕ್ಷಪಾತ ಮಾಡುವುದಿಲ್ಲ. ಕೃಷ್ಣನ ಅಕೌಂಟ್ ಅಲ್ಲಿ ಎಲ್ಲ ಕರೆಕ್ಟ್ ಉಂಟು. ಅಂದ್ರೆ ಈ ರೀತಿ ಎಂತ ಹೇಳುದು, ಕೃಷ್ಣ ಪ್ರಜ್ಞೆ ಬರುವ ಅಕೌಂಟ್ ಕೃಷ್ಣ ನೋಡ್ತಾನೆ, ಉಳಿದದೆಲ್ಲ ಯಮರಾಜ ನೋಡ್ತಾನೆ, ಅಲ್ಲಿ ಎಲ್ಲ ಉಂಟು ಅಕೌಂಟ್. ಹಾಗಾಗಿ ಯಾವ ಪಕ್ಷಪಾತ ಮಾಡುವುದಿಲ್ಲ. ನಾನು ಎಲ್ಲರ ವಿಷಯದ ಸಮಾನವಾಗಿರ್ತೇನೆ. ನೋಡಿ, ಸಮೋಹಂ ಸರ್ವಭೂತೇಷು, ಎಲ್ಲರ ಬಗ್ಗೆ ಸೇಮ್ ಇರ್ತಾನೆ. ಆದರೆ ಒಂದುಂಟು, ಕೃಷ್ಣ ಇದೊಂದು ಮಾತ್ರ ಮಾಡ್ತಾನೆ, ಎಂತಂದ್ರೆ, ಆದರೆ ಯಾವಾತ ನನ್ನ ಭಕ್ತಿ ಸೇವೆ ಮಾಡುವನೋ ಆತ ನನ್ನ ಸ್ನೇಹಿತ, ನನ್ನಲ್ಲಿದ್ದಾನೆ ಮತ್ತು ನಾನು ಅವನಿಗೆ ಸ್ನೇಹಿತ. ಆದ್ರೆ ಭಕ್ತಿ ಯಾರು ಮಾಡ್ತಾನೆ ಮತ್ತೆ ಕೃಷ್ಣ ಪೂರ್ತಿ ಅಲರ್ಟ್ ಆಗ್ತಾನೆ, ಅವನಿಗೆ ವಿಶೇಷ ಇದು ತೋರ್ತಾನೆ. ಇದಕ್ಕೆ ಉದಾಹರಣೆ ಕೃಷ್ಣ ಹೇಳ್ತಾನೆ, ನಾನು ಯುದ್ಧ ಮಾಡುವುದಿಲ್ಲ, ಏನದು ದುರ್ಯೋಧನದ. ಆದ್ರೆ ಆ ಭೀಷ್ಮ ಪಿತಾಮ ಎಂತ ಮಾಡ್ತಾನೆ, ಅರ್ಜುನ ಯುದ್ಧ ಮಾಡುವಾಗ ಅಲ್ಲಿ ಆ ಸೋಲುವ ಸ್ಥಿತಿಯಲ್ಲಿ ಇರ್ತಾನೆ ಅರ್ಜುನ. ಆಗ ಕೃಷ್ಣ ಈ ಒಂದು ಎಂತ ಹೇಳುದು ವೀಲ ಅಂತ ತೆಗಿತಾನೆ. ಅಂದ್ರೆ ಕೃಷ್ಣ ಹೇಳ್ತಾನೆ ನಾನು ಮಾಡುದಿಲ್ಲ ಅಂತ, ಆದ್ರೆ ಭಕ್ತರಿಗೋಸ್ಕರ ಕೃಷ್ಣ ಮಾಡ್ತಾನೆ. ಅಂದ್ರೆ ಅವ ಎಂತ ಮಾಡಿದ್ರು ಕೂಡ ಅವನಿಗೆ ಮರ್ತು ಹೋಗ್ತದೆ ಭಕ್ತರಿಗೋಸ್ಕರ. ಕೃಷ್ಣ ಹೆಸರು ಭಕ್ತವತ್ಸಲ, ಎಂತ ಮಾಡಿದ್ರು ಕೂಡ ರೆಡಿ ಕೃಷ್ಣ. ಅಪಿಚೇಸು ದುರಾಚಾರೋ ಭಜತೆ ಮಾಂ ಅನನ್ಯಭಾಗ್ ಸಾಧುರೇವ ಸಮಂತವ್ಯ ಸಮ್ಯಕ್ ವ್ಯವಸಿತೋ ಈ ಸಹ. ಯಾವನಾದರೂ ಅತ್ಯಂತ ಹೀನ ಕಾರ್ಯವನ್ನು ಮಾಡುತ್ತಿದ್ದರೂ ಆತನ ಭಕ್ತಿ ಸೇವೆ ತೊಡಗಿದರೆ ಆತನನ್ನು ಸಾಧು ಎಂದು ಭಾವಿಸಬೇಕು, ಏಕೆಂದ್ರೆ ಆತನು ತನ್ನ ನಿರ್ಧಾರದಲ್ಲಿ ಸರಿಯಾಗಿ ನೆಲೆಸಿದ್ದಾನೆ. ಈಗ ಕೆಲವು ಹೇಳುವಂಥದ್ದು, ಈಗ ಒಂದು ಸಂಸ್ಥೆಯವರು, ಅಂದ್ರೆ ಸೋಕೋಳ ಆದಿಯಾದ ಸಂಸ್ಥೆಯವರು ನನಗೆ ಹೇಳಿದ್ದು ಲಾಸ್ಟ್ ಇಯರ್, ಅದನ್ನು ಇಲ್ಲಿ ಹೇಳ್ತೇನೆ. ಅವ್ರು ಹೇಳಿದ್ದು, ನಿಮ್ಮ ಪ್ರಭುಪಾದ್ ಫಸ್ಟ್ ಆಫ್ ಆಲ್ ಅವರಿಗೆ ಇದು ಅಮೆರಿಕನ್ ಮೂವ್ಮೆಂಟ್ ಅಂತ ಹೇಳಿದ್ರು. ನಾನು ಹೇಳಿದೆ ಪ್ರಭುಪಾದ್ ಕೋಲ್ಕತ್ತಾದವರು ಅಂತ ಹೇಳಿದೆ. 43 ವರ್ಷ ಇಲ್ಲಿ ಅವರು ಇದು ಮಾಡಿದ್ದಾರೆ, ಮತ್ತೆ ಅವರು ಅಮೆರಿಕ ಹೋಗೋದು. ಆದ್ರೆ ನಿಮ್ಮ ಪ್ರಭುಪಾದ್ ಅಮೆರಿಕದ ಗಾಂಜಾ ಹಿಡಿಯುವವರನ್ನೆಲ್ಲ ಭಕ್ತರು ಮಾಡಿದ್ದಾರೆ. ನಾನು ಅವರಿಗೆ ಈ ಶ್ಲೋಕವನ್ನು ಹೇಳಿದೆ, ಅವರು ಗಾಂಜಾ ಹಿಡಿಯುವವರು, ಸಿಗರೇಟ್ ಇದು ಕುಡಿಯುವವರು ಭಕ್ತರಾಗಿದ್ದಾರೆ, ಆದ್ರೆ ಅದು ಅವರ ಕೃಷ್ಣ ಪ್ರಜ್ಞೆ ಬರುವ ಮುಂಚೆ. ಕೃಷ್ಣ ಅಂತ ಹೇಳುವುದಿಲ್ಲ ನೋಡಿ, ಯಾವನಾದರೂ ಅತ್ಯಂತ ಹೀನ ಕಾರ್ಯವನ್ನು ಮಾಡುತ್ತಿದ್ದರು, ಇನ್ನಿನ ಎಂಥದ್ದು ಬಿಡಿ, ಅದು ನಿಮಗೆ ಲಗವಿಲ್ಲ, ಅಂದ್ರೆ ಅದು ಕೃಷ್ಣ ನೋಡ್ತಾನೆ. ಆತನು ಭಕ್ತಿ ಸೇವೆಯಲ್ಲಿ ತೊಡಗಿದರೆ ಆತನು ಸಾಧು ಎಂದು ಭಾವಿಸಬೇಕು. ಭಕ್ತಿ ಸೇವೆ ಬಂದ ಮೇಲೆ ಹಿಂದೆ ಎಂತ ಆಗಿರ್ಬೋದು, ಇಲ್ಲಿ ಬಂದ ಮೇಲೆ ಅವ ಸಾಧು. ಯಾಕೆಂದ್ರೆ ಆತನು ತನ್ನ ನಿರ್ಧಾರದಲ್ಲಿ ಸರಿಯಾಗಿ ನೆಲೆಸಿದ್ದಾನೆ.
ಇದಕ್ಕೆ ಇಲ್ಲಿ ಉದಾಹರಣೆ ನೋಡಿ, ಇದು ಚೈತನ್ಯ ಚರಿತಾಮೃತದಲ್ಲಿ ಉಂಟು, ಇದು ನಿತ್ಯಾನಂದ ಪ್ರಭು ಅಂದ್ರೆ ಬಲರಾಮ್, ಇದು ಎಲ್ಲೋ ಇದು ಚೈತನ್ಯ ಮಹಾಪ್ರಭು. ಚೈತನ್ಯ ಮಹಾಪ್ರಭು ಅಂದ್ರೆ ಕೃಷ್ಣ. ಚೈತನ್ಯ ಮಹಾಪ್ರಭು ಮೊದಲ 24 ವರ್ಷ ಬೆಂಗಾಲದಲ್ಲಿರ್ತಾರೆ. ಆಗ ಅವರು ಗೃಹಸ್ಥ, ಮತ್ತೆ ಅವರು ಸನ್ಯಾಸ ತಗೊಂಡು ಮೊದಲ 6 ವರ್ಷ ಎಲ್ಲ ಭಾರತ ಎಲ್ಲ ಕಡೆ ಈ ಕೃಷ್ಣ ಸಂಕೀರ್ತನ ಸ್ಟಾರ್ಟ್ ಮಾಡ್ತಾರೆ. ಮತ್ತೆ ಕಡೆಯ ಅವರು 18 ವರ್ಷ ಜಗನ್ನಾಥಪುರಿಯಲ್ಲಿ ಇರ್ತಾರೆ, ಒರಿಸ್ಸಾ. ಆಗ ಅವರು ಹೇಳುವಂತದ್ದು ನಿತ್ಯಾನಂದ ಪ್ರಭುಗೆ, ನೀನು ಬಂಗಾಳದಲ್ಲಿ ಪ್ರಚಾರ ಮಾಡು. ಆಗ ನಿತ್ಯಾನಂದ ಪ್ರಭು ಪ್ರಚಾರಕ್ಕೆ ಹೋಗ್ತಾರೆ. ಪ್ರಚಾರಕ್ಕೆ ಹೋಗುವಾಗ ನಿತ್ಯಾನಂದ ಪ್ರಭು ಬೇರೆ ಯಾರು, ಬಲರಾಮ್. ಅವರಲ್ಲಿ ಜಗಾಯಿ ಮತ್ತೆ ಮದಾಯಿ. ಜಗಾಯಿ ಹೆಸರು ಜಗದಾನಂದ ಪಂಡಿತ್, ಮದಾಯಿ ಹೆಸರು ಮಾಧವಾನಂದ ಪಂಡಿತ್. ಅವರು ಆಕ್ಚುಲಿ ಇಬ್ಬರು ಬ್ರಾಹ್ಮಣರು, ಆದ್ರೆ ಈ ಸಾವಾಸ ದೋಷ ಅಸತ್ಸಂಗದಿಂದ ಅವರು ಕುಡುಕರಾಗ್ತಾರೆ. ಮತ್ತೆ ಅಲ್ಲಿ ವರ್ಸ್ ಅಂದ್ರೆ ಅವರು ಆ ಬೆಂಗಾಲದಲ್ಲಿ. ಹಾಗಾಗಿ ನಿತ್ಯಾನಂದ ಪ್ರಭು ಎಂತ ಮಾಡ್ತಾರೆ ಅಂದ್ರೆ, ಯಾಕೆ ನಾನು ಇವರನ್ನು ಭಕ್ತರು ಮಾಡಬಾರ್ದು? ಪ್ರಭುಪಾದ ಹೇಳ್ತಾರೆ, ನಿತ್ಯಾನಂದ ಪ್ರಭು ಅಂದ್ರೆ ಎಸ್ ಅದು ಬೇರೆ. ಇದಕ್ಕೆ ಚೈತನ್ಯ ಮಹಾಪ್ರಭು ಈ ಇದರಲ್ಲಿ ಹೋಗುವಾಗ ಎಂತ ಹೇಳುದು, ಜಾರ್ಖಂಡ್ ಫಾರೆಸ್ಟ್ ಅಲ್ಲಿ ಹೋಗುವಾಗ ಅಲ್ಲಿ ಪ್ರಾಣಿಗಳನ್ನು ಕುಣಿಸಿದ್ದಾರೆ. ಎಲ್ಲ ಆನೆ ಮತ್ತೆ ಈ ಹುಲಿ, ಸಿಂಹ ಎಲ್ಲ ಕುಣಿದ್ದಾರೆ. ಪ್ರಭುಪಾದಲ್ಲಿ ಹೇಳ್ತಾರೆ, ಚೈತನ್ಯ ಮಹಾಪ್ರಭು ಪ್ರಾಣಿಗಳನ್ನು ಕುಣಿಸಿದ್ದಾರೆ, ನಾವು ಮನುಷ್ಯರನ್ನು ಕುಣಿಸುವ. ಹಾಗಾಗಿ ಪ್ರಭುಪಾದಿ ಚಂಡಾರ ಅಂದ್ರೆ ಇಂಥವರನ್ನು ಭಕ್ತರು ಮಾಡಿದ್ದಾರೆ. ನಮ್ಗೆ ಅದು ಕೂಡ ಕಷ್ಟ. ಇವರು ನಿತ್ಯಾನಂದ ಪ್ರಭು ಎಂತ ಮಾಡಿದ್ದಾರೆ ಅಂದ್ರೆ, ಇಂಥ ತುಂಬಾ ಎಂತ ಹೇಳುದು ಕೆಟ್ಟವ ಅಂದ್ರೆ ತಮೋಗುಣದಲ್ಲಿದ್ದವನ್ನು ಭಕ್ತರು ಮಾಡ್ಲಿಕ್ಕೆ ಹೋಗ್ತಾರೆ. ನಮ್ಗೆ ಅದು ತುಂಬಾ ಕಷ್ಟ ಅಂತವ್ರನ್ನು ಮಾಡ್ಲಿಕ್ಕೆ. ಆಗ ಎಂತ ಆಗ್ತದೆ ಅಂದ್ರೆ, ಫಸ್ಟ್ ಅವರು ಓಡಿಸ್ತಾರೆ, ಹರಿದಾಸ್ ಠಾಕೂರ್ ಮತ್ತೆ ನಿತ್ಯಾನಂದ ಪ್ರಭುವನ್ನು ಓಡಿಸ್ತಾರೆ ಜಗಾಯಿ ಮದಾಯಿ. ನೆಕ್ಸ್ಟ್ ದಿವಸ ವಾಪಸ್ ಹೋಗ್ತಾರೆ. ಯಾಕಂದ್ರೆ ನೋಡಿ, ಶುದ್ಧ ಭಕ್ತರು ಯಾವಾಗ್ಲೂ ಪ್ರಯತ್ನ ಬಿಡುದಿಲ್ಲ. ಮತ್ತೆ ಅವರು ಹೋಗ್ತಾರೆ. ಮತ್ತೆ ಹೋಗುವಾಗ, ಪ್ರಚಾರ ಮಾಡಲಿ ಹೋಗುವಾಗ, ಈ ಜಗ ಎಂತ ಮಾಡ್ತಾನೆ, ಆ ಮಣ್ಣಿನ ಮಡಕೆಯಿಂದ ತಲೆಗೆ ಹೊಡಿತಾನೆ. ಆಗ ರಕ್ತ ಬರ್ತದೆ. ರಕ್ತ ಬರುವಾಗ ಚೈತನ್ಯ ಮಹಾಪ್ರಭು ಅಂತರ್ಯಾಮಿ ಅವರಲ್ಲಿಗೆ ಬರ್ತಾರೆ. ಅವರಲ್ಲಿ ಒಂದು ಸುದರ್ಶನ ತೆಗಿದ್ದಾರೆ. ಸುದರ್ಶನದಿಂದ ತಲೆ ಕಡ್ಲಿಕ್ಕೆ, ಯಾಕಂದ್ರೆ ಚೈತನ್ಯ ಮಹಾಪ್ರಭು ಕೃಷ್ಣನೇ, ಅವರಿಗೆ ಸುದರ್ಶನ ತೆಗಿಬಹುದು. ಆಗ ನಿತ್ಯಾನಂದ ಪ್ರಭು ಅಡ್ಡ ಬೀಳ್ತಾರೆ. ಮಹಾಪ್ರಭು ಸುದರ್ಶನ ತೆಗಿಬೇಡಿ, ಈ ನೀವು ಅವತಾರದಲ್ಲಿ ನೀವು ಭಕ್ತರ ರೂಪದಲ್ಲಿ ಬಂದಿದ್ದೀರಿ, ನಿಮ್ಗೆ ಸುದರ್ಶನ ತೆಗಿಲಿಕ್ಕೆ ಇಲ್ಲ. ಮತ್ತೆ ನಿತ್ಯಾನಂದ ಪ್ರಭು ಅಡ್ಡ ಬೀಳುವಾಗ ಚೈತನ್ಯ ಮಹಾಪ್ರಭು ಸುದರ್ಶನ ನಿಲ್ಲಿಸ್ತಾರೆ. ಹೇಳ್ತಾರೆ, ಎಸ್, ಆದ್ರೆ ಅವರಿಗೆ ಶಿಕ್ಷೆ ಕೊಡ್ಬೇಕು, ಅವರಿಗೆ ಶಿಕ್ಷೆ ಸಿಗಬೇಕು. ಅದಕ್ಕೆ ನಿತ್ಯಾನಂದ ಪ್ರಭು ಹೇಳ್ತಾರೆ, ಮಹಾಪ್ರಭು ಇವರು ಆಗಲೇ ಸತ್ತಿದ್ದಾರೆ, ಕಲಿಯುಗದಲ್ಲಿ ಎಲ್ಲರೂ ಸತ್ತಿದ್ದಾರೆ. ಪ್ರಭುಪಾದ ಹೇಳ್ತಾರೆ, ಎಲ್ಲರೂ ಸತ್ತಿದ್ದಾರೆ ಅಂತೆ. ಯಾಕೆ ಸತ್ತಿದ್ದಾರೆ? ಯಾಕೆಂದ್ರೆ ಯಾರಿಗೆ ಕೃಷ್ಣ ಪ್ರಜ್ಞೆ ಇಲ್ಲ ಅವರು ಸತ್ತಾಗಿದೆ, ಡೆಡ್ ಬಾಡಿ. ಹಾಗಾಗಿ ನಿತ್ಯಾನಂದ ಪ್ರಭು ಹೇಳುವಂಥದ್ದು, ಅವರು ಆಗಲೇ ಸತ್ತಿದ್ದಾರೆ, ಮತ್ತೆ ನೀವು ಸುದರ್ಶನಲ್ಲಿ ಅವರನ್ನು ಕೊಲ್ಲಿಕ್ಕೆ ಹೋಗ್ಬೇಡಿ. ಆಗ ಚೈತನ್ಯ ಮಹಾಪ್ರಭು ನಿಲ್ಲಿಸ್ತಾರೆ, ಎಸ್, ಒಂದು ಕಂಡೀಷನ್ ನಾನು ಅವರನ್ನು ಕೊಲ್ಲುವುದಿಲ್ಲ. ಮತ್ತೆ ಆಗ ಇಮಿಡಿಯೇಟ್ ಇಬ್ಬರು ಅಡ್ಡ ಬೀಳ್ತಾರೆ ಮಹಾಪ್ರಭುಗೆ. ಅಡ್ಡ ಬಿದ್ದು ಯಾವ ಕಂಡೀಷನ್ ಅಂತ ಹೇಳ್ತಾರೆ, ಇನ್ನು ಮುಂದೆ ನೀವು ಇದನ್ನು ಮಾಡಬಾರ್ದು, ಕುಡಿಯಬಾರ್ದು, ಅಂದ್ರೆ ಈ ಬೇಡದು ಚಟುವಟಿಕೆ ಇನ್ನು ಮಾಡಬಾರ್ದು. ಜಗ ಮೇಲೆ ಒಪ್ಪಿಕೊಳ್ತಾರೆ, ಅಡ್ಡ ಬೀಳ್ತಾರೆ. ಮತ್ತೆ ನಿತ್ಯಾನಂದ ಪ್ರಭು ಅಂತ ಕೇಳ್ತಾರೆ, ಅವ್ರ ಶಿಷ್ಯರಾಗ್ತಾರೆ. ನಿತ್ಯಾನಂದ ಪ್ರಭು ಕೇಳ್ತಾರೆ, ನಾವು ಏನು ಮಾಡ್ಬೇಕು? ನಾವು ನಿಮ್ಗೆ ಹೊಡೆದ ಹಾಗೆ ನಾವು ತುಂಬಾ ಮಂದಿಗೆ ಪಾಪ ಮಾಡಿದ್ದೇವೆ, ತುಂಬಾ ಮಂದಿಗೆ ನಾವು ಹೊಡೆದಿದ್ದೇವೆ, ಇದಕ್ಕೆ ನಮಗೆ ಪ್ರಾಯಶ್ಚಿತ ಆಗ್ಬೇಕು, ನಾವು ಏನು ಮಾಡ್ಬೇಕು? ಅದಕ್ಕೆ ನಿತ್ಯಾನಂದ ಪ್ರಭು ಹೇಳ್ತಾರೆ, ನೀವು ಹೋಗಿ ಅಲ್ಲಿ ಗಂಗಾ ತೀರದಲ್ಲಿ, ಅಂದ್ರೆ ಮಾಯಾಪುರಲ್ಲಿ ಅಲ್ಲಿ ಗಂಗಾ ತೀರದಲ್ಲಿ ನೀವು ಹೋಗಿ ಯಾರೆಲ್ಲ ಭಕ್ತರು ಸ್ನಾನಕ್ಕೆ ಬರ್ತಾರೆ, ನೀವು ಅಲ್ಲಿ ಕ್ಲೀನ್ ಮಾಡಿ, ಮತ್ತೆ ಅವರಿಗೆ ಅಡ್ಡ ಬೀಳಿ. ಇದರಿಂದ ನಿಮ್ಮ ಎಲ್ಲ ಪಾಪಗಳು ದೂರ ಆಗ್ತದೆ. ಮತ್ತೆ ಜಗಾಯಿ ಮತ್ತೆ ಮದಾಯಿ ಅಲ್ಲಿ ಹೋಗಿ, ಅಂದ್ರೆ ತುಂಬಾ ಚೇಂಜ್ ಆದ್ರು, ಮತ್ತೆ ಅವರು ಸಾಧು ಆದ್ರು. ಮತ್ತೆ ಅಲ್ಲಿ ಹೋಗಿ ಅವರು ಆ ಘಾಟನ್ನು ಕ್ಲೀನ್ ಮಾಡಿ ಯಾರೆಲ್ಲ ಭಕ್ತರು ಬರ್ತಾರೆ ಅವರಿಗೆ ಅಡ್ಡ ಬೀಳ್ತಾ ಇದ್ರು. ಹಾಗಾಗಿ ಈಗ ಕೂಡ ಜಗ ಮದಾಯಿ ಘಾಟ್ ಉಂಟು ಈ ಮಾಯಾಪುರಲ್ಲಿ. ಎಸ್, ಕ್ಷಿಪ್ರಂ ಭವತಿ ಧರ್ಮಾತ್ಮ ಸಚ್ವ ಶಾಂತಿ ನಿಗಚ್ಚತಿ ಕೌಂತೆಯ ಪ್ರತಿಜಾನಿ ನಮೇ ಭಕ್ತ ಪ್ರಣಶ್ಯತಿ. ಕುಂತಿಯ ಮಗನಾದ ಅರ್ಜುನನೇ, ಅವನು ಶೀಘ್ರವಾಗಿ ಧರ್ಮಾತ್ಮನಾಗುತ್ತಾನೆ. ಮತ್ತೆ ಅಂತವ ಯಾರು ಹಿಂದಿನ ಲೈಫಲ್ಲಿ ಬೇಡದ್ ಮಾಡಿದ್ರು, ಅಂದ್ರೆ
ಕೃಷ್ಣ ಪ್ರಜ್ಞೆ ಬರುವ ಮುಂಚೆ ಬೇಡದ ಮಾಡಿದ್ರು, ಇದಕ್ಕೆ ಬಂದ ಮೇಲೆ ಅವ ಎಂತಾಗ್ತಾನೆ, ಶೀಘ್ರವಾಗಿ ಧರ್ಮಾತ್ಮನಾಗ್ತಾನಂತೆ ಮತ್ತು ಶಾಶ್ವತ ಶಾಂತಿಯನ್ನು ಪಡೆಯುತ್ತಾನೆ. ನನ್ನ ಭಕ್ತನು ಎಂದು ನಾಶವಾಗುವುದಿಲ್ಲ. ನೋಡಿ, ನಮೇ ಭಕ್ತ ಪ್ರಣಶ್ಯತಿ, ಕೃಷ್ಣನ ಭಕ್ತ ಯಾವತ್ತೂ ನಾಶವಾಗುವುದಿಲ್ಲ, ಇದೊಂದು ಧೈರ್ಯವಾಗಿ ಘೋಷಿಸು ಅಂತ ಹೇಳ್ತಾನೆ ಕೃಷ್ಣ. ಇಲ್ಲಿ ನೋಡಿ, ಇದು ನರಸಿಂಹ ಮತ್ತೆ ಇದು ಪ್ರಹ್ಲಾದ್ ಮತ್ತೆ ಹಿರಣ್ಯಕಶಿಪನ ಕೊಲ್ಲುವ ಈ ಸೀನ್. ಮತ್ತೆ ಇದೆಲ್ಲ ದೇವತೆಗಳು, ಎಲ್ಲ ದೇವತೆಗಳು ಬರ್ತಾರೆ ನೋಡಿ. ಮೇಲೆಲ್ಲ ಕೆಲವು ದೇವತೆಗಳು ತುಂಬಾ ದೂರದಲ್ಲಿದ್ದಾರೆ. ಎಂತಾಗ್ತದೆ ಅಂದ್ರೆ, ನರಸಿಂಹ ಆ ಹಿರಣ್ಯಕಶಿಪನ್ನು ಅವನ ಈ ಉಗುರಿಂದ ಕೊಂದಿದ್ದಾನೆ. ಕೊಂದ ಮೇಲೆ ಆ ಉಗ್ರ ರೂಪದಲ್ಲಿದ್ದಾನೆ, ಈಗ ಅಂದ್ರೆ ಆ ಗರ್ಜನೆಯಲ್ಲಿದ್ದಾನೆ. ಗರ್ಜನೆಯಲ್ಲಿರುವಾಗ ಎಲ್ಲ ದೇವತೆಗಳು ಹೆದರ್ತಾರೆ, ಪೂರ್ತಿ ಬ್ರಹ್ಮ ಶಿವ ಎಲ್ಲ ಇದ್ದಾರೆ, ಹೋಗ್ಲಿಕ್ಕೆ ಹೆದರ್ತಾ ಇದ್ದಾರೆ ಆ ನರಸಿಂಹನ ಇದನ್ನು ನೋಡಿ. ಮತ್ತೆ ಲಾಸ್ಟ್ಗೆ ಬ್ರಹ್ಮ ಪ್ರಹ್ಲಾದನ್ನು ಕಲಿಸುವಂಥದ್ದು, 5 ವರ್ಷದ ಮಗು ಹೋಗುವಂತ ನೋಡಿ. ಪ್ರಭುಪಾದ ಹೇಳ್ತಾರೆ, ಪ್ರಹ್ಲಾದ್ ಮಹಾರಾಜ್ ಅಭಯಂ, ಟೋಟಲ್ ಭಯ ಇಲ್ಲ. ಭಕ್ತಿಯಲ್ಲಿ ಬಂದ್ರೆ ನಾವು ನಿರತರಾದ್ರೆ ನಿಮ್ಗೆ ಭಯವೇ ಅನ್ನೋ ಇರುವುದಿಲ್ಲ. ಪ್ರಹ್ಲಾದ್ ಮಹಾರಾಜ್ ಹೋಗ್ತಾರೆ, ಹೋಗಿ ನರಸಿಂಹನಿಗೆ ತುಂಬಾ ಖುಷಿ ಆಗ್ತದೆ, ಆ ರಕ್ತದ ಕೈಯಿಂದ ಆಶೀರ್ವಾದ ಮಾಡ್ತಾರೆ. ಪ್ರಭುಪಾದಲ್ಲಿ ಹೇಳ್ತಾರೆ, ಆ ಪ್ರಹ್ಲಾದನಿಗೆ ಎಂತ ಆಶೀರ್ವಾದ ಸಿಕ್ಕಿದೆ ಅದು ನಿಮ್ಗೆ ಕೂಡ ಸಿಗ್ತದೆ. ಕೃಷ್ಣ ಪಾರ್ಶಾಲಿಟಿ ಅಲ್ಲ, ಆದ್ರೆ ನೀವು ಅದಕ್ಕೆ ಅರ್ಹತೆ ಪಡಿಬೇಕು. ಫಸ್ಟ್ ಯು ಡಿಸರ್ವ್, ದೆನ್ ಯು ಡಿಸೈರ್. ಅಂದ್ರೆ ಫಸ್ಟ್ ನಿಮ್ಗೆ ಅರ್ಹತೆ ಇರಬೇಕು, ಮತ್ತೆ ನೀವು ಇಚ್ಛಿಸ್ಬೇಕು. ಸೇಮ್ ಆಶೀರ್ವಾದ ನಿಮ್ಗೆ ಕೂಡ ಸಿಗ್ತದೆ ಅಂತ ಹೇಳ್ತಾರೆ ಪ್ರಭುಪಾದ. ಮತ್ತೆ ನರಸಿಂಹನಿಗೆ ತುಂಬಾ ಖುಷಿ ಆಗ್ತದೆ. ನರಸಿಂಹ ಹೇಳ್ತಾರೆ, ಪ್ರಹ್ಲಾದ, ನಿನ್ನ ಈ ಅನನ್ಯ ಭಕ್ತಿಯಿಂದ ನೀನು ನನ್ನ ಹೃದಯವನ್ನು ಗೆದ್ದಿದ್ಯಾ, ನಿನಗೆ ಎಂತ ಬೇಕು ಕೇಳು. ಪ್ರಹ್ಲಾದ್ ಮಹಾರಾಜ್ ಹೇಳ್ತಾರೆ, ನಾನು ಮೊದಲೇ ಅಸುರ ಫ್ಯಾಮಿಲಿಯಲ್ಲಿ ಹುಟ್ಟಿದ್ದೇನೆ, ನನ್ನ ಹತ್ರ ರಜೋಗುಣ ಉಂಟು, ಹಾಗಾಗಿ ಈ ರೀತಿ ನೀವು ನನ್ನ ಹತ್ರ ಈ ಪ್ರಶ್ನೆ ಕೇಳಬೇಡಿ. ನಾನ್ ನಿಮ್ಮೊಟ್ಟಿಗೆ ಬಿಸ್ನೆಸ್ ಮಾಡುವುದಲ್ಲ, ಜೀವೇರ ಸ್ವರೂಪ ನಿತ್ಯ ಕೃಷ್ಣ ದಾಸ್, ಜೀವಿಯ ಸ್ವರೂಪ ಕೃಷ್ಣನ ನಿತ್ಯ ಸೇವೆ ಮಾಡುವುದು ಜೀವಿಯ ಸ್ವರೂಪ. ಹಾಗಾಗಿ ನಿಮ್ಮ ಸೇವೆ ಮಾಡುವುದು ನನ್ನ ಕೆಲಸ. ಹಾಗಾಗಿ ಈ ರೀತಿ ನನಗೆ ಹೇಳ್ಬೇಡಿ ಪ್ರಭು, ಈ ರೀತಿ ಹೇಳ್ಬೇಡಿ ನರಸಿಂಹ, ಈ ರೀತಿ ಹೇಳ್ಬೇಡಿ ಅಂತ ಹೇಳ್ತಾನೆ. ನರಸಿಂಹನಿಗೆ ತುಂಬಾ ಖುಷಿ ಆಗ್ತದೆ. ನರಸಿಂಹ ಹೇಳ್ತಾನೆ, ಪ್ರಹ್ಲಾದ, ಇವತ್ತಿನಿಂದ ನೀನು ನನ್ನ ಕಿಸೆಯಲ್ಲಿ ಇದೆಯಾ, ನಾನು ನಿನ್ನ ಕಿಸೆಯಲ್ಲಿ ಇದ್ದೇನೆ, ನಿನ್ಗೆ ಯಾರಿಗೆ ಬೇಕಿದ್ರು ನನ್ನನ್ನು ಸೇಲ್ ಮಾಡಬಹುದು. ನನಗೆ ಅಷ್ಟು ಖುಷಿಯಾಗಿದೆ ನಿನ್ನ ಈ ಒಂದು ಮಾತಿಂದ. ಮತ್ತೆ ಹೇಳ್ತಾರೆ, ಆದ್ರೂ ಕೂಡ ನಿನ್ಗೆ ಎಂತಾದ್ರು ಕೊಡ್ಬೇಕು, ದಯವಿಟ್ಟು ಪ್ರಹ್ಲಾದ ನೀನ್ ಎಂತಾದ್ರು ಕೇಳು, ದಯವಿಟ್ಟು ಪ್ರಹ್ಲಾದ. ನರಸಿಂಹನಿಗೆ ಅಷ್ಟು ಖುಷಿ ಆಗ್ತದೆ, ನೀನ್ ನನ್ನ ಹೃದಯವನ್ನು ಗೆದ್ದಿದ್ಯಾ, ಪ್ಲೀಸ್ ಕೇಳು ಅಂತ ಹೇಳ್ತಾರೆ. ಅದಕ್ಕೆ ಪ್ರಹ್ಲಾದ್ ಹೇಳ್ತಾರೆ, ಓಕೆ, ನೀವು ಇಷ್ಟು ನನಗೆ ಫೋರ್ಸ್ ಮಾಡ್ತಿದ್ದೀರಾ, ಹಾಗಾಗಿ ನಾನು ಕೇಳ್ತೇನೆ, ನಾನು ಎಲ್ಲಿಯಾದ್ರೂ ಒಳ್ಳೆ ಕೆಲಸ ಮಾಡಿದ್ರೆ ನನ್ನ ತಂದೆಯನ್ನು ಕ್ಷಮಿಸು. ನರಸಿಂಹನಿಗೆ ಎಷ್ಟು ಖುಷಿ ಆಗ್ತದೆ ಅಂತ ಹೇಳ್ತಾರೆ. ನರಸಿಂಹದೇವರು ಹೇಳ್ತಾರೆ, ನಿನ್ನ ತಂದೆ ಹಿರಣ್ಯಕಶಿಪು ನಿನಗೆ ಕಷ್ಟವೇ ಕೊಟ್ಟದ್ದು, ನಿನ್ನನ್ನು ನೀರಿನಲ್ಲಿ ಹಾಕ್ಲಿಕ್ಕೆ ನೋಡಿದ, ಬೆಟ್ಟದ ಕೆಳಗೆ ಹಾಕ್ಲಿಕ್ಕೆ ನೋಡಿದ, ನಿನ್ನನ್ನು ಹಾವಿನಿಂದ ಸಾಯಿಸ್ಲಿಕ್ಕೆ ನೋಡಿದ, ಆನೆಯಿಂದ ತೊಳಿಲಿಕ್ಕೆ ನೋಡಿದ, ಬೆಂಕಿಯಲ್ಲಿ ಹಾಕ್ಲಿಕ್ಕೆ ನೋಡಿದ. ಆದ್ರೆ ನೀನು ಅವನಿಗೆ ಈ ರೀತಿ ಕೇಳ್ತಾ ಇದೀಯಾ. ನಿನಗೆ ಶತ್ರು ಅನ್ನೋರು ಇಲ್ಲ, ನಿನ್ಗೆ ಎಲ್ಲರೂ ಮಿತ್ರರು. ನನಗೆ ತುಂಬಾ ಖುಷಿ ಆಗಿದೆ ಪ್ರಹ್ಲಾದ, ನಿನ್ನ ತಂದೆ ಯಾಕೆ, ನಿನ್ನ 21 ಜನರೇಷನ್ ತಂದೆಯ 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 ತಂದೆ, ಈ ರೀತಿ ಎಲ್ಲರೂ ನಾನು ಕ್ಷಮಿಸಿದೆ. ಪ್ರಭುಪಾದಲ್ಲಿ ಭಾವಾರ್ಥದಲ್ಲಿ ಹೇಳ್ತಾರೆ, ಇದು ಗ್ರೇಟೆಸ್ಟ್ ಗಿಫ್ಟ್ ಅಂತೆ ನಿಮ್ಮ ತಂದೆ ತಾಯಿ ಕೊಡುವುದಿದ್ರೆ. ಯಾರು ಭಕ್ತನಾಗ್ತಾನೆ ಅದು ಗ್ರೇಟೆಸ್ಟ್ ಗಿಫ್ಟ್. ಯಾಕೆಂದ್ರೆ ತಂದೆ ಈ ರೀತಿ ಎಲ್ಲರೂ ಕೃಷ್ಣ 21 ಜನರೇಷನ್ ಕ್ಷಮಿಸ್ತಾನೆ. ಹಾಗಾಗಿ ಪ್ರಭುಪಾದ ಹೇಳ್ತಾರೆ, ನಾವು ಕೂಡ ಪ್ರಹ್ಲಾದ್ ಮಹಾರಾಜ್ ಹೇಗೆ ಈ ಅನನ್ಯ ಭಕ್ತಿಯಲ್ಲಿ ಇದ್ದಾರೆ, ನಾವು ಕೇಳುವುದಲ್ಲ. ನೋಡಿ, ಆಕ್ಚುಲಿ ಕೃಷ್ಣನಿಗೆ ಕೊಡ್ಲಿಕ್ಕೆ ಆಸೆ ಉಂಟು, ಆದ್ರೆ ನಾವು ಕೇಳಬಾರ್ದು. ಈ ರೀತಿ ನಾವು ಕೇಳುವುದಂತ ಭೌತಿಕ, ತನ್ನಂ ದೇಯಿ ಪುತ್ರಂ ದೇಯಿ ಆ ದೇಯಿ ಈ ದೇಯಿ ಎಲ್ಲ ಬರ್ತದೆ. ಆದ್ರೆ ಪ್ರಹ್ಲಾದ ಅದನ್ನು ಕೇಳಲಿಲ್ಲ. ಪ್ರಭುಪಾದ ಶುದ್ಧ ಭಕ್ತರಿಗೆ ಯಾರು ಶತ್ರು ಇಲ್ಲ, ಎಲ್ಲರೂ ಮಿತ್ರರೇ. ಹಿರಣ್ಯಕಶಿಪು ಅಷ್ಟು ಮಾಡಿದ್ರು ಕೂಡ ಅವರಿಗೆ ಒಂದು ಕೂಡ ಹೃದಯದಲ್ಲಿ ಅವರ ಮೇಲೆ ಕೆಟ್ಟ ಭಾವನೆ ಇಲ್ಲ. ಆದ್ರೆ ನಾವೆಂತ ಮಾಡ್ತೇವೆ, ನಾವು ಹಲ್ಲನ್ನು ಕಚ್ಚಿ ಶಾಪ ಕೊಡ್ತೇವೆ ಯಾರಾದ್ರೂ ಮಾಡಿದ್ರೆ, ಹಾಗೆ ಆಗ್ಬೇಕು, ಹೀಗೆ ಆಗ್ಬೇಕು. ಇದು ನಮ್ಮ ಕಂಡೀಷನ್. ಹಾಗಾಗಿ ನಾವು ನೋಡಿ ಎಷ್ಟು ಕಲೀಲಿಕ್ಕೆ ಉಂಟು.
ಮಾಮಿ ಪಾರ್ಥ ವಯಾಪಾಶ್ರಿತ್ಯ ಏ ಅಪಿ ಸೂಯ ಪಾಪಯೋನಯ ಶ್ರೀಯೋ ವೈಶ್ಯಾಸ್ತದಾ ಶೂದ್ರಾಸ್ ತೇ ಅಪಿ ಯಾಂತಿ ಪರಮಂ ಗತಿ. ಪಾರ್ಥ, ನನ್ನಲ್ಲಿ ಆಶ್ರಯ ಪಡೆಯುವವರು ಕೀಳು ಜನ್ಮದವರಾದರೂ ಸ್ತ್ರೀಯರು, ವೈಶ್ಯರು ಮತ್ತೆ ಶೂದ್ರರು ಪರಮಗತಿಯನ್ನು ಪಡೆಯಬಲ್ಲರು. ಹೇಗೆಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಈ ಹುಟ್ಟು ಅನ್ನೋದಿಲ್ಲ, ಆದರೆ ಭಾರತದಲ್ಲಿ ಇದು ತುಂಬಾ ಉಂಟು. ಅಲ್ಲಿ ಅಂದ್ರೆ ಅವ ಬ್ರಾಹ್ಮಣ, ಇವ ಶೂದ್ರ. ಜನ್ಮನ ಜಾಯತೆ ಶೂದ್ರ, ಸಂಸ್ಕಾರದ ಭವ್ಯ ದ್ವಿಜ. ಎಲ್ಲರೂ ಶೂದ್ರರಂತೆ, ಸಂಸ್ಕಾರದಿಂದ ಬರುವುದು. ಹಾಗಾಗಿ ಕೃಷ್ಣ ಪ್ರಜ್ಞೆ ಎಲ್ಲರಿಗೂ. ಕೃಷ್ಣ ಅಂತ ಹೇಳುವುದು ವಸುದೇವ ಕುಟುಂಬಕಂ, ಅದರಲ್ಲಿ ಎಲ್ಲರೂ ಬರ್ತಾರೆ. ಈ ಶೂದ್ರ ಎಲ್ಲ ನಾವು ಮಾಡಿದಂಥದ್ದು, ಅವ ಶೂದ್ರ, ಇವ ಹಾಗೆ ಹೀಗೆ ಇಲ್ಲ, ದಯವಿಟ್ಟು ತಿಳ್ಕೊಳ್ಳಿ. ಮತ್ತೆ ನೋಡಿ, ಇಂದಿನ ಕಾಲದಲ್ಲಿ ಈ ಶಾಸ್ತ್ರವನ್ನು ಹೆಂಗಸರಿಗೆ ಓದಲಿಕ್ಕೆ ಇರಲಿಲ್ಲ. ಅಂದ್ರೆ ಈಗ ತಂದೆ ಮಗಳಿಗೆ ಕಳಿಸುವಂಥದ್ದು, ಮತ್ತೆ ಗಂಡ ಕಳಿಸುವಂಥದ್ದು, ಈ ರೀತಿ ಇತ್ತು. ಆದ್ರೆ ಪ್ರಭುಪಾದ ಎಂತ ಮಾಡಿದ್ರು, ಇದನ್ನು ಚೇಂಜ್, ರಿಫಾರ್ಮ್ ಮಾಡಿದ್ರು. ರಿಫಾರ್ಮ್ ಅಂದ್ರೆ ಪ್ರಭುಪಾದ 71 ಭಾರತಕ್ಕೆ 5,000 ಭಕ್ತರನ್ನು ಕರ್ಕೊಂಡು ಬರ್ತಾರೆ. ಅದರಲ್ಲಿ 1,000 ಸ್ತ್ರೀಯರಿದ್ರು, 4,000 ಪುರುಷರಿದ್ರು. ಬಾಂಬೆಗೆ ತರ್ತಾರೆ ಎಲ್ಲರನ್ನು. ಬಾಂಬೆಗೆ ತರುವಾಗ ಎಲ್ಲ ಭಾರತದ ಎಲ್ಲ ಸೋಕೊಂಡು ಆಧ್ಯಾತ್ಮಿಕ ಸಂಸ್ಥೆಗಳು ಅಲ್ಲಿ ಬರ್ತಾರೆ. ಪ್ರಭುಪಾದಿಗೆ ಕ್ವಶನ್ ಮಾಡ್ತಾರೆ, ನೀವು ಯಾಕೆ ಹೆಂಗಸರಿಗೆ ಇದನ್ನು ಮಾಡಿದಿರಿ, ಭಕ್ತಿಯನ್ನು ಕೊಟ್ಟಿದ್ದೀರಿ? ಶಾಸ್ತ್ರದಲ್ಲಿ ಇಲ್ಲ, ಈ ರೀತಿ ನೀವು ಮಾಡುವುದಿಲ್ಲ, ಸರಿಯಲ್ಲ, ಹಾಗೆ ಹೇಳಿದ್ರು. ತುಂಬಾ ಅಂದ್ರೆ ಒಂದು 25 ಸಂಸ್ಥೆಯವರೆಲ್ಲ ಬಂದಿದ್ರು, ಎಲ್ಲ ಸೋಕೊಂಡು ಆಧ್ಯಾತ್ಮಿಕ ಸಂಸ್ಥೆಗಳು. ಪ್ರಭುಪಾದ ಹೇಳಿದ್ರು, ಸ್ತ್ರೀ ಪುರುಷ, ನಾನು ಅಮೇರಿಕನ್, ನಾನು ಭಾರತೀಯ, ನಾನು ಬ್ರಾಹ್ಮಣ, ನಾನು ವೈಶ್ಯ, ಇದೆಲ್ಲ ದೇಹದ ಭಾವನೆ, ಆತ್ಮಕ್ಕೆ ಇದು ಯಾವುದೇ ಇಲ್ಲ. ನೀವೆಲ್ಲರೂ ದೇಹದ ಭಾವನೆಯಲ್ಲಿ ಇದ್ದೀರಿ, ಹಾಗಾಗಿ ನೀವು ಈ ರೀತಿ ನೋಡ್ತಾ ಇದ್ದೀರಿ. ಆತ್ಮಕ್ಕೆ ಇದು ಯಾವುದಿಲ್ಲ, ಎಲ್ಲರೂ ಸುಮ್ಮನಾದ್ರು. ಹಾಗಾಗಿ ಆತ್ಮಕ್ಕೆ ನಾನು ಕೀಳು ಜನ್ಮ, ಸ್ತ್ರೀ, ವೈಶ್ಯ, ಶೂದ್ರ ಯಾವುದೇ ಇಲ್ಲ. ಕೃಷ್ಣ ಪ್ರಜ್ಞೆ ಎಲ್ಲರಿಗೆ. ಮನ್ಮನಾ ಭವ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಷಯುಕ್ತೇವ್ಯಂ ಆತ್ಮನಾ ಮತ್ಪರಾಯಣ. ಸದಾ ನನ್ನನ್ನು ಚಿಂತಿಸುವಲ್ಲಿ ಮನಸ್ಸನ್ನು ತೊಡಗಿಸು, ನನ್ನ ಭಕ್ತನಾಗು, ನನಗೆ ನಮಸ್ಕಾರ ಮಾಡು ಮತ್ತು ನನ್ನನ್ನು ಪೂಜಿಸು, ಆಗ ನನ್ನಲ್ಲಿ ಸಂಪೂರ್ಣ ಮಗ್ನವಾಗಿ ನಿಶ್ಚಯವಾಗಿ ನೀನು ನನ್ನಲ್ಲಿ ಬರುವೆ. ಕೃಷ್ಣ ಹೇಳೋದು 4 ವಿಷಯ. ಮನ್ಮನ, ನನ್ನನ್ನು ಚಿಂತಿಸು. ಮದ್ಭಕ್ತ, ನನ್ನ ಭಕ್ತನಾಗು. ಮಾಂ ನಮಸ್ಕಾರ, ನನಗೆ ನಮಸ್ಕಾರ ಮಾಡು. ಮತ್ತೆ ಮಧ್ಯಾಜಿ, ನನಗೆ ಪೂಜೆ ಮಾಡು. ಈ 4 ಮಾಡಿದ್ರೆ ಕೃಷ್ಣ ನಿಮ್ಗೆ ಆಶೀರ್ವಾದ ಕೊಡ್ತಾನೆ. ಎಸ್, ಅಧ್ಯಾಯ ಸಾರಾಂಶ: ಭಗವದ್ ಐಶ್ವರ್ಯ ಜ್ಞಾನ, ರಾಜವಿದ್ಯಾ ರಾಜಗುಹ್ಯಂ, ಕೃಷ್ಣನ ಸಂಯೋಜಿಸುವ ಮಾರ್ಗಗಳು, ಸತತಿ ಕೃತಂತ ಮಾಂ, ವಿಶೇಷ ಭಕ್ತಿ ಮಾಧುರ್ಯ, ಮನ್ಮನಾಭಾವ ಮದ್ಭಕ್ತೋ. ಎಸ್, ಈಗ ಪ್ರಶ್ನೆದಲ್ಲಿ ಕೇಳ್ಬೋದು, ದಯವಿಟ್ಟು. ಎಸ್, ಹರೇ ಕೃಷ್ಣ, ಹರೇ ಕೃಷ್ಣ. ಎಸ್, ಪ್ರಶ್ನೆದಲ್ಲಿ ಕೇಳ್ಬೋದು, ದಯವಿಟ್ಟು. ಕೀರ್ತನಾ ಶೆಟ್ಟಿ ಪ್ರಭುಜಿ. ಹಾ, ಅನ್ಮ್ಯೂಟ್ ಮಾಡಿ ಕೀರ್ತನಾ ಶೆಟ್ಟಿ. ಹರೇ ಕೃಷ್ಣ ಪ್ರಭುಜಿ. ಹಾ, ಹೇಳಿ. 9.4 ಶ್ಲೋಕದಲ್ಲಿ ಲಾಸ್ಟ್ ಲೈನ್ ಅರ್ಥ ಆಗ್ಲಿಲ್ಲ. ನಾನ್ ಅವರಲ್ಲಿ ಇಲ್ಲ ಅಂತ ನೋಡ್ದಾಗಾಯ್ತು. ನಾನು ಅವರಲ್ಲಿ ಇಲ್ಲ. ಒಂದು ನಿಮಿಷ. ಅದಕ್ಕೆ ಅಚಿಂತ್ಯ ಭೇದ ತತ್ವ ಅಂತ ಹೇಳುವಂಥದ್ದು. ಅದು ನಿಮ್ಗೆ ಅರ್ಥ ಆಗುದಿಲ್ಲ, ಯಾಕೆಂದ್ರೆ ಕೃಷ್ಣ ಪ್ರಜ್ಞೆ ಬರೋದೇ ನಿಮ್ಗೆ ಅರ್ಥ ಆಗುದಿಲ್ಲ. ಎಸ್, ಈ ಶ್ಲೋಕವಾ? ನನ್ನ ಅವ್ಯಕ್ತ ಸ್ವರೂಪದಲ್ಲಿ ನಾನು ಇಡೀ ವಿಶ್ವವನ್ನು ವ್ಯಾಪಿಸಿದ್ದೇನೆ, ಎಲ್ಲಾ ಜೀವಿಗಳು ನನ್ನಲ್ಲಿದ್ದಾರೆ, ನಾನು ಅವರಲ್ಲಿಲ್ಲ. ಅಂದ್ರೆ ಹೇಳುದು ಅಚಿಂತ್ಯ ಭೇದ ಅಭೇದ ತತ್ವ. ಕೃಷ್ಣ ಎಲ್ಲಾ ಜೀವಿಗಳಲ್ಲಿದ್ದಾನೆ, ಆದ್ರೆ ಹೇಗೆ ಅಂದ್ರೆ ನಾನು ಇಲ್ಲ ಅಂತ ಹೇಗೆ ಹೇಳುದು? ಹೇಗೆಂದ್ರೆ ಈಗ ಯಾರು ಶುದ್ಧ ಭಕ್ತನಾಗ್ತಾನೆ ಅಲ್ಲಿ ಕೃಷ್ಣ ಅವೇಕನಾಗಿದ್ದಾನೆ. ಇಲ್ಲದ್ರೆ ಕೃಷ್ಣ ಇದ್ದಾನೆ, ಮಲಗಿದ ಸ್ಟೇಜಲ್ಲಿ ಇದ್ದಾನೆ, ಇಲ್ಲ ಅಂದ್ರೆ ಮಲಗಿದ ಸ್ಟೇಜಲ್ಲಿ ಸುಮ್ಮನೆ ಇದ್ದಾನೆ. ಗೊತ್ತಾಯ್ತಾ? ಇದಕ್ಕೆ ಹೇಳುವುದು ಅಚಿಂತ್ಯ ಭೇದ ಅಭೇದ ತತ್ವ. ಸೈಮಲ್ಟೇನಿಯಸ್ಲಿ ಒನ್ ಅಂಡ್ ಡಿಫ್ರೆಂಟ್.
ಆದರೆ ಇದು ಟೋಟಲ್ ಇನ್ಕನ್ಸೀವೇಬಲ್. ನಮಗೆ ಅಂತ ಹೇಳುದು ಕೃಷ್ಣ ಪ್ರಜ್ಞೆಗೆ ಬರದೆ ಇದು ನಮಗೆ ಅರ್ಥ ಆಗುದಿಲ್ಲ. ಇದಕ್ಕೆ ನಾವು ಕೃಷ್ಣ ಪ್ರಜ್ಞೆ ಸ್ವಲ್ಪ ಮುಂದುವರಿದ್ರೆ ನಮ್ಗೆ ಅರ್ಥ ಆಗ್ತದೆ. ಎಸ್, ಧನ್ಯವಾದಗಳು. ಧನ್ಯವಾದ. ಎಸ್, ನೆಕ್ಸ್ಟ್ ಮಮತಾ. ನಮಸ್ತೆ ಗುರುಜಿ. ನಮಸ್ತೆ. ನಂದು 2 ಪ್ರಶ್ನೆ ಇವತ್ತಿನ ತರಗತಿ ಮೇಲೆ. ಒಂದ್ ಹೇಳಿದ್ರಿ ಇವಾಗ ಪ್ರಹ್ಲಾದ್ ಮಹಾರಾಜರು ಅವನು ಕ್ಷಮಿಸು ಅಂತ ಅಂದ್ರೆ ಅವ್ರ ತಂದೆನ್ ಕ್ಷಮಿಸು ಅಂತ ಕೇಳಿದಾಗ ನರಸಿಂಹಂಗ್ ತುಂಬಾ ಖುಷಿಯಾಗಿ ಅವ್ರ 7 ಜನರೇಷನ್ಸ್ ನ ಕ್ಷಮಿಸೋ ಅಂತದ್ದು. 7 ಅಲ್ಲ 21 ದಯವಿಟ್ಟು. ಓಕೆ ಕರೆಕ್ಟ್ ನೋಡಿ, ನಾನು ಈಗ ಕ್ಲಾಸ್ ಮಾಡಿದ್ದು, ಈಗ ನೀವು ಮಾಡ್ತೀವಿ. ಸಾರಿ. ಹಾ, ಅಂದ್ರೆ 21 ಜನರೇಷನ್ಸ್ ನ ಅವ್ರನ್ನ ಕ್ಷಮಿಸಿರ್ಬೇಕಾರೆ ನಾವು ಮನುಷ್ಯರಾಗಿ ಇದ್ಕೊಂಡು ಇವಾಗ ನಾವು ಕೃಷ್ಣನನ್ನ ಪೂಜಿಸಿದ್ರೆ, ಕೃಷ್ಣನನ್ನ ಆರಾಧಿಸಿದ್ರೆ ನಮಗೂ ಕೂಡ ಅದೇ ತರ ವರವನ್ನ ಪಡ್ಕೋಬಹುದಾ ಅಂತ ಒಂದು ಡೌಟ್. ಹೇಳಿ ಮತ್ತೆ. ಸೊ ಮಾಡ್ಬೋದಾ ಆ ತರ? ಆದ್ರೆ ನಾವ್ ಇವಾಗ 100% ಪ್ರಹ್ಲಾದ್ ಮಹಾರಾಜ್ ಹತ್ರ 100% ನೀವು ಭಕ್ತರಾಗ್ಬೇಕು. ನೀವು 1% ಇಟ್ಕೊಂಡು ನನಗೆ ಹಾಗೆ ಆಗ್ಬೇಕಂತ ಆಗುದಿಲ್ಲ. ಪ್ರಯತ್ನ ಮಾಡ್ಬೋದಾ? ಪ್ರಯತ್ನ ಮಾಡ್ಬೋದು. ಅದೇ ನೀವು ಅಷ್ಟು ಆದ್ರೆ 100% ಆದ್ರೆ ಮತ್ತೆ ಕೃಷ್ಣ ಮಾಡುವರು. 21 ಜನರೇಷನ್ ಶ್ರಮಿಸುವರು. ಅದೊಂದು. ಮತ್ತೆ ಇನ್ನೊಂದ್ 2ನೇದು, ಇವಾಗ ನಮ್ ಭಾರತ ದೇಶದಲ್ಲೇ ನಮ್ಗೆ ವೇದ ಶಾಸ್ತ್ರಗಳು ಎಲ್ಲ ಇರೋದು. ಅಂದ್ರೆ ಭಾರತ ದೇಶದಲ್ಲೇ ನಮ್ಗೆ ಇವಾಗ ಎಲ್ಲ ನಾವುಗಳು ಹಿಂಗೆ ವಿಭಜನೆ ಮಾಡ್ಕೊಂಡಿರೋದು, ಬ್ರಾಹ್ಮಣರು, ಶೂದ್ರು ಆತರ ಎಲ್ಲ. ಸೊ ಇದು ಎಲ್ಲ ಕೃಷ್ಣನ ಲೀಲೆನಾ? ಆತರ ಹೆಂಗ್ ಅರ್ಥ ಮಾಡ್ಕೋಬೇಕಿದೆ ನಾವು? ಯಾಕಂದ್ರೆ ಲೀಲೆ ನೋಡಿ ಹೇಗಂದ್ರೆ, ಈ ಕೃಷ್ಣನಿಗೆ ಹಾಕ್ಬೇಡಿ. ಪ್ರಭುಪಾದ ಎಂತ ಹೇಳ್ತಾರೆ ಅಂದ್ರೆ, ಈಗ ಹೆಚ್ಚಿನವರು ಹೇಳುದು ಬ್ರಿಟಿಷರು ಭಾರತಕ್ಕೆ ಬಂದು ಎಲ್ಲ ಲೂಟಿಕೊಂಡು ಹೋದ್ರು, ತುಂಬಾ ವಜ್ರ ಎಲ್ಲ ಇತ್ತು ನಮ್ಮಲ್ಲಿ, ಲೂಟಿಕೊಂಡು ಹೋದ್ರು, ಎಲ್ಲ ಇದು ಮಾಡಿದ್ರು. ಪ್ರಭುಪಾದ ಹೇಳ್ತಾರೆ, ಅವ್ರು ಇಲ್ಲಿ ಬರುವಾಗ ಅವರಿಗೆ ಸಹಾಯ ಮಾಡಿದ್ರು, ಭಾರತದವರೇ ಕೆಲವರು ಜನರು ಅವರಿಗೆ ಸಹಾಯ ಮಾಡಿದ್ರು. ಈಗ ಹೇಗಂದ್ರೆ, ನಿಮ್ಮ ಮನೆಯಲ್ಲಿ ನಿಮ್ಮ ಲಾಕರ್ ಅಲ್ಲಿ 1 ಕೋಟಿ ಹಣ ಉಂಟು. ಈಗ ಆ 1 ಕೋಟಿ ಇರುವುದು ನಿಮ್ಗೆ ನಿಮ್ಮ ಮನೆಯಲ್ಲಿ ಎಲ್ಲರಿಗೂ ಗೊತ್ತುಂಟು, 4-5 ಮಂದಿಗೆ. ಈ ಕಳ್ತನ ಆಗಬೇಕಿದ್ರೆ ನಿಮ್ಮ ಮನೆಯಲ್ಲಿ ಯಾರಾದ್ರೂ ಹೇಳ್ಬೇಕು ಅದನ್ನು. ಹೌದು, ಗೊತ್ತಾಯ್ತಾ? ಅದ್ ಯಾಕಾಯ್ತು ಅಂದ್ರೆ ಆತರ ನೋಡಿ, ಕೆಟ್ಟದಂದ್ರೆ ಅದಕ್ಕೆ ಕೃಷ್ಣ ಕಾರಣ ಅಲ್ಲ, ಇದಕ್ಕೆ ನಾವೇ ಕಾರಣ. ನಾವು ಎಂತ ಆಗುದು ಕೆಟ್ಟ ಕೃಷ್ಣನಿಗೆ, ಜನರ ಮೆಂಟಾಲಿಟಿ ಹಾಗೆ ಉಂಟು. ಆದ್ರೆ ಎಲ್ಲರೂ ಕೃಷ್ಣನ್ ಮಕ್ಕಳೇ ಅಲ್ವಾ? ಎಲ್ಲರೂ ಕೃಷ್ಣನ ಮಕ್ಕಳೇ. ಆದ್ರೆ ನಾವು ರಿವೋಲ್ಟ್ ಆಗಿದ್ದೇವಲ್ಲ, ನಮ್ಮ ಪ್ರಜ್ಞೆ ಇಲ್ಲ, ಕೃಷ್ಣ ಪ್ರಜ್ಞೆ ಇಲ್ಲ. ಮಕ್ಕಳು ಕೃಷ್ಣ ಮಕ್ಕಳೇ. ಹೇಗೆಂದ್ರೆ ಶುದ್ಧ ಭಕ್ತನಲ್ಲಿ ಕೂಡ ಪರಮಾತ್ಮ ಇದ್ದಾನೆ, ಮಾಮೂಲಿ ಜನರಲ್ಲಿ ಕೂಡ ಪರಮಾತ್ಮ ಇದ್ದಾನೆ. ಶುದ್ಧ ಭಕ್ತನಲ್ಲಿ ಪರಮಾತ್ಮ ಆಕ್ಟಿವ್ ಆಗಿದ್ದಾನೆ, ಮಾಮೂಲಿ ಜನರಲ್ಲಿ ಪರಮಾತ್ಮ ಆಕ್ಟಿವ್ ಇಲ್ಲ. ಯಾಕೆ? ಆದ್ರೆ ಕೃಷ್ಣ ಹೋಲ್ಡ್ ತಗೋಬೋದಲ್ವಾ? ಹೋಲ್ಡ್ ಯಾಕೆ ತಗೊಳ್ಬೇಕು? ನೋಡಿ, ಈಗ ಹೇಗಂದ್ರೆ, ಈಗ ನಿಮ್ಗೆ ಒಂದು ಮಗು ಇದ್ದಾನೆ, ಆ ಮಗು ಗಾಂಜಾ ಅಂದ್ರೆ ಎಕ್ಸಾಂಪಲ್, ಅವ 2 ಮಗು ಇದ್ದಾರೆ. ಒಬ್ಬ ತುಂಬಾ ಒಬಿಡಿಯಂಟ್, ಇನ್ನೊಬ್ಬ ಎಂತ ಮಾಡ್ತಾನೆ, ಇನ್ನೊಬ್ಬ ಗಾಂಜಾ ಎಳೆಯೋದು, ಕುಡಿಯುವುದೆಲ್ಲ ಮಾಡ್ತಾನೆ. ನೀವು ಅವನಿಗೆ ನೋಡ್ತೀರಿ, ಅವನನ್ನು ಸರಿ ಮಾಡ್ಲಿಕ್ಕೆ ನೋಡ್ತೀರಿ, ಆದ್ರೂ ಕೂಡ ಅವ ಸರಿ ಆಗುದಿಲ್ಲ. ನಿಮ್ಮ ಹತ್ರ ಹಣ ಕೇಳ್ತಾನೆ, ಹಣ ಕೇಳುವ ನೀವು ಕೊಡುವುದಿಲ್ಲ ಅವನಿಗೆ. ಆದ್ರೆ ಎಂತ ಮಾಡ್ತಾನೆ, ಅದನ್ನು ಫ್ರಿಡ್ಜ್ ಅನ್ನು ಹೊಡಿತಾನೆ, ಟಿವಿಯನ್ನು ಹೊಡಿತಾನೆ, ಈ ರೀತಿ ಎಲ್ಲ ಹೊಡಿತಾನೆ. ಆಗ ನೀವೆಂತ ಹೇಳ್ತೀರಿ ಲಾಸ್ಟಿಗೆ, ಒಬ್ಬ ಹೋಗ್ಲಿ ಅಂತ ನೀವು ಕೊಡ್ತೀರಿ. ಗೊತ್ತಾಯ್ತಾ? ಹಾಗಾಗಿ ನಾವು ಕೂಡ ಮಕ್ಕಳೇ, ಆದ್ರೆ ನಾವು ಕೆಟ್ಟ ಮಕ್ಕಳು. ಶುದ್ಧ ಭಕ್ತರು ಒಳ್ಳೆ ಮಕ್ಕಳು. ತಿಳಿದಾ? ತಿಳಿತು. ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದ. ಎಸ್, ಬೇರೆ ಯಾರು ಪ್ರಶ್ನೆ ಉಂಟಾ? ಎಂತ ಅದು ಅಂದ್ರೆ, ನಮ್ಮ ಕೃಷ್ಣನಿಗೆ ನಾವು ದೂರು ಹಾಕಿ ಹೆಚ್ಚಿನವರು ಇದಕ್ಕೆಲ್ಲ ಕೃಷ್ಣನಿಗೆ ಕಾರಣ, ನಾವು ಕಾರಣ ಅಲ್ಲ, ಕೃಷ್ಣ ಪರಮಾತ್ಮನಾಗಿದ್ದು ಕೃಷ್ಣ ಕಾರಣ. ಇಲ್ಲ ಸರ್, ನಿಮ್ಗೆ ನಾನು ಅಲ್ಲಿ ಅಜಾಮಿಲ್ ಸ್ಟೋರಿ ಹೇಳಿದ್ದೇನೆ. ಅಜಾಮಿಲ್ ಎಂತ ಹೇಳಿದ್ರು, ನೀನ್ ನನಗೆ ಫ್ರೀಡಮ್ ಕೊಟ್ಟಿದ್ಯಾ, ಆ ಫ್ರೀಡಮ್ ನಾನು ಮಿಸ್ಯೂಸ್ ಮಾಡಿದೆ, ನಾನು ಯಾಕೆ ಕೃಷ್ಣ ಪ್ರಜೆ ಯೂಸ್ ಮಾಡ್ಲಿಲ್ಲ, ಈಗ ನನಗೆ ಗೊತ್ತಾಗ್ತಾ ಉಂಟು. ನಮ್ಗೆ ಅದು ಗೊತ್ತೇ ಆಗುದಿಲ್ಲ, ನಾವು ಯಾಕೆ ಇದು ಮಾಡುದು. ಎಸ್, ನೆಕ್ಸ್ಟ್ ಶೀಲಾ. ಪ್ರಭುಜಿ. ಹೇಳಿ. ನೆಕ್ಸ್ಟ್ ಅನ್ಮ್ಯೂಟ್ ಮಾಡಿ ಮಾತಾಜಿ. ಶೀಲಾ ಮಾತಾಜಿ ಅವ್ರು ಅನ್ಮ್ಯೂಟ್ ಮಾಡಿ. ನಮಸ್ತೆ ಪ್ರಭುಜಿ. ನಮಸ್ತೆ. ಇದು ಫಾಲೋ ಅಪ್ ಹಿಂದಿನ ಪ್ರಶ್ನೆಗೆ ನೀವು ಆನ್ಸರ್ ಮಾಡಿದ್ರಿ. ನಾವು ಅಷ್ಟು ಸಪೋರ್ಟ್ ಮಾಡಿದಕ್ಕೆ ಬ್ರಿಟಿಷರವರು ಬಂದು ಕಳ್ತನ ಮಾಡಿದ್ದು ಅಂತ. ನಮ್ ಹಿಸ್ಟ್ರಿ, ನಮ್ ಕಲ್ಚರ್, ನಮ್ ಹೆರಿಟೇಜ್ಗೆ ಕಂಪೇರ್ ಮಾಡಿದ್ರೆ ಯಾವ ಕಂಟ್ರಿನೂ ಸೇಮ್ ಲೆವೆಲ್ ಅಲ್ಲಿ ಇರೋದಿಲ್ಲ. ಅಷ್ಟ್ ಇಟ್ಕೊಂಡು ಅಷ್ಟು ಗ್ರೇಟೆಸ್ಟ್ ಮೈಂಡ್ಸ್ ಇದ್ರು ನಮ್ ಕಂಟ್ರಿನಲ್ಲಿ, ಈವನ್ ನಮ್ ಕಂಟ್ರಿ
ಗುನು ಇನ್ವೇಡ್ ಮಾಡೋ ಆಯ್ತು. ವಾಸ್ ದೇರ್ ಎನಿ ಅಂದ್ರೆ ಏನೋ ಡಿಫ್ರೆನ್ಸ್ ಇಲ್ವಾ ಬೇರೆ ಕಂಟ್ರಿಗೂ ನಮ್ ಕಂಟ್ರಿಗ್? ಲೈಕ್ ಅಷ್ಟು ಕಲ್ಚರ್ ಇಟ್ಕೊಂಡು ಅಷ್ಟು ಗುರುಕುಲ ಸಿಸ್ಟಮ್ ಇತ್ತು 200-300 ಇಯರ್ಸ್ ಮುಂಚೆ ಎಲ್ಲ. ಇನ್ ಯಾವ ತರ ಇಂಟೆಲಿಜೆನ್ಸ್ ಯೂಸ್ ಮಾಡ್ಬೋದಿತ್ತು? ಇದ್ರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೆ. ಅಲ್ಲ, ನಿಮ್ದು ಪ್ರಶ್ನೆ ಅಂತ ಈಗ ನೀವು ತುಂಬ ಹೇಳಿದ್ರಿ. ಪ್ರಶ್ನೆ ಒಂದು ಸೆಂಟೆನ್ಸ್ ಅಲ್ಲಿ ಪ್ರಶ್ನೆ ಹೇಳಿ ಅಂತ ಪ್ರಶ್ನೆ ಹೇಳಿ ಮಾತಾಜಿ. ಯಾವ ಕ್ವಶನ್? ದಯವಿಟ್ಟು ಅನ್ಮ್ಯೂಟ್ ಮಾಡಿ ಅವರನ್ನು. ಎಸ್, ಅನ್ಮ್ಯೂಟ್ ಮಾಡಿ ಮಾತಾಜಿ. ಶೀಲಾ, ಪ್ರಶ್ನೆ ಹೇಳಿ. ಒಂದು sentence ಅಲ್ಲಿ ಪ್ರಶ್ನೆ ಹೇಳಿ. ಪ್ರಶ್ನೆ ಅಂದ್ರೆ ಅದೇ ಅಷ್ಟು ನಾಲೆಜಬಲ್ ಆಗಿದ್ರು ನಮ್ಗೆ ಯಾಕೆ ಅಷ್ಟು ತಿಳುವಳಿಕೆ ಬರ್ಲಿಲ್ಲ ಇನ್ನೊಬ್ರು ಕಳ್ತನ ಮಾಡುವಾಗ ಅಂತ. ನಾಲೆಜಬಲ್ ಅಂದ್ರೆ ನಮಗೆ ಪ್ರಭುಪಾದ ಹೇಳ್ತಾರೆ, ನಾಲೆಜಬಲ್ ಅಂದ್ರೆ ಕೃಷ್ಣ ಕಾನ್ಶಿಯಸ್ನೆಸ್. ಕೃಷ್ಣ ಕಾನ್ಶಿಯಸ್ನೆಸ್ ಇಲ್ಲದೆ ಉಳಿದೆಲ್ಲ ನಾಲೆಜ್ ಪ್ರಯೋಜನ ಇಲ್ಲ. ಕೃಷ್ಣ ವಿ ಆರ್ ಲ್ಯಾಕಿಂಗ್ ಕೃಷ್ಣ ಕಾನ್ಶಿಯಸ್ನೆಸ್, ಪ್ರಭುಪಾದ ಹೇಳ್ತಾರೆ. ದಯವಿಟ್ಟು ಅನ್ಮ್ಯೂಟ್ ಮಾಡಿ ಮಾತಾಜಿ ಅವರ. ನನಗೆ ಅಂದ್ರೆ ಹರೇ ಕೃಷ್ಣ ಅರ್ಥ ಆಯ್ತು. ಗೊತ್ತಾಯ್ತಾ? ವಿ ಆರ್ ಲ್ಯಾಕಿಂಗ್ ಕೃಷ್ಣ ಕಾನ್ಶಿಯಸ್ನೆಸ್. ಕೃಷ್ಣ ಪ್ರಜ್ಞೆ ಇದ್ರೆ ಎಲ್ಲವೂ ಸರಿ ಆಗ್ತದೆ. ಹಾಗಾಗಿ ಜನರಿಗೆ ಕೃಷ್ಣ ಪ್ರಶ್ನೆ ಇಲ್ಲ, ಹಾಗಾಗಿ ಈ ರೀತಿ ಒಟ್ರಾಜ್ ಮಾಡ್ತಾರೆ. ತಿಳಿತಾ? ಅರ್ಥ ಆಯ್ತು. ಹರೇ ಕೃಷ್ಣ. ಎಸ್, ನೆಕ್ಸ್ಟ್ ಮಮತಾ ಅವ್ರು ಮಾಡಿದ್ರು, ಆಗಲೇ ಕೇಳಿದ್ರು ಪ್ರಭುಜಿ ಅವರು, ಮತ್ತೆ ಹ್ಯಾಂಡ್ ರೈಸ್ ಮಾಡಿದ್ರು. ಅನ್ಮ್ಯೂಟ್ ಮಾಡಿ. ಎಸ್, ಮಮತಾ ಅವರು. ಹಾ ನಮಸ್ತೆ ಗುರುಜಿ. ಅಂದ್ರೆ ಇದು ಅದೇ ಶೀಲಾ ಅವ್ರು ಕೇಳಿರೋದನ್ನ ನಾನು ಕೇಳ್ತಾ ಇರೋದು. ಅಂದ್ರೆ ಅವ್ರದ್ದು ಪ್ರಶ್ನೆನ ನಾನು ಈ ತರ ಕೇಳ್ತೀನಿ. ಇವಾಗ ನಮ್ ಭಾರತ ದೇಶದಲ್ಲೇ ಕೃಷ್ಣ ಹುಟ್ಟಿದ್ದು, ನಾವೆಲ್ಲ ಕೃಷ್ಣನ ಆರಾಧಕರು. ಇಷ್ಟೆಲ್ಲ ನಾವು ಮಾಡಿ ಕೂಡ ಅಂದ್ರೆ ಇವಾಗ ನಾವು 90% ಕೃಷ್ಣನ ಆರಾಧಿಸ್ತಿದೀವಿ, 10% ಮಾತ್ರ ಕೃಷ್ಣನ್ಗೆ ವಿರುದ್ಧವಾಗಿ ಅಂದ್ರೆ ಕೃಷ್ಣ ಪ್ರಜ್ಞೆ ಇಲ್ಲ. ಸೊ ಆ 10% ಇಂದ ನಾವು ಇಷ್ಟೆಲ್ಲ ನಾವು ಅನುಭವಿಸ್ಬೇಕಾಯ್ತಲ್ವಾ? ಅಂದ್ರೆ ಬ್ರಿಟಿಷರ್ಸ್ ಬಂದು ಲೂಟಿ ಮಾಡಿ ಹೋದ್ರು. ಈಗ್ಲೂ ಕೂಡ ನಾವು ಹೆಂಗೆ ಅಂದ್ರೆ ನಾವೆಲ್ಲ ಇಲ್ಲಿ ನೀವು ನೋಡ್ಬೋದು, ನಾವೆಲ್ಲ ಕೃಷ್ಣನ್ ಎಷ್ಟು ಪೂಜೆ ಅಂದ್ರೆ ಕೃಷ್ಣನ್ ಭಕ್ತರ ಆಗಿದೀವಿ. ತುಂಬಾ ಅಲ್ದಿದ್ರು ಸ್ವಲ್ಪ ಅಟ್ಲೀಸ್ಟ್ ಇದೀವಿ. ಆದ್ರೂ ನೀವು ನೋಡ್ತಾ ಇರ್ಬೋದು ಎಲ್ಲ ಪಾಶ್ಚಿಮಾತ್ಯ ಕಲ್ಚರ್ ಯಾಕೆ ಆತರ ಆಗ್ತದೆ ಇನ್ಫ್ಲೂಯೆನ್ಸ್. ನಾವು ಪೂಜೆ ಮಾಡೋದು ವರ್ಕ್ ಆಗ್ತಾ ಇಲ್ವಾ? ಇದು ನಿಜ ಬೇಜಾರಾಗತ್ತೆ. ನೋಡಿ, ಇಲ್ಲಿ ಒಂದು ಹೇಳ್ತೇನೆ ನಾನು, ದಯವಿಟ್ಟು ತಿಳ್ಕೊಳ್ಳಿ. ಕೃಷ್ಣನ ಬಗ್ಗೆ ಈಗ ಭಗವದ್ಗೀತೆ ಕ್ಲಾಸ್ ಬರುವ ಮುಂಚೆ ನಿಮ್ಗೆ ಎಷ್ಟು ಗೊತ್ತಿತ್ತು? ಎಷ್ಟು ಗೊತ್ತಿತ್ತು ನಿಮ್ ಕೃಷ್ಣನ ಬಗ್ಗೆ? ಇಲ್ಲ, ತುಂಬಾ ಕಮ್ಮಿ. ಅಂದ್ರೆ ನಾವು ಎಷ್ಟು ಕಥೆಗಳನ್ನ ಓದಿದ್ವಲ್ಲ, ಯಾರಿಗೂ ಗೊತ್ತಿಲ್ಲ ಕೃಷ್ಣನ ಬಗ್ಗೆ. ಇದು ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ಪ್ರಭುಪಾದ ಹೇಳ್ತಾರೆ, ಈಗ ದೇವಸ್ಥಾನಕ್ಕೆ ಹೋಗುವಂಥದ್ದು, ಪೂಜೆ ಮಾಡುವಂಥದ್ದು, ಅದು ಕೇವಲ 10% ಅಂತೆ ಕೃಷ್ಣನ್ ನೋಡುವಂಥದ್ದು. 90% ಯು ಶುಡ್ ಲರ್ನ್ ಸಮಥಿಂಗ್ ಅಬೌಟ್ ಗಾಡ್, ಪ್ರಭುಪಾದ ಹೇಳುವಂಥದ್ದು. ಹಾಗಾಗಿ ಇದು 90%, ನೀವು ಹೇಳಿದ್ರು 90% ನಮ್ಗೆ ಗೊತ್ತುಂಟು. ಎಲ್ಲ ನಮ್ಗೆ ಏನು ಗೊತ್ತಿಲ್ಲ ಕೃಷ್ಣನ ಬಗ್ಗೆ. 90% ಆರಾಧಕರು ಅಂದ್ರೆ 90% ಆರಾಧನೆ ಅಂದ್ರೆ ವೆನ್ ಯು ನೋ 90%, ದೆನ್ ಯು ಅಂದ್ರೆ ನಿಮ್ಗೆ ಹೇಗಂದ್ರೆ ಕೃಷ್ಣನ ಬಗ್ಗೆ ಗೊತ್ತಾದ ಮೇಲೆ ನೀವು ಆ ಪೂಜೆ ಮಾಡೋದಕ್ಕೆ ತುಂಬಾ ವ್ಯತ್ಯಾಸ ಉಂಟು, ಗೊತ್ತಿಲ್ಲದೆ ಮಾಡೋದಕ್ಕೆ. ನಾವು ಕೃಷ್ಣನ ಬಗ್ಗೆ ತಿಳಿಬೇಕು. ಕೃಷ್ಣನ ಭಗವದ್ಗೀತೆ ಭಾಗವತದಿಂದ ನಾವು ಕೃಷ್ಣನ ಬಗ್ಗೆ ತಿಳಿಬೇಕು. ಹಾಗಾಗಿ ತಿಳಿಯದೆ ನಮ್ಗೆ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಆಯ್ತು, ಅಟ್ಲೀಸ್ಟ್ ನಾವು ತಿಳ್ಕೊಳ್ಳೋದಿಕ್ ಪ್ರಯತ್ನ ಮಾಡ್ತಾ ಇದೀವಿ. ಆದ್ರೆ ಪಾಶ್ಚಿಮಾತ್ಯ ದೇಶದಲ್ಲಿ ಅಷ್ಟು ಇಲ್ಲ. ಆದ್ರೂ ಯಾಕೆ ನಮ್ ಜನರೇಷನ್ಸ್ ಏನಿದೆ ಫುಲ್ ಆ ಕಡೆಗೆ ಇನ್ಫ್ಲೂಯೆನ್ಸ್ ಆಗ್ತಾ ಇದೀವಿ. ನಾವ್ಯಾಕೆ ನಮ್ ಕಲ್ಚರ್ನ ನಾವ್ ರಿಟೈನ್ ಮಾಡ್ಕೊಳಕ್ ಆಗ್ತಾ ಇಲ್ಲ? ಅದು ಒಂದು ಇದೆ. ಅವ್ರು ಏನೋ ಅಂದ್ರು, ನೀವು ಒಂದು ಬಿಯರ್ ಯೋಗ ತೋರ್ಸಿದ್ರಿ ಅಲ್ವಾ? ಯೋಗ ಬಂದಿರೋದೇ ನಮ್ ದೇಶದಿಂದ. ಅವ್ರು ಏನೋ ಬಿಯರ್ ಯೋಗ ಮಾಡಿದ ತಕ್ಷಣ ಎಲ್ಲ ಫುಲ್ ಆ ಕಡೆಗೆ ಅಟ್ರಾಕ್ಟ್ ಆಗ್ತಾರೆ. ಯಾಕಂದ್ರೆ ನಮ್ಮ ಈ ರೂಲಿಂಗ್ ಮತ್ತೆ ಎಜುಕೇಶನ್ ಸಿಸ್ಟಮ್ ಹಾಗೆ ಉಂಟು, ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ನಮ್ದು ಗವರ್ಮೆಂಟ್ ಎಜುಕೇಶನ್ ಸಿಸ್ಟಮ್ ಎಲ್ಲ ಹಾಗೆ ಉಂಟು, ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಅದು ಚೇಂಜ್ ಆಗ್ಬೇಕು. ಅದು ಚೇಂಜ್ ಆದ್ರೆ ಎಲ್ಲ ಚೇಂಜ್ ಆಗ್ತದೆ. ಮತ್ತೆ ಇನ್ನೊಂದು ವಿಷಯ ಅಂತಂದ್ರೆ, ಹೆಚ್ಚಿನವರು ಇದನ್ನು ತಗೊಳ್ಳಿಕ್ಕೆ ರೆಡಿ ಇಲ್ಲ. ಅಂದ್ರೆ ಹೆಚ್ಚಿನವರು ತಮ ಗುಣ ಮತ್ತೆ ರಜೋಗುಣದಲ್ಲಿ ಇರ್ತಾರೆ. ಕೃಷ್ಣ ಹೇಳ್ತಾನಲ್ಲ, 3ನೇ ಅಧ್ಯಾಯ 37 ಶ್ಲೋಕ, ಕಾಮಯೇಶ ಕ್ರೋಧಯೇಶ ರಜೋಗುಣ ಸಮದ್ಭಾವ ಮಹಾಶ್ರವಣ ಮಹಾಪಾಪ. ಅಂದ್ರೆ ಇದು ನಿಜವಾದ ಪ್ರಾಬ್ಲಮ್. ಎಲ್ಲರೂ ಸತ್ವಗುಣಕ್ಕೆ ಬಂದ್ರೆ ಎಲ್ಲರೂ ಸರಿ ಆಗ್ತದೆ ಅಂತ ಹೇಳ್ತಾರೆ. ಅದೇ ರಾಜಕಾರಣಿಗಳೇ ಎಲ್ಲ ಅಂದ್ರೆ ಪೊಲಿಟಿಕಲ್ ಲೀಡರ್ಸ್ ನ ಮಾಡೋದಿಕ್ಕೆ ನಾವ್ ಏನಾದ್ರು ಪೂಜೆ ಮಾಡಿ ಕೃಷ್ಣನ ಆರಾಧಿಸಿ ಹೋಲಿಸ್ಕೊಂಡು ಹಾಗೆಲ್ಲ ಆಗುದಿಲ್ಲ. ಯಾಕಂದ್ರೆ ಇದು ತುಂಬಾ ಬೇಜಾರಾಗತ್ತೆ. ಎಲ್ಲ ರಿಚ್ ಕಲ್ಚರ್. ಚೈತನ್ಯ ಮಹಾಪ್ರಭು ಎಂತ ಹೇಳುದಂದ್ರೆ, ಭಾರತ ಭೂಮಿಲೆ ಜನ್ಮ ಹೋಯಿಲೆಯ ಜನ್ಮ ಸಾರ್ಥಕರಿ ಫಿರ್ ಕರೋ ಪರೋಪಕಾರ. ಫಸ್ಟಿಗೆ ನಾವು ನಮ್ಮ ಸಾರ್ಥಕ ಮಾಡೋದು. ನಾವು 100% ಭಕ್ತರಾಗಬೇಕು, ಮತ್ತೆ ಎಲ್ಲ ಆಗ್ತದೆ.
ಈಗ ಎಂತಂದ್ರೆ ನಾವು 100% ಆಗದೆ ನಮ್ಮ ಅಂದ್ರೆ ಕೃಷ್ಣ ಅದಕ್ಕೆ ಇಂಪಾರ್ಟೆನ್ಸ್ ಕೊಡುವುದಿಲ್ಲ. ಈಗ ನಿಮ್ಗೆ ಕನ್ಸರ್ನ್ ಇರ್ಬೋದು, ಈಗೀಗ ಆಗ್ಬೋದು, ಒಳ್ಳೆ ಕನ್ಸರ್ನ್, ಆದ್ರೆ ಕೃಷ್ಣ ಅದನ್ನು ಕನ್ಸಿಡರ್ ಮಾಡುವುದಿಲ್ಲ. ಹೇಗೆ ಅಂದ್ರೆ ಒಂದು ಕಂಪನಿಯಲ್ಲಿ ಒಬ್ಬ 35 ವರ್ಷ ಡೆಡಿಕೇಟ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ, ಮತ್ತೆ ಅವ ಕಂಪನಿ CEO ಕನ್ಸಿಡರ್ ಮಾಡ್ತಾನೆ ಅವನ ಡೆಡಿಕೇಶನ್ ನೋಡಿ. ಈಗ ಒಬ್ಬ ಇನಿಷಿಯಲ್ ಬರ್ತಾನೆ, ಅವ ಬಂದು 6 ತಿಂಗಳು, ಮತ್ತೆ ಅವ ಹೇಳ್ತಾನೆ ಈಗ ಆಗ್ಬೇಕು, ಚೇಂಜಸ್ ಆಗ್ಬೇಕು. CEO ಹೇಳ್ತಾನೆ ಹೋಗು ಮಾರೆ ಅಂತ ಹೇಳ್ತಾನೆ, ನೀನು ಯಾರು ಮನೆ ಹೋಗು ಅಂತ ಹೇಳ್ತಾನೆ. ಅವ 35 ವರ್ಷ ಕೆಲಸ ಮಾಡ್ತಾನೆ, ಅವನಿಗೆ ಅವನ ಪ್ರಕಾರ ಅವ ಹೇಳಿದ್ರೆ ಕೇಳ್ತಾನೆ. ಅದೇ ರೀತಿ ನಾವು 100% ಭಕ್ತರಾದ್ರೆ ಮತ್ತೆ ಕೃಷ್ಣ ನಮ್ಮ ಮಾತನ್ನು ಕೇಳುವ. ಓಕೆ ಓಕೆ, ಹರೇ ಕೃಷ್ಣ. ನಮಸ್ತೆ. ಧನ್ಯವಾದ. ಎಸ್, ನೆಕ್ಸ್ಟ್ ಅನ್ಮ್ಯೂಟ್ ಮಾಡಿ ಮಾತಾಡಿ. ನೆಕ್ಸ್ಟ್ ಹಿತೇಶ್. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಎಸ್, ಅನ್ಮ್ಯೂಟ್ ಮಾಡಿ ಅವರನ್ನು. ನಿಮ್ದು ಇಸ್ಕಾನ್ ಇದೆಯಲ್ಲ ಪ್ರಭುಜಿ, ಅದು ಎಲ್ಲೆಲ್ಲಿ ಆಲ್ ಓವರ್ ಕರ್ನಾಟಕ ಇದೆ ಅಂತ ತಿಳ್ಕೊಬೇಕಿತ್ತು. ಓಕೆ, ಇಸ್ಕಾನ್ ಕರ್ನಾಟಕದಲ್ಲಿ ಬೆಲ್ಗಾಮಲ್ಲಿ ಉಂಟು, ಮತ್ತೆ ಕಾರವಾರದಲ್ಲಿ ಉಂಟು, ಮತ್ತೆ ಇಲ್ಲಿ ಮಂಗಳೂರಲ್ಲಿ, ಮತ್ತೆ ಬೆಂಗಳೂರಲ್ಲಿ, ಮೈಸೂರಲ್ಲಿ ಉಂಟು, ಮತ್ತೆ ಉಂಟು, ತುಂಬಾ ಕಡೆ ಉಂಟು ಸರ್. ಧನ್ಯವಾದಗಳು ಪ್ರಭುಜಿ. ಎಸ್, ನೆಕ್ಸ್ಟ್ ಧನಲಕ್ಷ್ಮಿ. ಅನ್ಮ್ಯೂಟ್ ಮಾಡಿ ಮಾತಾಜಿ, ಧನಲಕ್ಷ್ಮಿ ಅವರನ್ನು. ಹಾ, ಹೇಳಿ ಮಾತಾಜಿ. ಕೇಳುವುದಿಲ್ಲ ನೀವು ಮಾತಾಡ. ಅನ್ಮ್ಯೂಟ್ ಮಾಡಿ ಮಾತಾಜಿ ಅವರನ್ನು. ಹರೇ ಕೃಷ್ಣ ಗುರುಜಿ. ನಮ್ಮ ಈಗಿನ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಮಹಾಭಾರತ ರಾಮಾಯಣದ ಬಗ್ಗೆ ಆಗ್ಲಿ, ಎರಡು ಮಹಾಕಾವ್ಯಗಳು ಅಂತ ಹೇಳ್ತಾರೆ, ಅದ್ರ ಬಗ್ಗೆ ಒಂದು ಸಬ್ಜೆಕ್ಟ್ ಇಲ್ಲ. ಈಗಿನ ಮಕ್ಕಳಲ್ಲಿ ಎಜುಕೇಶನ್ ಸಿಸ್ಟಮ್ ಅಂದ್ರೆ ಎಲ್ಲ ಪಾಶ್ಚಿಮಾತ್ಯದಲ್ಲೇ ಇರುವಂತದ್ದು. ಈ ಗುರುಕುಲ ಸಿಸ್ಟಮ್ ಅಲ್ಲಿ ಭಗವದ್ಗೀತೆ ರಾಮಾಯಣದ ಬಗ್ಗೆ ಸಬ್ಜೆಕ್ಟ್ ಏನಾದ್ರು ಇರುತ್ತಾ? ಇರ್ತದೆ ನೋಡಿ. ಹೇಗೆ ಅಂದ್ರೆ ಇನಿಷಿಯಲಿ ಬ್ರಿಟಿಷರ್ ಬರುವ ಮುಂಚೆ ಭಾರತದಲ್ಲಿ ಗುರುಕುಲ ಎಜುಕೇಶನ್ ಇತ್ತು. ಹೌದು ಸ್ವಾಮೀಜಿ. ಬ್ರಿಟಿಷರ್ ಬಂದು ಆಗ ಅಂದ್ರೆ ದೇವಸ್ಥಾನದಲ್ಲಿ ಫ್ರೀ ಎಜುಕೇಶನ್, ದೇವಸ್ಥಾನದಿಂದ ಫ್ರೀ ಊಟ ಎಲ್ಲ ಇತ್ತು. ಆಗ ದೇವಸ್ಥಾನಕ್ಕೆ ಒಂದು 5,000 ಎಕರೆ ಜಾಗ, 10,000 ಈ ರೀತಿ ಎಲ್ಲ ಜಾಗ ಇತ್ತು. ಹಾಗಾಗಿ ಅವ್ರು ಮಾಡ್ತಾ ಇದ್ರು ಅದನ್ನು. ಬ್ರಿಟಿಷರ್ ಬಂದು ಎಂತ ಮಾಡಿದ ಅಂದ್ರೆ, ಸಪೋಸ್ ಈಗ 10,000 ಎಕರೆ ಜಾಗ ಇದ್ರೆ ಮೊದಲು ಬಂದು ಇದನ್ನ ಈಗ ಸ್ಟಾಪ್ ಮಾಡ್ಬೇಕಂತ ಅವರು ಅದರಲ್ಲಿ 75% ಜಾಗವನ್ನು ಕಿತ್ತು ತೆಗೆದ್ರು. ಮತ್ತೆ ಅವರಿಗೆ 2,500 ಎಕರೆ ಜಾಗದಲ್ಲಿ ಅವ್ರಿಗೆ ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ. ಮತ್ತೆ ಅವರಿಗೆ ಗುರುಕುಲ ಸ್ಟಾಪ್ ಆಯ್ತು, ಫುಡ್ ಕೂಡ ಸ್ಟಾಪ್ ಆಯ್ತು. ಈ ರೀತಿ ಅವ್ರು ಮಾಡ್ತಾ ಬಂದದ್ದು. ಹಾಗಾಗಿ ನಾವೀಗ ಎಂತ ಕಲಿತಾ ಇದ್ದೇವೆ, ಇದು ಬ್ರಿಟಿಷರ್ ಕೊಟ್ಟ ಎಜುಕೇಶನ್, ಇದು ನಮ್ಮ ಇದು ಎಜುಕೇಶನ್ ಅಲ್ಲ. ಅದು ನಿಜವಾದ ಎಜುಕೇಶನ್. ಪ್ರಭುಪಾದ್ ಗುರುಕುಲ ಸ್ಟಾರ್ಟ್ ಮಾಡಿದ್ದಾರೆ. ಅದ್ರಲ್ಲಿ ಹೇಗಿತ್ತು ಅಂದ್ರೆ, ಪ್ರಭುಪಾದ್ ಹೇಳ್ತಾರೆ ಮಕ್ಕಳಿಗೆ ಎಂತಂದ್ರೆ ಸಂಸ್ಕೃತ ಕಲಿಸ್ತಾರೆ, ಮತ್ತೆ ಈ ಬೆಂಗಾಲಿ ಕೂಡ ಕಲಿಸ್ತಾರೆ ಪ್ರಭುಪಾದ್. ಯಾಕಂದ್ರೆ ಎಲ್ಲ ಚೈತನ್ಯ ಮಹಾಪ್ರಭು ಮತ್ತು ವೈಷ್ಣವರು ಎಲ್ಲ ಬಂದದ್ದು ಬೆಂಗಾಲಿಯಿಂದ, ಹಾಗಾಗಿ ಬೆಂಗಾಲಿ ಉಂಟು. ಮತ್ತೆ ಈ ಸ್ವಲ್ಪ ಮ್ಯಾಥ್ಸ್ ಲೆಕ್ಕ, ಅಂದ್ರೆ ನಮ್ಗೆ ಲೆಕ್ಕ ಮಾಡ್ಬೇಕು ಅಷ್ಟು. ಮತ್ತೆ ಸ್ವಲ್ಪ ಜಿಯೋಗ್ರಫಿ, ಸೋಷಲ್ ಜಿಯೋಗ್ರಫಿ ಅಂದ್ರೆ ಆ ಪ್ಲೇಸ್ ಇಲ್ಲಿ ಉಂಟು, ಇಲ್ಲಿ ಅದು ತಿಳಿಲಿಕ್ಕೆ ಸ್ವಲ್ಪ. ಮತ್ತೆ ಇಂಗ್ಲಿಷ್ ಕಲಿಸಿ, ಯಾಕಂದ್ರೆ ನಾವೆಲ್ಲ ಥ್ರೂ ಔಟ್ ವರ್ಲ್ಡ್ ಪ್ರಚಾರ ಮಾಡ್ಬೇಕಾಗಿ ಇಂಗ್ಲಿಷ್. ಮತ್ತೆ ಯಾವ ಜಾಗದಲ್ಲಿ ಅಲ್ಲಿ ಲೋಕಲ್ ಭಾಷೆ, ಇಷ್ಟು ಕಲಿಸುವಂಥದ್ದು. ಇಷ್ಟು ಸಾಕಂತೆ ಮಕ್ಕಳಿಗೆ 10ನೇ ಕ್ಲಾಸ್ ತನಕ. ಈಗ ಕಲಿಸ್ತಾರೆ, ಅದು ವೇಸ್ಟ್ ಅಂತೆ. ಗುರುಜಿ, ನಿಮ್ಮ ಇಸ್ಕಾನ್ ಇದ್ರಲ್ಲಿ ಈ ತರ ಒಂದು ಗುರುಕುಲ ಸಿಸ್ಟಮ್ ಇದೆಯಾ? ಇಸ್ಕಾನ್ ಅಲ್ಲಿ ಉಂಟು, ಮಾಯಾಪುರಲ್ಲಿ ಉಂಟು. ಮಾಯಾಪುರ ಅಂತ ನಮ್ಮ ವೆಸ್ಟ್ ಬೆಂಗಾಲ್ ಅಲ್ಲಿ, ಮಾಯಾಪುರ ಬೆಂಗಾಲದಲ್ಲಿ, ಅಲ್ಲಿ ಈ ಗುರುಕುಲ ಉಂಟು. ಓಕೆ ಓಕೆ, ಥ್ಯಾಂಕ್ ಯು ಗುರುಜಿ. ಹರೇ ಕೃಷ್ಣ. ಮಾನಸ ಅವರೇ, ಮಾನಸ ಮಾತಾಡಿ. ಹೇಳಿ. ನಮಸ್ತೆ ಗುರುಜಿ, ಹರೇ ಕೃಷ್ಣ. ಇವಾಗ ನಾವು ಕೃಷ್ಣನ ಭಕ್ತರಾಗೋದು ಒಂದ್ ಕಡೆ ಆದ್ರೆ, ಬೇರೆಯವ್ರನ್ನ ಭಕ್ತಿ ಮಾಡಕ್ಕೆ ತಗೋಬರೋದು ನಮ್ ಜೊತೆಗೆ, ನಮ್ ಸುತ್ತಮುತ್ತ ಇರೋರ್ನ, ಅಥವಾ ನಮ್ಮನ್ನ ನಾವು ಭಕ್ತರಾಗಿ ತೊಡಗಿಸ್ಕೊಂಡು ಸಾಕು ಅಷ್ಟೇ, ನಾನು ಕೃಷ್ಣ ಅಷ್ಟೇ ಅದು ಇಂಪಾರ್ಟೆಂಟಾ, ಅಥವಾ ಬೇರೆಯವರಿಂದ ಭಕ್ತಿ ಮಾರ್ಗಕ್ಕೆ ತಗೋಬರೋದನ್ನು ಅದ್ರ ಜೊತೆಗೆ ಮಾಡ್ಕೊಂಡು ಹೋಗ್ಬೇಕಾ? ತುಂಬಾ ಡಿಸ್ಟರ್ಬೆನ್ಸ್ ಮಾಡ್ತೇನೆ. ಓಕೆ, ತುಂಬಾ ಡಿಸ್ಟರ್ಬೆನ್ಸ್ ಉಂಟು. ಎಂತ ಸೌಂಡ್ ಬರ್ತಾ ಉಂಟು, ಅದೊಂದು ನೋಡಿ. ಓಕೆ ನೋಡಿ,
ನಾವು ಭಕ್ತರಾಗೋದು ಫಸ್ಟಿಗೆ ನಾವು ಭಕ್ತರಾಗಬೇಕಂತೆ. ಭಕ್ತರಂದ್ರೆ ಅದ್ರಲ್ಲಿ ತುಂಬಾ ಇದುಂಟು. ಫಸ್ಟಿಗೆ ಚೈತನ್ಯ ಹೇಳುದು ಫಸ್ಟಿಗೆ ನಾವು ಆಗ್ಬೇಕು. ಭಾರತ ಭೂಮಿಲೆ ಜನ್ಮ ಹೋಯಿಲೆಯ ಒಂದು ನಿಮಿಷ. ಫಸ್ಟಿಗೆ ನಾವು ಭಕ್ತರಾಗಬೇಕು. ನಾವು ಭಕ್ತರಾದ ಮೇಲೆ ಒಂದು ನಿಮಿಷ. ಭಾರತ ಭೂಮಿತೆ ಹೈಲ ಮನುಷ್ಯ ಜನ್ಮ ಯಾರ್ ಜನ್ಮ ಸಾರ್ಥಕರಿ ಕರ ಪರ ಉಪಕಾರ. ಅಂದ್ರೆ ಫಸ್ಟಿಗೆ ನಮ್ಮ ಜನ್ಮ ಸಾರ್ಥಕ ಮಾಡ್ಬೇಕು. ನಾವು ಭಕ್ತರಂದ್ರೆ ನಾವೆಂತ ಎಣಿಸ್ತೇವೆ, ಕೇಳ್ತಾ ಇದ್ದೇನೆ ಅಲ್ಲ. ಭಕ್ತರಂದ್ರೆ ಅದರಲ್ಲಿ ತುಂಬಾ ಪ್ರೊಸೆಸ್ ಉಂಟು. ಭಕ್ತನಾಗುವುದಂದ್ರೆ ಸುಲಭದ ಕೆಲಸ ಅಲ್ಲ. ಪ್ರಭುಪಾದ ಹೇಳ್ತಾರೆ ಅವನಿಗೆ ಆತ್ಮ ಸಾಕ್ಷಾತ್ಕಾರ ಆಗ್ಬೇಕು. ಅಂದ್ರೆ ಕೃಷ್ಣನನ್ನು ನಾವು ರಿಯಲೈಸ್ ಮಾಡ್ಬೇಕು. ಅದಕ್ಕೆ ಟೈಮ್ ಹಿಡಿತದೆ. ಭಕ್ತರಾಗಬೇಕು. ಮತ್ತೆ ನಾವು ಎಂತ ಮಾಡಬೇಕು, ಭಕ್ತರನ್ನು ಮಾಡಬೇಕು. ಎಸ್, ನೆಕ್ಸ್ಟ್ ನಾನು ಇನ್ವೈಟ್ ಮಾಡಿ ಮಾಡ್ತೀನಿ. ನೆಕ್ಸ್ಟ್ ಜನಾರ್ದನ್ ರಾವ್. ಜನಾರ್ದನ್ ರಾವ್. ಎಸ್, ಹೇಳಿ ಜನಾರ್ದನ್ ರಾವ್. ಪ್ರಭುಜಿ, ಇದು ನಾನು ಒಂದು ಶ್ಲೋಕ ಓದೆ ಪ್ರಭುಜಿ. ಈಗ ನೀವು ಇದು ಕಳಿಸ್ತಿದ್ರಲ್ಲ ಸ್ಟಿಲ್, ಅದ್ರಲ್ಲಿ ಅರ್ಜುನನೇ ನೀನು ಏನೇ ಮಾಡಿದರೂ ಕಾಣಿಕೆಯಾಗಿ ನನಗೆ ಅರ್ಪಿಸು ಅಂತ ಇದೆ ಗುರುಜಿ. ಅದು ಶಿಷ್ಯ ಅಂತ ಅಂದ್ರೆ ಭಕ್ತ ಅಂತ ಸ್ವೀಕರಿಸಿದ್ಮೇಲೆ ಆ ಮಾತು ಬರೋದ, ಅಥವಾ ಅದು ಜನರಲ್ ಎಲ್ರಿಗೂ ಅದು ಅರ್ಪಣೆ ಆಗುವಂಥದ್ದು? ಎಲ್ರಿಗೂ. ಅಂದ್ರೆ ನೀನು ಏನೇ ಮಾಡಿದರೂ ಕಾಣಿಕೆಯಾಗಿ ನನಗೆ ಅರ್ಪಿಸು ಅಂದ್ರೆ ಈಗ ವ್ಯಕ್ತಿಗಳು ಹೇಗೆ ಅಂದ್ರೆ ನಿಮ್ ಪ್ರಭುಜಿ, ಈಗ ತಪ್ಪು ಮಾಡಿದ್ರು ಕೂಡ ಕಾಣಿಕೆ ಅಂತ ಹಾಕ್ಬಿಟ್ಟು ಬಿಡಪ್ಪ ತಪ್ಪು ಮಾಡಿದೀನಿ. ತಪ್ಪು ಮಾಡಿದ್ರೆ ಕೃಷ್ಣಗೆ ಯಾಕೆ ಕಾಣಿಕೆಯಾಗಿ ಅರ್ಪಿಸೋದು? ಕೃಷ್ಣ ಕೇಳುವುದಿಲ್ಲ ಅದು. ಮತ್ತೆ ಅವ ಭಕ್ತ ಅಲ್ಲ. ತಪ್ಪು ಮಾಡಿದ ಭಕ್ತ ಅಲ್ಲ. ಅದೇ ಭಕ್ತರನ್ನ ಸಿಂಪಲ್ ಡೆಫಿನೇಷನ್. ಭಕ್ತ ಅಂದ್ರೆ ತಪ್ಪು ಮಾಡುದಿಲ್ಲ. ಆ ಭಕ್ತ ತಪ್ಪು ಮಾಡ್ತಾನೆ. ಸರಿ. ಅಭಕ್ತ ಆದ್ರೆ ಮತ್ತೆ ಕೃಷ್ಣ ಬರುದಿಲ್ಲ ಅಲ್ಲಿ. ಸರಿ ಪ್ರಭುಜಿ, ಹೌದಾ? ಓಕೆ ಪ್ರಭುಜಿ, ಥ್ಯಾಂಕ್ ಯು. ಎಸ್, ಬೇರೆ ಚಾಟ್ ಅಲ್ಲಿ ಉಂಟಾ ಮೆಸೇಜ್? ಚಾಟ್ ಅಲ್ಲಿ ಇದೆ ಪ್ರಭುಜಿ. ಹೇಳಿ ಹೇಳಿ. Hare Krishna Prabhuji, this question is out of box. My two brothers drink too much. Do lot of problems in the home. I am praying to Krishna to change them. Will they change or not? Prabhuji, I can unmute and speak to you on this subject. Please give me a solution. Yes. ಅವ್ರನ್ನ ಅನ್ಮ್ಯೂಟ್ ಮಾಡ್ಲಾ ಪ್ರಭುಜಿ? ಯಾರು ಹೆಸರು ಅಂತ? GSR ನಿರಂಜನ್. ಅನ್ಮ್ಯೂಟ್ ಮಾಡಿ. ಅವರು ಅನ್ಮ್ಯೂಟ್ ಆಗಲ್ಲ ಅಂತ ಬರೆದಿದ್ದಾರೆ ಪ್ರಭುಜಿ. ಅನ್ಮ್ಯೂಟ್ ಮಾಡಲ್ಲ. ಆಗಲ್ಲ. ನೋಡಿ, ಮತ್ ಬರ್ದ ಇದಕ್ಕೆ ಶುದ್ಧ ಭಕ್ತರ ಕೃಪೆ ಬೇಕು. ಶುದ್ಧ ಭಕ್ತರನ್ನು ಫಸ್ಟ್ ನಾವು ಪ್ಲೀಸ್ ಮಾಡಬೇಕು, ಮತ್ತೆ ಅವರು ಕೃಪೆ ಕೊಡ್ತಾರೆ. ಇದು ನಮ್ಮಿಂದ ಸಾಧ್ಯ ಇಲ್ಲ. ಅಂದ್ರೆ ಹೇಗಂದ್ರೆ, ಈಗ ನಾನು ಒಂದು ಎಕ್ಸಾಂಪಲ್ ಹೇಳ್ತೇನೆ. ನಮ್ದು ಭಕ್ತರು ಈಗ ನಮ್ಮೊಟ್ಟಿಗೆ ಅಂದ್ರೆ ಅವರು ಸಪ್ರೇಟ್ ಆಗಿದ್ದಾರೆ. ಒಂದು ತುಂಬ ವರ್ಷ ಆಯ್ತು. ಇದು ನಾನು 13ನಲ್ಲಿ ನಾನು ಒಟ್ಟಿಗೆ ಇರುವಾಗ ಅವರು ಎಂತಂದ್ರೆ ಮನೆಯವರನ್ನೆಲ್ಲ ಫೋರ್ಸ್ ಮಾಡಿ ಭಕ್ತಿಗೆ ತಂದರು. ಅದು ಇನಿಷಿಯಲ್ ಎಂತದ್ದು ಫುಲ್ ಇದಾಗಿ ಮನೆಯಲ್ಲಿ ಸಪ್ರೇಟ್ ಆಗಿ 3 ಒಂದು ಅಣ್ಣ ಮತ್ತೆ 2 ತಮ್ಮನನ್ನು ಕೂಡ ಫೋರ್ಸ್ ಮಾಡಿ ತಂದರು. ಆದ್ರೆ ಈಗ ಅವ್ರು ಎಂತ ಮಾಡ್ತಾ ಇಲ್ಲ ಕೃಷ್ಣನಲ್ಲಿ. ಈ ರೀತಿ ಫೋರ್ಸ್ ಎಲ್ಲ ಮಾಡೋದಲ್ಲ. ಪ್ರಭುಪಾದ ಹೇಳ್ತಾರೆ ನಾವು ಪ್ರೀತಿಯಿಂದ ಗೆಲ್ಬೇಕು. ಪ್ರೀತಿಯಿಂದ ಗೆಲ್ಬೇಕಾದ್ರೆ ಪ್ರಭುಪಾದ ನೋಡಿ, ಪ್ರಭುಪಾದ ಯಾವಾಗ ಹೇಳುವಂಥದ್ದು, ಈಗ ಒಂದು ನಮ್ಮ ಪ್ರಯತ್ನ, ನಾವು ತುಂಬಾ ಪ್ರಯತ್ನ ಮಾಡ್ಬೋದು ದಿನ ರಾತ್ರಿ ಅವರನ್ನು ಭಕ್ತರು ಮಾಡ್ಲಿಕ್ಕೆ, ಈ ಇದ್ರಲ್ಲಿ ತರ್ಲಿಕ್ಕೆ. ಆದ್ರೆ ಅದು ಸಕ್ಸಸ್ ಆಗ್ಬೋದು, ಸಕ್ಸಸ್ ಆಗದೆ ಇರ್ಬೋದು. ಇನ್ನೊಂದು ಕೃಷ್ಣ. ಪ್ರಭುಪಾದ ಹೇಳ್ತಾರೆ ಕೃಷ್ಣನಿಗೆ ಫ್ರಾಕ್ಷನ್ ಆಫ್ ಸೆಕೆಂಡ್. ಯಾಕೆಂದ್ರೆ ಅವರು ಕೂಡ ಹಾಗೆ ಮಾಡಿದ್ರು. ನಮ್ಮ ಇಲ್ಲಿ ಒಬ್ರು ಭಕ್ತರಿದ್ರು ಮನೆಯವರನ್ನೆಲ್ಲ. ಆದ್ರೆ ನನ್ಗೆ ಹೇಳಿದ್ರು ಈ ರೀತಿ ಮಾಡ್ಬೇಕಂತ. ಹೇಳಿದ್ರು ಈ ರೀತಿ ಮಾಡಬಾರ್ದು ಅಂತ ಹೇಳಿದ್ರು. ಅವರು ಇದರಲ್ಲಿ ಜೋಶಲ್ಲಿ ಮಾಡಿದ್ರು. ಆದ್ರೆ ಮತ್ತೆ ಪೂರ್ತಿ ಫ್ಯಾಮಿಲಿ ಎಲ್ಲ ಡಿವೈಡ್ ಆಯ್ತು. 3 ಅಣ್ಣನ ಸಪ್ರೇಟ್ ಆದ, ಅದು ಬೇರೆ ವಿಷಯ. ಹಾಗಾಗಿ ಈ ರೀತಿ ಮಾಡೋದಲ್ಲ, ಪ್ರೀತಿಯಿಂದ ಗೆಲ್ಬೇಕು. ಪ್ರಭುಪಾದ ಹೇಳುವಂತದ್ದು, ಈಗ ನೀವು ಭಕ್ತರಾದ್ರೆ, ಈ ಚೈತನ್ಯ ಮಾವು ಕೂಡ ಹೇಳುವಂತದ್ದು ಎಂತ, ಚೈತನ್ಯ ಮಾವು ಹೇಳುವಂತದ್ದು ಭಾರತ ಭೂಮಿತೆ ಹೈಲ ಮನುಷ್ಯ ಜನ್ಮ ಯಾರ್ ಜನ್ಮ ಸಾರ್ಥಕರಿ ಫಿರ್ ಕರೋ ಪರೋಪಕಾರ. ಫಸ್ಟಿಗೆ ನಮ್ಮ ಜನ್ಮ ಸಾರ್ಥಕ ಮಾಡ್ಬೇಕು, ಮತ್ತೆ ನಾವು ಪರೋಪಕಾರ ಮಾಡ್ಬೇಕು. ಹಾಗೆ ಫಸ್ಟಿಗೆ ನಾವು ಭಕ್ತರಾಗ್ಬೇಕು. ನಾವು ಯಾವಾಗ ಆ ಒಂದು ಭಕ್ತಿಯ ನೆಲೆಯಲ್ಲಿ ಇರ್ತೇವೆ, ಮತ್ತೆ ಕೃಷ್ಣಂದು ಫ್ರಾಕ್ಷನ್ ಆಫ್ ಸೆಕೆಂಡ್ ಅಂತೆ
ಯಾಕಂದ್ರೆ ಅವರ ಹೃದಯದಲ್ಲಿ ಕೂಡ ಪರಮಾತ್ಮನಾಗಿದ್ದಾನೆ, ಕೃಷ್ಣ ಇಮಿಡಿಯೇಟ್ ಅವ್ರನ್ನ ಮಾಡ್ತಾನೆ. ಹಾಗಾಗಿ ಈ ರೀತಿ ಮಾಡಬೇಕು. ಫಸ್ಟ್ ನೀವು ಭಕ್ತರಾಗಿ ಮತ್ತೆ ನೀವು ಕೃಷ್ಣನ ಗುರು ಮತ್ತು ಕೃಷ್ಣ ಪ್ರೇ ಮಾಡಿ, ಅವರು ಮಾಡ್ತಾರೆ. ಎಸ್, ಹರೇ ಕೃಷ್ಣ. ಬೇರೆ ಯಾವ್ದು ಪ್ರಶ್ನೆ ಉಂಟಾ? ಬೇರೆ ಯಾವ್ದು ಇಲ್ಲ ಪ್ರಭುಜಿ. ಇಲ್ವಾ? ಇಲ್ವಾ ಪ್ರಭುಜಿ. ಎಸ್, ಓಕೆ. ಹಾಗಾಗಿ ನಾವು ಮುಕ್ತಾಯ ಮಾಡುವ. ವಾಂಚ ಕಲ್ಪತರೋ ಅಭಿಷ್ಯ ಕೃಪಾ ಸಿಂಧುಭ್ಯೇವ ಚ ಪತಿತನಾಂ ಪಾವನ್ಯೋಭ್ಯೋ ವೈಷ್ಣವ್ಯೋಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ನಾಮಾಚಾರ್ಯ ಶ್ರೀ